ಹರ್ ಹರ್ ಹರ್. ಶ್ರೀ ಗುರುಭ್ಯೋ ನಮಃ. ಗಂಗನಪದೇ ನಮಃ. ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವರ ದಿವ್ಯ ಸನ್ನಿಧಾನದಲ್ಲಿ ಜಾತ್ರೋತ್ಸವದ ಈ ಶುಭ ಸಂದರ್ಭದಲ್ಲಿ ಎಲ್ಲ ವೀಕ್ಷಕ ಬಂಧುಗಳಿಗೂ ಎಲ್ಲ ಭಗವದ್ಭಕ್ತರಿಗೂ ಹಾರ್ದಿಕ ಶುಭಾಶಯವನ್ನು ಹೇಳುತ್ತಾ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ದೇವರ ಉತ್ಸವದ ಒಂದು ನೇರ ಪ್ರಸಾರಕ್ಕೆ ಅವಕಾಶ ಕೊಟ್ಟಂತಹ ಸುದ್ದಿ ಪ್ರಸಾರ ಮಾಧ್ಯಮದ ಎಲ್ಲರಿಗೂ ಕೂಡ ಆತ್ಮೀಯವಾದ ಒಂದು ಅಭಿನಂದನೆಗಳನ್ನು ತಿಳಿಸುತ್ತಾ, ಅದರಲ್ಲಿ ಕೂಡ ನಮ್ಮ ಕ್ಷೇತ್ರದ ಎಲ್ಲ ಒಂದು ಅಭಿವೃದ್ಧಿಯಲ್ಲಿ ಸುದ್ದಿ ಮಾಧ್ಯಮದಲ್ಲಿ ಕೆಲಸ ಮಾಡುವಂತಹ ಉಮೇಶ್ ಮಿತ್ತರ್ಗ ಅವರ ಒಂದು ಸಹಕಾರವನ್ನು ನಾವು ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸಬೇಕಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಈ ಮಹಾಲಿಂಗೇಶ್ವರ ದೇವರ ದಿವ್ಯ ಸನ್ನಿಧಾನದಲ್ಲಿ ದೇವರ ಅದೇ ರೀತಿ ಈ ಒಂದು ಉತ್ಸವದ ಬಗ್ಗೆ ಚಿಂತನೆ ಮಾಡಿಕೊಳ್ಳುವಂತಹ ಒಂದು ಅಗತ್ಯ ಈ ಒಂದು ಸಂದರ್ಭದಲ್ಲಿ ಹಿಂದೂ ಧರ್ಮದಲ್ಲಿ ಕೂಡ ಇದೆ. ಈ ಒಂದು ಸಂಕಲ್ಪವನ್ನು ಮುಂದಿಟ್ಟುಕೊಂಡು ನಾವೆಲ್ಲರೂ ತಿಳಿದ ಪ್ರಕಾರ ಶ್ರೇಷ್ಠವಾದ ಹಿಂದೂ ಸನಾತನ ಧರ್ಮದ ವಿರುದ್ಧ ನಮಗೆ ಮುಕ್ಕೋಟಿ ದೇವತೆಗಳಿದ್ದರೂ ಕೂಡ ಪ್ರಧಾನವಾಗಿ ತ್ರಿಮೂರ್ತಿಗಳನ್ನು ನಾವು ಆರಾಧನೆ ಮಾಡುವಂಥ ಒಂದು ಪದ್ಧತಿ. ಬ್ರಹ್ಮ, ವಿಷ್ಣು, ಶಿವ, ಸದಾಶಿವ ಸದಾ ಸನ್ಮಂಗಲವಾಗಿರತಕ್ಕಂತಹ ಒಂದು ಶಕ್ತಿಯನ್ನು, ಅದರಲ್ಲಿ ಕೂಡ ಜ್ಞಾನಕ್ಕೆ ಅಧಿದೇವತೆಯಾಗಿ ಮನಸ್ಸಿನ ಅಭಿಮಾನ ದೇವತೆ ಆಗಿರತಕ್ಕಂತಹ ಶ್ರೀ ಮಹಾಲಿಂಗೇಶ್ವರ ಒಂದು ಅನುಗ್ರಹ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಬೇಕು. ಈ ಒಂದು ಸಂಕಲ್ಪವನ್ನು ಮುಂದಿಟ್ಟುಕೊಂಡು ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಾನದಲ್ಲಿ ಮೊನ್ನೆಯಿಂದ ಇವತ್ತಿನ ತನಕ ಉತ್ಸವ ಗೊನೆ ಕಳೆಯುವ ಒಂದು ಮುಹೂರ್ತದ ಅಲ್ಲಿ ಪ್ರಾರಂಭ ಆದಂತಹ ಈ ಒಂದು ಉತ್ಸವ ಇವತ್ತು 2ನೇ ದಿವಸ ನಾವು ಆ ಉತ್ಸವವನ್ನು ಮಹಾದೇವನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಹೀಗಿರುವಾಗ ಶ್ರೀ ಮಹಾಲಿಂಗೇಶ್ವರ ದೇವರ ಒಂದು ಸಾನ್ನಿಧ್ಯ ಇದು ಯಾವ ರೀತಿಯಲ್ಲಿ ಬಂದಿದೆ, ಅಥವಾ ಈ ಒಂದು ಮಹಾದೇವನ ಸನ್ನಿಧಾನದಲ್ಲಿ ನಮಗೆಲ್ಲರಿಗೂ ಕೂಡ ತ್ರಿಕರಣಪೂರ್ವಕವಾಗಿ ಸೇವೆ ಮಾಡುವಂಥ ಯೋಗ ಭಾಗ್ಯ ನಮಗೆ ಸಿಕ್ಕಿದೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಕುಂಬ್ಳೆ ಸೀಮೆಯ 3 ಪ್ರಧಾನವಾಗಿ ಪಂಜಸೀಮೆ, ಕುಂಬ್ಳೆ ಸೀಮೆ, ಅದೇ ಪ್ರಕಾರ ಪುತ್ತೂರು ಸೀಮೆಯಲ್ಲಿ ನಾವು ಹೆಚ್ಚಾಗಿ ವಿಟ್ಲ ಸೀಮೆ, ಈ ರೀತಿಯ 4 ಸೀಮೆಯ ಒಂದು ವಿಚಾರದಲ್ಲಿ ನಮಗೆ ಈ ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ಒಂದು ಕ್ಷೇತ್ರ ಕುಂಬ್ಳೆ ಸೀಮೆಗೆ ಒಳಪಡ್ತದೆ. ಇಂತಹ ಒಂದು ಸಂದರ್ಭದಲ್ಲಿ ಕೂಡ ಕುಂಬ್ಳೆ ಸೀಮೆಯಲ್ಲಿ ಪ್ರಥಮವಾಗಿ ಶ್ರೀ ಮಹಾಲಿಂಗೇಶ್ವರ ದೇವರ ಉತ್ಸವ ಅನ್ನುವಂಥದ್ದು ಈ ಒಂದು ಬೆಟ್ಟಂಪಾಡಿ ಕ್ಷೇತ್ರದಲ್ಲಿ ಮಾತ್ರ. ಕಾರ್ತಿಕೆಯ ಹುಣ್ಣಿಮೆಯ ದಿವಸ ಈ ಒಂದು ಉತ್ಸವವನ್ನು ಪೂರ್ವ ಸಂಪ್ರದಾಯ ಪ್ರಕಾರ ಕ್ಷೇತ್ರದ ತಂತ್ರಿಗಳಾದ ಶ್ರೀ ನಾಗೇಶ್ವರ ತಂತ್ರಿಗಳು ಕೆಮ್ಮಿಂಜಿ ಅವರ ಒಂದು ದಿವ್ಯ ನೇತೃತ್ವದಲ್ಲಿ ಎಲ್ಲ ಒಂದು ಇಲ್ಲಿಯ ನಿರಂತರ ಭಗವಂತನ ಅಥವಾ ಮಹಾದೇವನ ಒಂದು ಸಾನ್ನಿಧ್ಯ ಅಭಿವೃದ್ಧಿ ಆಗಬೇಕಿದ್ರೆ ಇಲ್ಲಿ ಅರ್ಚಕರ ಒಂದು ಅವರ ಆರಾಧನೆ, ಅವರ ಒಂದು ಸಹಕಾರದಿಂದ ಈ ಕ್ಷೇತ್ರ ಸಂದಟ್ಟಂತಹ ಕೆಲವು ಮನೆತನಗಳವರ ಎಲ್ಲ
ಸಹಕಾರದಿಂದ ಎಲ್ಲ ಭಕ್ತಜನರ ಸಹಕಾರದಿಂದ ಈ ವರ್ಷ ಒಂದು ಶ್ರೀದೇವರ ಉತ್ಸವವನ್ನು ನಾವು ನಡೆಸ್ತಾ ಇದ್ದೇವೆ. ಪ್ರಾರಂಭದಲ್ಲಿ ನಾವು ಗೊನೆ ಮುಹೂರ್ತ ಅಂತೇಳಿ ಮಾಡ್ತೇವೆ. ನಾವೆಲ್ಲ ತಿಳಿದ ಪ್ರಕಾರ ಉತ್ಸವದ 8 ದಿವಸ ಮೊದಲು ಗೊನೆ ಮುಹೂರ್ತ. ಯಾವ ಸಂಕಲ್ಪದಲ್ಲಿ ಹೇಳುವಾಗ ನಾವು ಅವತ್ತಿನಿಂದ ದೀಕ್ಷಾಬದ್ಧರಾಗಿ ಈ ಒಂದು ಆರಾಧನೆಯಲ್ಲಿ ನಮ್ಮ ಮನಸ್ಸನ್ನು ತ್ರಿಕರಣಪೂರ್ವಕವಾಗಿ ಮನಸ್ಸನ್ನು ಅದರಲ್ಲಿ ನಾವು ವಿಲೀನಗೊಳಿಸುವಂಥ ವಿಚಾರ. ಅಂದರೆ ಹಿರಿಯರು ಮಾಡಿದಂಥ ಒಂದು ಸಂಪ್ರದಾಯ ಅದ್ಭುತ. ಗೊನೆ ಕಳೆದ ಮೇಲೆ ಈ ಕ್ಷೇತ್ರ ಹಂದಟ್ಟ ಗ್ರಾಮನಿ ಅಂದರೆ ಮನೆಯವರು ಯಾರಿದ್ದಾರೆ ಯಾವುದೇ ರೀತಿಯ ಶುಭ ಸಮಾರಂಭವನ್ನು ಮಾಡುವಂತಹ ಅವಕಾಶ ಇಲ್ಲ. ಅದೇ ಪ್ರಕಾರ ಯಾವುದೇ ರೀತಿಯ ಒಂದು ಅಂದರೆ ಆರಾಧನೆ ಅಂದರೆ ಸಾತ್ವಿಕ ಆರಾಧನೆಗೆ ಮಾತ್ರ ಅವಕಾಶ. ತಾಮಸ ರೀತಿಯಲ್ಲಿ ಅಂದರೆ ಕೂಲಿ ಕೊಡುವಂಥದ್ದು ಈ ರೀತಿಯ ಒಂದು ತಂಬಿಲಾದಿಗಳನ್ನು ಮಾಡುವಂಥ ಅವಕಾಶ ಇಲ್ಲ ಅಂತೇಳಿ ಆ ಶಾಸ್ತ್ರ ಹೇಳ್ತಾರೆ. ಅಂದರೆ ನಾವು ದೀಕ್ಷಾಬದ್ಧರಾಗಿರ್ಬೇಕಂತೆ. ಅದೇ ಪ್ರಕಾರದ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದ ಯಾರು ಗ್ರಾಮನಿದ್ದಾರೆ ಅವರು ಪರವರಿಗೆ ಹೋದಲ್ಲಿ ಅವತ್ತೇ ಬರಬೇಕು, ಬೇರೆ ಊರಲ್ಲಿ ನಿಲ್ಲುವ ಹಾಗಿಲ್ಲ. ಅಂದರೆ ಆ ರೀತಿ ಒಂದು ಸಂಕಲ್ಪ, ದೃಢವಾದ ಸಂಕಲ್ಪದಲ್ಲಿ ಆ ಮಹಾದೇವನೊಂದು ಅನುಗ್ರಹಕ್ಕೆ ಅವಕಾಶ. ಈ ಒಂದು ವಿಚಾರದಲ್ಲಿ ಗೊನೆ ಕಳೆಯುವ ಮುಹೂರ್ತವನ್ನು ಪ್ರಾರಂಭ ಮಾಡಿಕೊಂಡು 8 ದಿವಸ ಮೊದಲು, ನಿನ್ನೆಯಿಂದ 8 ದಿವಸ ಮೊದಲು ಪ್ರಾರಂಭ ಮಾಡಿಕೊಂಡು ಈ ಒಂದು ದೇವರ ಉತ್ಸವಕ್ಕೆ ನಾವೆಲ್ಲರೂ ಕೂಡ ತ್ರಿಕರಣಪೂರ್ವವಾಗಿ ಸೇರುವಂಥ ವಿಚಾರ. ನಾವೆಲ್ಲ ತಿಳಿದ ಪ್ರಕಾರದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವರ ಒಂದು ದಿವ್ಯ ಸನ್ನಿಧಾನ ಒಂದು ಪುರಾಣದಲ್ಲಿ 1200 ವರ್ಷದ ಒಂದು ಇದಕ್ಕೆ ಪುರಾಣದ ಇತಿಹಾಸ ಇದೆ. ಅದರಲ್ಲಿ ಕೂಡ ತ್ರೇತಾಯುಗದ ಅಂತ್ಯಕಾಲದಲ್ಲಿ ಈ ದೇವರ ಸಾನ್ನಿಧ್ಯ ಈ ಒಂದು ಕ್ಷೇತ್ರಕ್ಕೆ ಬಂತು. ಪುರಾಣ ಹೇಳ್ತದೆ, ತ್ರೇತಾಯುಗದಲ್ಲಿ ವಿಶ್ವವಸು ಮುನಿಯ ರಾಖ ದಂಪತಿಗಳ ಸುಪುತ್ರನಾಗಿ ಖರ ಎನ್ನುವಂತಹ ತಾಮಸ ಗುಣದ ರಾಕ್ಷಸನ ಜನನಾಗ್ತದೆ. ಆದರೆ ನಿರಂತರ ಶಿವಭಕ್ತ. ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹೇಗೆಂತ ಹೇಳಿದರೆ, ಶಿವದೇವರು ಅಂದರೆ ಮಹಾಲಿಂಗೇಶ್ವರ ದೇವರು ಸ್ಮಶಾನ ವಾಸಿಯಾದರೂ ಕೂಡ ಸಭಕ್ತ ಸಂರಕ್ಷಣ ಕಾಮಧೇನು ಧ್ಯಾನದಲ್ಲಿ ನಾವು ಅವರನ್ನು ಕೊಂಡಾಡ್ತೇವೆ. ಯಾರು ಮಹಾಲಿಂಗೇಶ್ವರರಿಗೆ ಶರಣಾಗತಿ ಆಗ್ತಾರೆ ಅವರ ಎಲ್ಲ ಇಷ್ಟಾರ್ಥಗಳ ಒಂದು ಅನುಗ್ರಹವನ್ನು ಶ್ರೀದೇವರು ಅನುಗ್ರಹ ಮಾಡ್ತಾನೆ. ಈ ಒಂದು ಅನುಭವ ನಮ್ಮಲ್ಲಿ ಎಲ್ಲ ಇದೆ. ಅಂತಹ ಒಂದು ವಿಶ್ವವಸು ರಾಖ ದಂಪತಿಗಳ ಸುಪುತ್ರನಾದಂಥ ಖರ ಕಾಶಿ ವಿಶ್ವನಾಥನಲ್ಲಿ 1000 ವರ್ಷಗಳ ಸಮಯ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ ನಿರಂತರ ತಪಸ್ಸು ಮಾಡಿ ಶಿವದೇವರನ್ನು ಮೆಚ್ಚಿಸ್ತಾರೆ. ಮೆಚ್ಚಿಸಿ ಆ ಸಂದರ್ಭದಲ್ಲಿ ಶಿವದೇವರು ಕೇಳ್ತಾರೆ, ಏನು ನನ್ನನ್ನು ಈ ರೀತಿ ನೀವು ತಪಸ್ಸು ಮಾಡಿದಂಥ ವಿಚಾರ ಏನು? ಆವಾಗ ಶಿವದೇವರು ಅಲ್ಲಿ ಈ ಖರ ಎನ್ನುವ ರಾಕ್ಷಸ ಹೇಳ್ತಾನೆ, ಎಲ್ಲರೂ ಶಿವದೇವರ ಆರಾಧನೆ ಮಾಡಬೇಕು. ಯಾಕೆ ಶಿವದೇವರನ್ನು ಆರಾಧನೆ ಮಾಡಬೇಕಂತ ಹೇಳುವಾಗ, ನಾವು ಶಿವದೇವರನ್ನು ಜ್ಞಾನಕ್ಕೆ ಅಧಿದೇವತೆ, ಮನಸ್ಸಿಗೆ ಅಭಿಮಾನ ದೇವತೆ ಅಂತ ನಾವು ನಂಬುವಂತಹ ಒಂದು, ಅಥವಾ ನಾವು ನಮ್ಮ ನಂಬಿಕೆಯಲ್ಲಿದೆ. ಖಂಡಿತ ಕೂಡ ಅದು ಸತ್ಯ. ಈ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಎಲ್ಲರೂ ಕೂಡ ಶಿವದೇವರ ಒಂದು ಆರಾಧನೆ ಮಾಡಬೇಕು ಅನ್ನೋಂಥ ಸಂಕಲ್ಪವನ್ನು ಮುಂದಿಟ್ಟುಕೊಂಡು ಶಿವದೇವರಲ್ಲಿ ಕೇಳ್ತಾನೆ, ನನಗೆ ಶಿವಲಿಂಗವನ್ನು ನೀವು ಕೊಡಬೇಕು. ಸರಿ, ಶಿವದೇವರು ಒಪ್ತಾರೆ. ನಂಬಿದ ಭಕ್ತರನ್ನು ಅವರು ಖಂಡಿತ ಕೈ ಬಿಡುವುದಿಲ್ಲ. ಈ ಒಂದು ಸತ್ಯ ನಮಗೆ ನಿರಂತರ ಸಿಕ್ಕಿದೆ ಈ ಕ್ಷೇತ್ರದಲ್ಲಿ. ಆ ಒಂದು ಸಂದರ್ಭದಲ್ಲಿ 3 ಶಿವಲಿಂಗವನ್ನು ಕೊಟ್ಟು ಶಿವದೇವರು ಹೇಳ್ತಾರೆ, ಗುಹಾ ಮಾರ್ಗವಾಗಿ ನೀನು ಈ ಲಿಂಗಗಳನ್ನು ತಗೊಂಡು ಹೋಗಬೇಕು. ಒಂದು ಬಾಯಲ್ಲಿ, ಒಂದು ಬಲದ ಕೈಯಲ್ಲಿ, ಒಂದು ಎಡದ ಕೈಯಲ್ಲಿ. ಎಲ್ಲಿ ನೀನು ತಲೆ ಎತ್ತಬಾರ್ದು. ನಿನ್ನ ಊರಿಗೆ ಮುಟ್ಟೋ ತನಕ ತಲೆ ಎತ್ತಿದ್ರೆ ಆ ಶಿವಲಿಂಗ ಅಲ್ಲಿ ನೆಲೆ ಆಗ್ತದೆ ಎನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಶಿವದೇವರ ಆಜ್ಞೆಯನ್ನು ಪಡೆದು ಗುಹಾ ಮಾರ್ಗವಾಗಿ ತನ್ನ ರಾಜ್ಯಕ್ಕೆ ಬಂದಂತಹ ಒಂದು ಸಮಯದಲ್ಲಿ ಏನು ಅವನೊಂದು ಮಾನಸಿಕವಾದಂಥ ಒಂದು ದೃಢತೆ, ಮಾನಸಿಕ ಒಂದು ಸ್ಥೈರ್ಯ ಆ ಸಂದರ್ಭದಲ್ಲಿ ಕಮ್ಮಿ ಆದಂತಹ ಸಂದರ್ಭದಲ್ಲಿ ನನ್ನ ಊರು ಬಂತ ಎನ್ನುವಂಥ ಒಂದು ವಿಚಾರದಲ್ಲಿ ಕಣ್ಣು ತೆರೀತಾನೆ. ಆ ಸಂದರ್ಭದಲ್ಲಿ ಬಾಯಲ್ಲಿರತಕ್ಕಂಥ ಒಂದು ಶಿವಲಿಂಗ ತುಂಬ ಭಾರಾಗಿ ಅಲ್ಲಿ ಕೆಳಗೆ ಬಿತ್ತಂತೆ. ಅದು ದಿವ್ಯಾದ ಕಾಸರಗೋಡಿನ ನೆಟ್ಟನಿಗೆ ಅಲ್ಲಿ ನೆಲೆ ಆಯಿತು. ಮುಂದಕ್ಕೆ ಬಂದಂತಹ ಒಂದು ಖರಾಸುರ ತನ್ನ ಬಲದಲ್ಲಿದ್ದಂತಹ ಶಿವಲಿಂಗವನ್ನು ಕಾಸರಗೋಡಿನ ಆಲಂಗೋಡ್ಲು ಎನ್ನುವಂತಹ ಜಾಗದಲ್ಲಿ ಪ್ರತಿಷ್ಠಾಪಿಸ್ತಾನೆ. ಅದೇ ಪ್ರಕಾರ ಗುಹಾಮಾರ್ಗ ಬಂದಂತಹ ಈ ಖರಾಸುರ ಎಡದ ಕೈಲಿ ಇದ್ದಂತಹ ಲಿಂಗವನ್ನು ಕೊರಂದ್ರ ಪಾದ, ಈಗ ಬಿಲ್ಲೋಗಿರಿಯಾಗಿ ಇಲ್ಲಿ ಕ್ಷೇತ್ರ ಬೆಳಗ್ತಾ ಇದೆ, ಅಂತಹ ಕೊರಂದ್ರ ಪಾದೆಯಲ್ಲಿ ಎದ್ದು ಆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ.
ಪುನಃ ಅವ ತನ್ನ ಊರಿಗೆ ಹೋಗ್ತಾನೆ. ಈ ಸಂದರ್ಭದಲ್ಲಿ ಒಬ್ಬರು ಮುನಿ ನಿರಂತರ ಅಲ್ಲಿ ಆ ಶಿವದೇವರನ್ನು ಆರಾಧನೆ ಮಾಡ್ತಿದ್ದರಂತೆ. ಆರಾಧನೆ ಮಾಡಿದಂತಹ ಸಂದರ್ಭದಲ್ಲಿ ಏನು ಅವರಿಗೊಂದು ಮನಸ್ಸಿಗೆ ಒಂದು ಪ್ರೇರಣೆ ಬಂತು, ಈ ಒಂದು ಶಿವಲಿಂಗವನ್ನು ಇಲ್ಲಿ ಇಡುವಂಥದ್ದಲ್ಲ, ಇದನ್ನು ಬೆಟ್ಟದ ಅಡಿಯಲ್ಲಿ ತಂಪಾದ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಸಂಕಲ್ಪವನ್ನು 6 ದಿವಸ ತೆಗೆದುಕೊಂಡು ಆ ಸಂದರ್ಭದಲ್ಲಿ ಬರ್ತಾರೆ. ಬೆಟ್ಟದ ಅಡಿ ಬೆಟ್ಟಂಪಾಡಿ ಅನ್ನುವಂಥ ಒಂದು ಕ್ಷೇತ್ರವಾಗಿ ಬೆಳಗಿತ್ತು. ಆ ಸಂದರ್ಭದಲ್ಲಿ ನಿರಂತರವಾಗಿ ಶಿವದೇವರ ಆರಾಧನೆ ಆಗ್ತಾ ಇದೆ. ಇದರಲ್ಲಿ ಒಂದು ವಿಶೇಷ ಏನಂತ ಹೇಳಿದರೆ, ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಯಾವುದೇ ಒಂದು ಕಾರ್ಯ ಆಗದಿದ್ದರೂ ಕೂಡ ಪಾರಂಪರ್ಯ ಅಂತೇಳಿ ಇರ್ತದೆ. ಅಂದರೆ ಹಿರಿಯರು ಯಾರು ಮಾಡಿದ್ದಾರೆ ಅವರದ್ದೇ ಮುಂದುವರಿಸುವುದು ಆ ನಂಬಿಕೆ. ವಿಶ್ವಾಸೋ ಫಲದಾಯಕ ವಿಶ್ವಾಸೋ ಪರಮ ಮಂತ್ರ ಶಾಸ್ತ್ರಗಳು ಹೇಳಿದ ಪ್ರಕಾರ. ಆ ಸಂದರ್ಭದಲ್ಲಿ ನಮಗೆ ಕೆಮ್ಮಿಂಜೆ ತಂತ್ರಿಗಳು ಹಿರಿಯರು ಯಶೋ ತಂತ್ರಿಗಳು ಪ್ರತಿಷ್ಠಾಪನೆ ಮಾಡಿದ್ರು 65. ಅದೇ ಪ್ರಕಾರ ಇಲ್ಲೇ ವೆಂಕಟರಮಣ ಅಡಿಗಲ್ ಅಂತೇಳಿ ಹಿರಿಯರು ಅದ್ಭುತವಾದ ಒಂದು ಶಿವಭಕ್ತ ಕೂಡ, ಅವರು ಕೂಡ ನಿರಂತರವಾದ ತನ್ನ ಸೇವೆಯನ್ನು ಇಲ್ಲಿ ದೇವರ ಸನ್ನಿಧಾನಕ್ಕೆ ಅರ್ಪಣೆ ಮಾಡ್ತಾ ಇದ್ದು, ನಿಧಾನಕ್ಕೆ ಅವರ ಮಕ್ಕಳು ಈ ಒಂದು ದೇವತಾ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ಇಲ್ಲಿಯ ಕ್ಷೇತ್ರದ ಒಂದು ಮಹಿಮೆ ಅಂದರೆ ಪ್ರತಿಯೊಂದು ಕ್ಷೇತ್ರಕ್ಕೂ ಅದರದ್ದಾದ ಒಂದು ಮಹಿಮೆ ಇರ್ತದೆ. ಇಲ್ಲಿ ಧನ್ವಂತರ ರೂಪಿ ಶಿವದೇವರು ಅಂದರೆ ಯಾರು ಯಾವ ಅನಾರೋಗ್ಯಕ್ಕೆ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಈ ದೇವರ ಪ್ರಸಾದ ಈ ಅರ್ಚಕರು ಕೊಟ್ಟಲ್ಲಿ ಪರಿಪೂರ್ಣವಾದ ಫಲ ಎಷ್ಟೋ ಜನರಿಗೆ ಇಲ್ಲಿ ಅನುಭವ ಬಂದಿದೆ. ಅಂದರೆ ಸಂತಾನದ ವಿಚಾರದಲ್ಲಿ ಅಥವಾ ಕೆಂಪು ರೋಗ ಅನ್ನುವಂಥ ವಿಚಾರದಲ್ಲಿ, ಮೂತ್ರ ಸಂಬಂಧಪಟ್ಟಂತಹ ಕಾಯಿಲೆಗಳೇ ಇತ್ಯಾದಿಗಳಲ್ಲಿ ಎಲ್ಲರ ಪ್ರಾರ್ಥನೆಗೆ ಇಲ್ಲಿ ಶಿವದೇವರ ಅನುಗ್ರಹ ಆಗಿದೆ. ಅದೇ ಪ್ರಕಾರ ಇಲ್ಲಿ ವಿವಾಹದ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ, ತನ್ನ ವ್ಯವಹಾರದ ವಿಚಾರ ಯಾವುದು ಪ್ರಾರ್ಥನೆ ಮಾಡಿದ್ರು ಕೂಡ ಮಹಾಲಿಂಗೇಶ್ವರರು ನಡೆಸಿಕೊಟ್ಟಿದ್ದಾನೆ ಅನ್ನುವಂಥದ್ದು ನಮ್ಮ ಒಂದು ಹೆಮ್ಮೆಯ ಒಂದು ವಿಚಾರ. ಅಂತಹ ಒಂದು ಶಿವದೇವರ ಸಾನ್ನಿಧ್ಯ ಅಭಿವೃದ್ಧಿ ಆಗಬೇಕಿದ್ರೆ ಉತ್ಸವ ತಂತ್ರಗಳು ಲೋಕಾನುಗ್ರಹೇತೃತ್ವ ಸ್ಥಿರಭವ ಸುಖಾನಃ ಎನ್ನುವ ಮಾತು ಪ್ರಕಾರ ಇಡೀ ಲೋಕಕ್ಕೆ ಸನ್ಮಂಗಲ ಪ್ರಾಪ್ತಿ ಆಗಬೇಕು, ಎಲ್ರಿಗೂ ಸಮಸ್ತ ಭಕ್ತಾದಿಗಳ ಸುಖ ಪ್ರಾಪ್ತಿ ಆಗಬೇಕು. ಸಿಕ್ಕಿದಂತಹ ಬದುಕಿನಲ್ಲಿ ಪರಿಪೂರ್ಣವಾದಂಥ ಬದುಕಾಗಿ ನಮ್ಮ ಬದುಕು ಬೆಳಗಬೇಕಂತ ಆಗುವಾಗ ಶಕ್ತಿಯ ಅನುಗ್ರಹ. ಶಾಸ್ತ್ರಗಳು ಹೇಳ್ತಾರೆ ಹೇಗೆಂತ ಹೇಳಿದರೆ, ದೇವ ಚೈತನ್ಯಕ್ಕೂ ಮನುಷ್ಯಾತ್ಮಕ್ಕೂ ಬಿಂಬ ಪ್ರತಿಬಿಂಬದ ಸಂಬಂಧ ಅಂತ ಹೇಳ್ತಾರೆ. ಅಂದರೆ ನಾವೆಲ್ಲರೂ ಯೋಜನೆ ಹಾಕುವುದು, ಉತ್ತಮವಾದ ಊರು, ಉತ್ತಮವಾದ ಸಂಸಾರ, ಉತ್ತಮವಾದ ವಿದ್ಯೆ, ಉತ್ತಮವಾದ ಉದ್ಯೋಗ, ಉತ್ತಮವಾದ ಬದುಕು, ಈ ರೀತಿ ಬೇಕು ಯೋಜನೆ ಹಾಕಿದ್ರು ಕೂಡ ಖಂಡಿತವಾಗಿ ನಮ್ಮ ಯೋಜನೆ ಪ್ರಕಾರ ಆಗುವುದಿಲ್ಲ. ನಮ್ಮ ಹಿರಿಯರು ಮಾಡಿದಂತಹ ಒಂದು ದೇವತಾ ಆರಾಧನೆಯ ಒಂದು ಸತ್ಫಲದಿಂದ, ಆ ಒಂದು ವಿಚಾರದಲ್ಲಿ ಸಿಕ್ಕಿದ ಧನಾತ್ಮಕ ಒಂದು ಶಕ್ತಿಗಳಿಂದ ನಮ್ಮೆಲ್ಲ ಅಭೀಷ್ಟಗಳು ಖಂಡಿತವಾಗಿ ನೆರವೇರ್ತದೆ. ಈ ಒಂದು ಸತ್ಯವನ್ನು ಮುಂದಿಟ್ಟುಕೊಂಡು ನಿರಂತರವಾಗಿ ಈ ಒಂದು ಸೇವೆಯನ್ನು ನಾವು ಇಲ್ಲಿ ಎಲ್ಲ ಭಗವದ್ಭಕ್ತರ ಸಹಾಯದಿಂದ ನಡೆಸ್ತಾ ಇದ್ದೇವೆ. ಈ ಪ್ರಕಾರ ನಾವು ಇಲ್ಲಿ ಹೇಗೆಂತ ಹೇಳಿದ್ರೆ, ತಂತ್ರಿಗಳು ಕೂಡ ಪಾರಂಪರ್ಯದಲ್ಲಿ ಬಂದಂತಹ ಕೆಮಿಂಜ ತಂತ್ರಿಗಳು ದೇವಸ್ಥಾನದ ಪೂಜೆಯ ಒಂದು ನೈಮಿತ್ತಿಕ ಕಾರ್ಯಗಳನ್ನು ಅದೇ ಅಡಿಗರ ವೆಂಕಟರಮಣರ ಮಕ್ಕಳು ಈಗ ದಿವಾಕರ ಭಟ್ರು, ಅದೇ ಪ್ರಕಾರ ಅವರ ಅಣ್ಣನ ಮಗ ವೆಂಕಟರ ಭಟ್ ಅವರು ಮುಂದುವರಿಸ್ತಾ ಇದ್ದಾರೆ. ಅದೇ ಪ್ರಕಾರ ಇಲ್ಲಿಯ ಅನುವಂಶಿಕ ಮುಕ್ತೇಶ್ವರರಾಗಿ ಬಲ್ಲಾರದ ಮೊದಲಿಂದ ಇದ್ದವರು ಅದ್ಭುತವಾಗಿ ಈ ದೇವರ ಒಂದು ಸಾನ್ನಿಧ್ಯದ ವಿಚಾರದಲ್ಲಿ, ಈ ದೇವಸ್ಥಾನದ ಅಭಿವೃದ್ಧಿಯ ವಿಚಾರದಲ್ಲಿ ಎಷ್ಟೋ ಒಂದು ಧನವನ್ನು ಇಲ್ಲಿಗೆ ಅರ್ಪಣೆ ಮಾಡಿದ್ದಾರೆ. ಅದೇ ಪ್ರಕಾರ ಗುತ್ತು ಮನೆತನ, 2ನೇ ಮನೆ ಅಂದರೆ ನಮ್ಮ ದೇವಸ್ಥಾನದ ಒಂದು ಪ್ರತಿಯೊಂದು ವಿಚಾರ ಕೂಡ 9 ಮನೆತನದವರು ಇದ್ದಾರೆ. ಒಂದು ಬಲ್ಲಾಳರ ಮನೆತನ, ಒಂದು ಗುತ್ತು ಮನೆತನ, ಒಂದು ಕಕ್ಕೂರು, ಒಂದು ದೆಮ್ಮಂಗಾರ, ಒಂದು ತಲಪಾಡಿ, ಒಂದು ಮಿತ್ತರ್ಕ, ಈ ರೀತಿಯಲ್ಲಿ 9 ಮನೆತನದ ಅವರಿಗೆ ಒಂದು ದೇವತಾ ಆರಾಧನೆಯ ಜವಾಬ್ದಾರಿಯನ್ನು ನಡೆಸ್ಕೊಂಡು ಬರಬೇಕು. ಹಿರಿಯರು ಮಾಡಿದಂತಹ ಒಂದು ವಿಚಾರ ಇಲ್ಲಿ ಅಷ್ಟಮಂಗಲ ಚಿಂತನೆಯಲ್ಲಿ ಕೂಡ ನಮಗೆ ಆ ವಿಚಾರವನ್ನು ತೋರಿಸಿಕೊಟ್ಟಿದ್ದಾರೆ. ಆ 9 ಮನೆತನದವರು ಮುಂದಿಟ್ಟುಕೊಂಡು ಎಲ್ಲ ಭಗವದ್ಭಕ್ತರ ಸಹಾಯದಿಂದ ಈ ದೇವತಾ ಆರಾಧನೆ, ದೇವತಾ ಚೈತನ್ಯಕ್ಕೆ ಬೇಕಾದ ಎಲ್ಲ ಸತ್ಕರ್ಮಗಳನ್ನು ನಡೆಸ್ಕೊಂಡು ಬರಬೇಕಂತೇಳಿ ಆ ಅಷ್ಟಮಂಗಲದಲ್ಲಿ ಕಂಡು ಬಂದಿದೆ. ಇಲ್ಲಿ ಒಂದು ಜೀರ್ಣೋದ್ಧಾರ ಕೂಡ 65ನೇ ಇಸ್ವಿಯಲ್ಲಿ ಒಮ್ಮೆ ಬ್ರಹ್ಮಕಲಶ ಆಗಿದೆ. ಪುನಃ 2013ನೇ ಇಸ್ವಿಯಲ್ಲಿ ಕೆಮಿಂಜೆ ನಾಗೇಶ್ ತಂತ್ರಗಳ ದಿವ್ಯ ನೇತೃತ್ವದಲ್ಲಿ
ಇಲ್ಲಿಗೆ ಶಿಲ್ಪಿಯಾದಂತಹ ಮುನಿಯಂಗರ ಮಹೇಶ್ ಅವರ ಸಹಕಾರದಲ್ಲಿ ಈ ಒಂದು ದೈವಜ್ಞರಾಗಿ ಶಶಿಕುಮಾರ್ ಪಂಡಿತ್ ಮಂಗಳೂರು ಅವರ ಮಾರ್ಗದರ್ಶನ ಪ್ರಕಾರ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಬ್ರಹ್ಮಕಲಶ ಅದ್ಧೂರಿಯಾಗಿ ಇಲ್ಲಿ ಭಗವಂತನ ಮಹಾದೇವನ ಸನ್ನಿಧಾನಕ್ಕೆ ಅರ್ಪಣೆ ಆಗಿದೆ. ನಮಗೆಲ್ಲ ಗೊತ್ತಿದ್ದ ವಿಚಾರ, ಏನು ಅದ್ಭುತ, ನಭೂತೋ ನ ಭವಿಷ್ಯದ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಈ ಮಹಾದೇವನ ಒಂದು ಜಾತ್ರೆ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆದಿದೆ. ಇನ್ನು ಮುಂದಕ್ಕೆ ನಾವು ತಯಾರಾಗಬೇಕು. ಅಂದರೆ ಒಂದು ಪ್ರತಿಷ್ಠಾ ಬ್ರಹ್ಮಕಲಶ ಆಗಿ 12 ವರ್ಷದಲ್ಲಿ ಪುನಃ ನಾವು ಅಷ್ಟಬಂಧ ಬ್ರಹ್ಮಕಲಶ ಮಾಡುವಂಥದ್ದೊಂದು ತಾಂತ್ರಿಕ ವಿಧಾನ ಪ್ರಕಾರದ ಒಂದು ಪ್ರಕ್ರಿಯೆ. 2025 ಇಸ್ವಿಯಲ್ಲಿ ನಾವೆಲ್ಲರೂ ಕೂಡ ಹಿಂದಿನ ಒಂದು ಆ ಸಮಯದಲ್ಲಿ ಏನು ನಾವು 2013ರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಆದಂತಹ ಒಂದು ಬ್ರಹ್ಮಕಲಶ ಏನಾಗಿದೆ, ಅದರಿಂದ ಅದ್ಧೂರಿಯಾಗಿ ಅದನ್ನು ಮಹಾದೇವನಿಗೆ ಅರ್ಪಣೆ ಮಾಡುವಂಥ ಒಂದು ಚೈತನ್ಯವನ್ನು ನಮಗೆಲ್ಲರೂ ಕೂಡ ಆ ಮಹಾಲಿಂಗೇಶ್ವರ ಅನುಗ್ರಹಿಸಬೇಕು. ಇದೇ ಪ್ರಕಾರ ನಮ್ಮನ್ನೇ ಗುಣ ಮುಹೂರ್ತ ಆದಮೇಲೆ ಇಲ್ಲಿ ಸ್ವಚ್ಛತಾ ಕಾರ್ಯ, ಇಲ್ಲಿಯ ಹುಡುಗರು ಯಂಗ್ಸ್ಟರ್ಸ್ ಏನು ಅದ್ಭುತ ಸೇವೆ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಕೂಡ ನಾವು ವರ್ಷಂಪ್ರತಿ ಭಗವಂತನ ಮಹಾದೇವನ ಆರಾಧನೆ ನಾನಾ ರೀತಿಯಲ್ಲಿ ಇಲ್ಲಿ ಸನ್ನಿಧಾನಕ್ಕೆ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. ಯಾವ ರೀತಿ ಅಂತ ಹೇಳಿದಾಗ, ಕಾರ್ತಿಕ ಹುಣ್ಣಿಮೆಯಲ್ಲಿ ಜಾತ್ರೆ, ಅದರಲ್ಲಿ ಕೂಡ ಮೊನ್ನೆ ದಿವಸ ಅಲ್ಲ ನಿನ್ನೆಲ್ಲ ಮೊನ್ನೆ ಬಲಿವಾಡು ಶೇಖರಣೆ, ಎಲ್ಲರ ಹಸಿರು ಕಾಣಿಕೆ, ತಮ್ಮ ಮನೆಯಲ್ಲಿ ಆದಂತಹ ಒಂದು ಹಸಿರು ಕಾಣಿಕೆ ಏನಿದೆ ಅದನ್ನು ಮಹಾದೇವನಿಗೆ ಅರ್ಪಣೆ ಮಾಡುವಂಥ ಒಂದು ವಿಚಾರ ಮೊನ್ನೆ ದಿವಸ ನಡೆದು, ಅವತ್ತು ರಾತ್ರಿ ದೇವರಿಗೆ ಮಹಾಪೂಜೆ ಆಗಿ ಮುಹೂರ್ತ ಅಂತೇಳಿ ಮಾಡ್ತೇವೆ ನಾವು. ಅಂದರೆ ತರಕಾರಿ ಒಂದು ಹಚ್ಚುವ ಮುಹೂರ್ತ, ಅದು ಕೂಡ ಮಹಾಗಣಪತಿ ಸನ್ನಿಧಾನದಲ್ಲಿ. ಯಾಕೆಂತ ಹೇಳಿದ್ರೆ ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವತೆಗಳಿದ್ರು ಕೂಡ ಯಾವ ದೇವರನ್ನು ಮೊದಲ ವಿಚಾರದಲ್ಲಿ ಆರಾಧನೆ ಮಾಡಬೇಕು ಶಾಸ್ತ್ರ ಹೇಳ್ತದೆ. ಕಲವು ದುರ್ಗ ವಿನಾಯಕವು ಕ್ಷಿಪ್ರ ಫಲದಾತಾರವು, ಗಣಪತಿ ಮತ್ತು ದುರ್ಗೆಯನ್ನ ಶಕ್ತಿ ದೇವತೆಗಳಾಗಿ ಆರಾಧನೆ ಮಾಡಬೇಕಂತೆ. ಅದರಲ್ಲಿ ಕೂಡ ನಾವು ಒಂದು ಶಿವಪುರಾಣದಲ್ಲಿ ಗಣಪತಿ ಆರಾಧನೆಯನ್ನ ಶಿವಪುರಾಣ ತೋರಿಸ್ಕೊಟ್ಟಿದ್ದಾರೆ. ರಾವಣ ಅದ್ಭುತ ಶಿವಭಕ್ತ, ನಿರಂತರ ಶಿವದೇವರನ್ನು ಮೆಚ್ಚಿಸಿ ಅವ ಕೈಲಾಸಕ್ಕೆ ಬಂದು ಶಿವಲಿಂಗವನ್ನೇ ಅಥವಾ ಅಲ್ಲಿಯ ಒಂದು ಕೈಲಾಸ ಪರ್ವತವನ್ನೇ ಎತ್ತುವಂಥ ಒಂದು ಸಾಹಸ ಮಾಡಿದಂಥ ಸಂದರ್ಭದಲ್ಲಿ ಶಿವದೇವರು ಮೆಚ್ಚಿ ಹೇಳ್ತಾರಂತೆ, ನಿನ್ಗೆ ಏನು ಬೇಕು? ಎಲ್ಲಿವರೆಗೆ ತಿಳಿದ್ರೆ ಸಾಮಗಾನದಲ್ಲಿ ಶಿವನನ್ನು ಮೆಚ್ಚಿಸಿದ್ದಾನೆ. ಸಾಮಗಾನ ಪ್ರಿಯ ಅಂತೇಳಿ ಉಂಟು ಶಿವದೇವರಿಗೆ. ಅಂತ ಒಂದು ರಾವಣ ಶಿವದೇವರು ಮೆಚ್ಚಿ ತನ್ನ ಆತ್ಮಲಿಂಗವನ್ನು ಆ ಸಂದರ್ಭದಲ್ಲಿ ಪಡೀತಾನೆ. ಆ ಸಂದರ್ಭದಲ್ಲಿ ಕೂಡ ಶಿವದೇವರು ಹೇಳ್ತಾರೆ, ಆತ್ಮಲಿಂಗನೂ ಕೊಡ್ತೇನೆ, ಆದರೆ ನಿನ್ನ ಊರು ಲಂಕೆ ತನಕ ಅದನ್ನು ಎಲ್ಲಿಯೂ ಇಡಬಾರದು, ಇಟ್ಟಲ್ಲಿ ಅದು ಅಲ್ಲಿ ನೆಲೆ ಆಗ್ತದೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ವಿಷ್ಣುದೇವರದ್ದು ಪ್ರೇರಣೆ ಆ ಸಂದರ್ಭ ಬಂತು. ಪುರಾಣ ಹೇಳ್ತದೆ ಏನು ಅಂತ ಹೇಳಿದ್ರೆ, ಶಿವಲಿಂಗವನ್ನು ತನ್ನ ಊರಿಗೆ ಲಂಕೆಗೆ ರಾವಣ ಕೊಂಡೋದಲ್ಲಿ ಯಾರಿಗೂ ಕೂಡ ಶಿವದೇವರನ್ನು ಆರಾಧನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಆಗ್ತದೆ. ಶಿವದೇವರನ್ನು ಯಾಕೆ ಆರಾಧನೆ ಮಾಡಬೇಕು? ಜ್ಞಾನಕ್ಕೆ ಅಧಿದೇವತೆ. ನಾನು ಈ ಮೊದಲು ಹೇಳಿದ ಪ್ರಕಾರ ಮನಸ್ಸಿನ ಅಭಿಮಾನ ದೇವತೆ. ನಿಮಗೆ ಉತ್ತಮವಾದ ಜ್ಞಾನ ಇಲ್ಲ ಅಂತ ಆದರೆ ನಾವು ಕೂಡ ಪ್ರಾಣಿಗಳಾಗಿ ಆಗ್ತೇವೆ. ಅಥವಾ ದೇವರು ಕೊಟ್ಟಂಥ ಒಂದು ಸಂಸಾರದಲ್ಲಿ, ಊರಿನಲ್ಲಿ, ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಮನಸ್ಸು ಪ್ರಧಾನ. ಮನಸ್ಸು ಉತ್ತಮ ರೀತಿಯಲ್ಲಿದ್ದರೆ ಎಲ್ಲ ಅಭಿವೃದ್ಧಿ ಆಗ್ತದೆ. ಇಂಥ ಒಂದು ಶಿವದೇವರನ್ನು ಆರಾಧನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಹೊಂದಿಟ್ಟುಕೊಂಡು ವಿಷ್ಣುದೇವರು ಗಣಪತಿಯನ್ನು ಕಲಿಸ್ತಾರೆ. ಬ್ರಾಹ್ಮಣನ ಸ್ವರೂಪದಲ್ಲಿ ಗಣಪತಿ ಬರ್ತಾನೆ. ಬಂದು ಆ ಸಂದರ್ಭದಲ್ಲಿ ರಾವಣ ಯೋಚನೆ ಮಾಡ್ತಾ ಇದ್ದಾನಂತೆ. ಅಂದರೆ ಅವ ರಾಕ್ಷಸಿ ಗುಣ ಆದರೂ ಕೂಡ ಬ್ರಾಹ್ಮಣ ನಿರಂತರ ಸಂಧ್ಯಾ ವಂದನೆ, ಅದು ಇಷ್ಟೇ ಸಮಯಕ್ಕೆ ಆಗಬೇಕು ಅನ್ನೋದು ಒಂದು ಶಾಸ್ತ್ರ ವಿಧಾನ. ಪ್ರಾತಃ ಕಾಲ ಸೂರ್ಯೋದಯಕ್ಕೆ ಮೊದಲು ಬ್ರಾಹ್ಮಿ ಮುಹೂರ್ತದಲ್ಲಿ, ಮಧ್ಯಾಹ್ನ ಅಪರಾಹ್ನದ ಮೊದಲು, ರಾತ್ರಿ ಸೂರ್ಯ ಅಸ್ತಮಾನಕ್ಕೆ ಮೊದಲು ಈ ಒಂದು ಸಂಧ್ಯಾ ವಂದನ ಪ್ರಕ್ರಿಯೆ ಮಾಡಬೇಕು. ಅದು ಮಾಡಲಿಲ್ಲ ಅಂತಾದರೆ ಇಷ್ಟು ಸಮಯ ಮಾಡಿದಂಥ ಒಂದು ಆರಾಧನೆ ಎಲ್ಲ ನಷ್ಟ ಆಗ್ತದೆ. ಈ ಒಂದು ಅಭಿಪ್ರಾಯವನ್ನು ಮನಸ್ಸಿಗೆ ಬಂತು. ವಿಷ್ಣುದೇವರ ಮಾಯೆಯಿಂದ ಸಂಧ್ಯಾವಂದನದ ಸಮಯ ಆಯಿತು, ನನ್ನ ಕೈಯಲ್ಲಿ ಶಿವಲಿಂಗ ಇದೆ, ಏನು ಮಾಡಬೇಕು ಅಂತ ಒಂದು ಯೋಚನೆ ಬಂದಂತಹ ಸಂದರ್ಭದಲ್ಲಿ ಗಣಪತಿ ದೇವರು ಬ್ರಾಹ್ಮಣನ ಸ್ವರೂಪದಲ್ಲಿ ಬಂದು ಕೇಳ್ತಾರೆ, ಏನು ನಿನ್ನ ಸಮಸ್ಯೆ? ಆವಾಗ ಶಿವದೇವರ ಆ ಸಂದರ್ಭದಲ್ಲಿ ಶಿವದೇವರಿಂದ
ಬಂದಂಥ ಒಂದು ಆಜ್ಞೆ ಅಥವಾ ಏನು ಅವರೊಂದು ಮಾತೇನಿದ್ದಾರೆ ಅದನ್ನು ರಾವಣ ಬ್ರಾಹ್ಮಣ ಹೇಳ್ತಾರಂತೆ, ನನ್ನ ಕೈಯಲ್ಲಿ ಆತ್ಮಲಿಂಗ ಇದೆ, ಅದನ್ನು ಕೆಳಗೆ ಇಡುವಂಥ ಅವಕಾಶ ಇಲ್ಲ, ಇಟ್ಟರದ್ದು ಇಲ್ಲೇ ನೆಲೆ ಆಗ್ತದೆ ಎನ್ನುವಂಥ ಶಿವದೇವರು ಎಚ್ಚರಿಕೆ ಕೊಟ್ಟಿದ್ದಾರೆ. ನಾನು ಕೆಲವು ಗಳಿಗೆಯಲ್ಲಿ ಈ ಒಂದು ಸಂಧ್ಯಾವಂದನೆ ಮಾಡಿ ಬರ್ತೇನೆ, ಅಷ್ಟು ಸಮಯ ನೀನು ಹಿಡ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಾರ್ಥನೆ ಮಾಡುವಾಗ ಗಣಪತಿ ಆಕಾಶಕ್ಕೆ ಅಭಿಮಾನ ದೇವತೆ, ಅವಕಾಶ ಬೇಕಲ್ಲ, ಆಕಾಶಕ್ಕೆ ಅಭಿಮಾನ ದೇವತೆ ಅಂತ ಒಂದು ಗಣಪತಿ ಅವರು ಹೇಳ್ತಾರೆ, ಇಷ್ಟೇ ಗಳಿಗೆಯಲ್ಲಿ ನೀನು ಬರಬೇಕು. ಅದು ಗಳಿಗೆ ತಪ್ಪಿದರೆ ನಾನು ಆತ್ಮಲಿಂಗವನ್ನು ಇಲ್ಲೇ ಇಡ್ತೇನೆ ಅನ್ನುವಂಥ ಮೊದಲೇ ಎಚ್ಚರಿಕೆ ಕೊಡ್ತಾರೆ. ವಿಷ್ಣುದೇವರ ಮಾಯೆಯಿಂದ ಗಳಿಗೆ ತಪ್ತದೆ, ಆ ಆತ್ಮಲಿಂಗವನ್ನು ಗಣಪತಿ ನೆಲದಲ್ಲಿ ಇರ್ತಾನೆ. ಈಗ ಕೂಡ ಗೋಕರ್ಣದಲ್ಲಿ ನೆಲೆ ಆಗಿದೆ. ನಮ್ಗೆಲ್ರಿಗೂ ಕೂಡ ಆತ್ಮಲಿಂಗದ ದರ್ಶನ ಆ ಸಂದರ್ಭದಲ್ಲಿ ಶಿವದೇವರೇ ಹೇಳ್ತಾರಂತೆ, ಯಾರು ಯಾವುದೇ ಆರಾಧನೆ ಮಾಡೋದಿದ್ರು ಕೂಡ ಗಣಪತಿಯನ್ನು ಮೊದಲು ಮಾಡಬೇಕು. ಗಣಪತಿ ದೇವರು ಮೊದಲ ಪೂಜೆ ಮಾಡಿ ತಗೊಳ್ಳುವ ಅಂತಹ ಗಣಪತಿಯನ್ನು ಪೂಜೆ ಮಾಡದೆ ಯಾವುದೇ ಆರಾಧನೆ ಮಾಡಿದ್ರು ಕೂಡ ಸರ್ವತ್ವ ಶೂನ್ಯ ಅಂತವೆ. ಈ ಒಂದು ವಿಚಾರವನ್ನು ಶಿವದೇವರು ಹೇಳಿದ ಪ್ರಕಾರ ಗಣಪತಿಯ ಸನ್ನಿಧಾನದಲ್ಲಿ ಮೊನ್ನೆ ತರಕಾರಿ ಹೆಚ್ಚುವ ಮುಹೂರ್ತಾಚರಣೆ ಮಾಡ್ತೇವೆ. ಅನ್ನಪೂರ್ಣೇಶ್ವರಿ ಕೂಡ ಪ್ರಾರ್ಥನೆ ಮಾಡುವಂಥ ಅಡಿಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನಪ್ರಸಾದ ಅಕ್ಷಯವಾಗಿ ಹೋಗಬೇಕು, ಅಥವಾ ಮಾಡುವಂಥ ಒಂದು ಆ ಅಡಿಗೆ ಏನಿದೆ ಶುಚಿ ರುಚಿಯಾಗಿ ನೀವು ನಡೆಸಿಕೊಡ್ಬೇಕು ಅನ್ನೋಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ಆಮೇಲೆ ನಾವು ತರಕಾರಿ ಹಚ್ಚುವ ಒಂದು ಕಾರ್ಯ. ಇಲ್ಲಿ ಕೂಡ ನಾವೇ ಎಲ್ಲ ಸೇರಿಕೊಂಡು ಆ ಒಂದು ಸೇವೆಯನ್ನು ಮಹಾದೇವನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆ ಪುನಃ ಮಾರನೇ ದಿವಸ ಬೆಳಿಗ್ಗೆ ತಂತ್ರರು ಬರ್ತಾರೆ, ದೇವತಾ ಪ್ರಾರ್ಥನೆಯಾಗಿ ಗಣಪತಿ ಹವನ ಪ್ರಾರಂಭ ಆಗ್ತದೆ. ಗಣಪತಿ ದೇವರ ಸನ್ನಿಧಾನದಲ್ಲಿ ಯಜ್ಞಮುಖೇನ ಗಣಪತಿ ದೇವರನ್ನು ಆರಾಧನೆ ಮಾಡಬೇಕು. ಕಲಿಯುಗದಲ್ಲಿ ಹೇಳಿದ್ದಾರೆ, ಬ್ರಹ್ಮದೇವರು ಜಗತ್ತು ಸೃಷ್ಟಿ ಮಾಡುವಾಗ ಯಜ್ಞವನ್ನು ಕೂಡ ಸೃಷ್ಟಿ ಮಾಡ್ತಾರಂತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣದೇವರು ಕೂಡ ಒಂದು ಮಾತನ್ನು ಹೇಳ್ತಾರೆ, ಇಷ್ಟಾನ್ ಭೋಗಾನ್ ಹಿವದೇವ ದಾಶಂತಿ ಯಜ್ಞಭಾವಿತ. ಯಜ್ಞ ಪ್ರಧಾನ ಕಲಿಯುಗದಲ್ಲಿ ನಮ್ಮ ಮನಸ್ಸಿನ ಅಭಿಷ್ಟಗಳನ್ನೆಲ್ಲ ಯಜ್ಞಮುಖೇನ ಪಡೆಯುವಂಥ ಒಂದು ಅವಕಾಶ. ಈ ಹಾಗಿರುವಾಗ ಕಲಿಯುಗದಲ್ಲಿ ಯಾವ ಯಜ್ಞ ಮೊದಲು? ಕೆಲವು ವಿಘ್ನೇಶ್ವರ ಮಂತ್ರ, ಸಕಲ ಇಷ್ಟಾರ್ಥದಾಗ ಕೆಲವು ಗಣಪತಿ ಹೋಮ ಮೊದಲು. ಈ ಒಂದು ಸಂಕಲ್ಪದಲ್ಲಿ ಸನ್ನಾಲಿಗೆಯರ 6 ತಿಂಗಳಿಗೆ ಅಷ್ಟದ್ಯುಕ್ತವಾಗಿ ಯಜ್ಞಮುಖೇನ ಗಣಪತಿ ದೇವರ ಅನುಗ್ರಹ ಪಡೆದುಕೊಂಡು ಮತ್ತಲ್ಲಿ ದೇವರಿಗೆ ಸಾನ್ನಿಧ್ಯ ಬಿಂಬ ಶುದ್ಧಿಗೆ ಬೇಕಾದಂತಹ ಎಲ್ಲ ಪ್ರಕ್ರಿಯಾದಿಗಳು, ಕಲಶ ಆರಾಧನೆ ಆ ಸಂದರ್ಭ ತಂತ್ರಿಗಳ ಮುಖೇನ ಆಗ್ತದೆ. ದೇವರಿಗೆ ಕಲಶ ಚೈತನ್ಯ ಅಭಿವೃದ್ಧಿಗೋಸ್ಕರವಾಗಿ ಬಿಂಬದಲ್ಲಿರ್ತಕ್ಕಂಥ ಎಲ್ಲ ಚೈತನ್ಯ ಅಂದರೆ ನಿತ್ಯ ಅನುಷ್ಠಾನ ಬರತಕ್ಕಂತಹ ಕೆಲವು ಲೋಪದೋಷಗಳು ನಮ್ಮ ಆರಾಧನೆಯಲ್ಲಿ ನಮ್ಮ ಶ್ರದ್ಧೆಯಿಂದ ಭಕ್ತಿಯಿಂದ ನಮ್ಮಿಂದ ಕೂಡ ಅಪರಾಧ ಆಗ್ತದೆ. ಹೇಗಿದ್ದರೆ ದೇವರ ಗರ್ಭಗುಡಿ ಎನ್ನುವಂಥದ್ದು ದೇವರ ಶರೀರ, ಬಿಂಬೆ ಎನ್ನುವಂಥದ್ದು ದೇವರ ಆತ್ಮ, ಕ್ಷೇತ್ರಪಾಲ ತನಕ ಅಂದರೆ ಹೊರಗಿನ ತನಕ ದೇವರ ಒಂದು ಅವಯವ ಅಂತೇಳಿ ಹೇಳ್ತಾರೆ. ಆ ತನ್ನ ದೇವಸ್ಥಾನದೊಳಗೆ ಕೆಟ್ಟ ಮಾತುಗಳನ್ನು ಆಡಿದರೆ, ಕೆಟ್ಟ ವಿಚಾರಗಳನ್ನು ನಾವು ಮಾಡಿದ್ದಲ್ಲಿ ಅದೆಲ್ಲ ಸಾನ್ನಿಧ್ಯಕ್ಕೆ ದೋಷವಾಗಿ ಪರಿವರ್ತನೆ ಆಗ್ತದೆ. ಅದೆಲ್ಲ ಪರಿಮಾರ್ಜನೆ ಆಗಬೇಕಿದ್ರೆ ತಂತ್ರಗಳ ಮುಖೇನ ವಿಶೇಷವಾದ ಒಂದು ಸಾನ್ನಿಧ್ಯ ಕಲಶ ಆರಾಧನೆ. ನಾವೆಲ್ಲ ಹೇಳಿದ ಪ್ರಕಾರ ಪ್ರಕೃತಿಯಲ್ಲಿ 2 ರೀತಿಯಲ್ಲಿ ಆ ಮಹಾದೇವನನ್ನು ಅಥವಾ ಭಗವಂತನನ್ನು ಆರಾಧನೆ ಮಾಡ್ತೇವೆ. ಒಂದು ಬಿಂಬ ಮುಖೇನ ನಾವೆಲ್ಲ ತಿಳಿದ ಪ್ರಕಾರ, ಎರಡನೇ ಪಂಚಭೌತಿಕವಾದ ಈ ಒಂದು ಜಗತ್ತಿನಲ್ಲಿ 3 ತತ್ವದಲ್ಲಿ ಭಗವಂತನ ಒಂದು ಆರಾಧನೆಗೆ ಅವಕಾಶ. ಒಂದು ಭೂಮಿ ತತ್ವ ಮುಖೇನ, ಒಂದು ಅಗ್ನಿ ತತ್ವ ಮುಖೇನ, ಒಂದು ಜಲ ತತ್ವ ಮುಖೇನ. ಭೂಮಿ ತತ್ವ ಮುಖೇನ ಅಂತ ಹೇಳುವಾಗ ನಾವೆಲ್ಲರೂ ನಿಮಗೆಲ್ಲ ತಿಳಿದ ವಿಚಾರವೇ, ಸ್ವಸ್ತಿಗೆ ಅನ್ನೋ ಮಾಧ್ಯಮ ಮುಖೇನ ಆ ಭಗವಂತನನ್ನು ಅವರು ಮಂತ್ರದಲ್ಲಿ ಅಧೀನ ಆಗಿರ್ತಾರೆ. ಅಂತ ಒಂದು ಮಂತ್ರ ಮುಖೇನ ಸೂರ್ಯಮಂಡಲದಿಂದ ಭಗವಂತನನ್ನು ಸ್ವಸ್ತಿಗ ಮಂತ್ರಕ್ಕೆ ಆವಾಹನೆ ಮಾಡಿಕೊಂಡು ಸಮರ್ಪಣಾ ಭಾವದಲ್ಲಿ ಪೂಜೆ ಮಾಡಲಿಕ್ಕೆ ಒಂದು ಅವಕಾಶ. ಎರಡನೇ ಅಗ್ನಿ ಮುಖೇನ, ಮೂರನೇ ನೀರಿನ ಮುಖೇನ. ಪ್ರತಿಯೊಂದು ಜೀವಿಗಳಿಗೆ ಚೈತನ್ಯ ಕೊಡೋ ಶಕ್ತಿ ನೀರಿಗುಂಟಂತೆ. ಅಂತಹ ನೀರಿನಲ್ಲಿ ಎಲ್ಲ ದೇವರ ಸಾನ್ನಿಧ್ಯ ಉಂಟು ಅಂತಲೇ ಶಾಸ್ತ್ರ ಇರ್ತದೆ. ಅಥವಾ ನಾವು ಕೂಡ ಉತ್ತಮವಾದ ಆರೋಗ್ಯ ಬೇಕಿದ್ರೆ ನೀರನ್ನು ಕುಡಿಬೇಕು. ಡಾಕ್ಟರ್ಗಳು ನಮಗೊಂದು ಆದೇಶ ಕೊಡ್ತಾರೆ. ನಮ್ಮ ಶರೀರದಲ್ಲಿ ಕೂಡ ಆಯುರ್ವೇದ ಶಾಸ್ತ್ರ ಪ್ರಕಾರ 75 ಭಾಗ ನೀರಿನ ಅಂಶ ಉಂಟು. ಅಂತಹ ನೀರಿನ ಮುಖೇನ ಕಲಶ ಕೀರ್ತಿಮಾಶ್ಯ ಪ್ರಜ್ಞಾಮೇಧಂ ಶ್ರೀಂಭಗಂ ಯೋಗ್ಯರಾಮ್ ಪಾಪಹಾನಿಂಚ ಪುಣ್ಯವೃದ್ಧಿಂಚ ಹಾಗೆ ಅಂತಲೇ ಆ ಕಲಶ ಆರಾಧನೆಯಲ್ಲಿ ಹೇಳುವಂಥ ಮಂತ್ರ. ನಮ್ಮಿಂದ ಏನು ತಪ್ಪುಗಳಾದರೂ ಕೂಡ ಕಲಶ ಆರಾಧನೆ ಮುಖೇನ ಆ ಮಹಾದೇವನನ್ನು ಭಗವಂತನನ್ನು ಆರಾಧನೆ ಮಾಡಿದಲ್ಲಿ ಅದಕ್ಕೆಲ್ಲ ಕ್ಷಮಾಪಣೆ ಕೊಟ್ಟು ವಿಶೇಷವಾದ ಪುಣ್ಯ ಅಂದರೆ ಧನಾತ್ಮಕ ಶಕ್ತಿ ಎಲ್ಲ ವಿಚಾರ ನಮಗೆ ಪ್ರಾಪ್ತಿ ಆಗ್ತದೆ. ಅಂತಹ ಒಂದು ಸೇವೆಯನ್ನು ಮಹಾದೇವನಿಗೆ ತಂದೆಗಳು ಮಾಡ್ತಾರೆ. ಆಮೇಲೆ ತುಲಾಭಾರ ಸೇವೆ ಅಂದರೆ ತನ್ನ ಮನಸ್ಸಿನ ಅಭಿಷ್ಟಕ್ಕೆ ಒಬ್ಬೊಬ್ಬರು ಒಂದು ಭಕ್ತಾದಿಗಳು ಒಂದು ಧಾನ್ಯದಿಂದ
ಅಥವಾ ಫಲವಸ್ತುಗಳಿಂದ ಇತರ ದ್ರವ್ಯಗಳಿಂದ ದೇವರಿಗೊಂದು ಪ್ರಾರ್ಥನೆ ಮಾಡುವಂಥ ಒಂದು ಕ್ರಮ, ಅದ್ಭುತವಾದ ಸೇವೆ. ಮಹಾದೇವನ ಸನ್ನಿಧಾನದಲ್ಲಿ ತ್ರಾಸಿಡುವ ಮುಖಾಂತರ, ತ್ರಾಸಿನಲ್ಲಿ ಯಾರು ಸಂಕಲ್ಪಿಸಿ ತುಲಾಭಾರಕ್ಕೆ ಕೂತಿದ್ದಾನೆ ಅವನ ಸಂಕಲ್ಪಕ್ಕೆ ಅನುಗುಣವಾಗಿ ಧಾನ್ಯ ಅಥವಾ ಫಲವಸ್ತು ಅಥವಾ ಇತರ ರಸದ್ರವ್ಯಗಳನ್ನು ಇಟ್ಟು ದೇವರೆದುರು ಮಾಡುವಂತಹ ತುಲಾಭಾರ ಸೇವೆ ಅದ್ಭುತವಾದ ಸೇವೆ, ಭಗವಂತನಿಗೆ ಅತಿ ಪ್ರಿಯವಾದಂಥ ಸೇವೆ. ನಿರಂತರ ಎಷ್ಟೋ ವರ್ಷಗಳಿಂದ ಈ ತುಲಾಭಾರ ಸೇವೆ ಆಗ್ತಾ ಇದೆ. ಅಂತ ಒಂದು ತುಲಾಭಾರ ಸೇವೆ ಆಗಿ ಮತ್ತೆ ಮಹಾಪೂಜೆ ಆಗ್ತದೆ. ದೇವರ ಒಂದು ಚೈತನ್ಯ ಅಭಿವೃದ್ಧಿಗೋಸ್ಕರ ಆಗಿ ತಂತ್ರಗಳಿಗೆ ಮಹಾಪೂಜೆ ಆಗಿ ಮತ್ತೆ ಅಲ್ಲಿ ದೇವರು ಹೊರಡುವಂತಹ ಒಂದು ವಿಚಾರ ಅಂದರೆ ಶಿವಾಲಿ ಅನ್ನುವಂಥ ಒಂದು ಪ್ರಕ್ರಿಯೆ, ತಾಂತ್ರಿಕ ವಿಚಾರದಲ್ಲಿ ಬರುವಂಥ ಒಂದು ಪ್ರಕ್ರಿಯೆ. ತಂತ್ರಗಳು, ಅಡಿಗಲು, ಅದರಲ್ಲಿ ಕೂಡ ನಾವು ತಿಳಿದ ವಿಚಾರ. ಅಡಿಗಲು ಕೂಡ ಇಲ್ಲಿ ಆ ದೇವಸ್ಥಾನದಲ್ಲಿ ದೇವರು ಹೊರುವಂತಹ ಒಂದು ಅಡಿಗಲು ಕುಂಬ್ಳೆ ಅಡಿಗಲು ಅವರ ಪಾರಂಪರ್ಯದಲ್ಲಿ ಅವರೇ ಬರ್ತಿದ್ದಾರೆ. ಇನ್ನು ಒಂದು ಅವರು ಕೂಡ ಸೇವೆ ಇಲ್ಲಿ ನಡೆಸಿದ್ದಾರೆ. ಗೋಪಾಲಕೃಷ್ಣ ಅಡಿಗರು ಈಗ ಬರ್ತಾ ಇದ್ದಾರೆ. ಅವರ ಮುಖೇನ ಆ ಶಿವಾಲಿ ಎನ್ನುವಂತಹ ಸೇವೆಯನ್ನು ಅಂದರೆ ತಂತ್ರಿಗಳ ಮುಖೇನ ಆ ಮಹಾದೇವನ ಜನಸಮೂಹದಲ್ಲಿರ್ತಕ್ಕ ಎಲ್ಲ ಸಾನ್ನಿಧ್ಯಗಳಿಗೆ ಆರಾಧನೆ ಅಂತ ಒಂದು ಪದ್ಧತಿ, ಈ ಶಿವಾಲಿ ಅನ್ನುವಂಥ ಒಂದು ಉತ್ಸವ ಸೇವೆ ಅದು ನಡೆಸಿ ಹೊರಗೆ ಅಂಗಣದಲ್ಲಿರ್ತಕ್ಕಂಥ ಎಲ್ಲ ಸಾನ್ನಿಧ್ಯಗಳಿಗೆ ಈ ಸಾನ್ನಿಧ್ಯವನ್ನು ರಕ್ಷಣೆ ಮಾಡುವಂಥ ಅಷ್ಟದಿಕ್ಪಾಲಕರಿಗೆ ಎಲ್ಲ ಆ ಒಂದು ಉತ್ಸವ ಮುಖೇನ ಆರಾಧನೆಯನ್ನು ತಂದೆಗಳು ಅರ್ಪಣೆ ಮಾಡ್ತಾರೆ. ವಿಶೇಷವಾದಂಥ ಒಂದು ಆ ಸಂದರ್ಭದಲ್ಲಿ ಸೇವೆಯನ್ನು ಮಾಡಿಕೊಂಡು ಮತ್ತೆ ಅಲ್ಲಿ ಅನ್ನಪ್ರಸಾದ ಅಂದರೆ ಅನ್ನದಾನ ಸೇವೆ ನಡೆಯುತ್ತದೆ. ಅದ್ಭುತ ಆಗಿದೆ. ಈ ಸಾರಿ ಮಾತ್ರ ಚಂದ್ರಗ್ರಹಣ ಬಂದಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮೊಂದು ಈ ಒಂದು ಆರಾಧನೆಗೆ ಸ್ವಲ್ಪ ವ್ಯತ್ಯಾಸ ಆಗಿದೆ. ಚಂದ್ರಗ್ರಹಣ ಅಂದರೆ ಇದು ನಾವೆಲ್ಲ ತಿಳಿದ ಪ್ರಕಾರ ನವಗ್ರಹರು ಪ್ರತ್ಯಕ್ಷ ದೇವರಂತೆ ನಾವೆಲ್ಲ ತಿಳಿದ ಪ್ರಕಾರ ಅಂತ ಒಂದು ನವಗ್ರಹರನ್ನು ಮೊದಲಾಗಿ ನಾವು ಪೂಜೆ ಮಾಡಬೇಕು. ಯಾವ ದೇವರನ್ನು ಆರಾಧನೆ ಮಾಡದಿದ್ದರೂ ಕೂಡ ನವಗ್ರಹರನ್ನು ಆರಾಧನೆ ಮಾಡದಿದ್ದಲ್ಲಿ ಅಲ್ಲಿ ಫಲ ಕೊಡುವ ನವಗ್ರಹರಂತೆ. ಅಂತಹ ನವಗ್ರಹರ ನಿನ್ನೆ ವಿಶೇಷವಾಗಿ ವೆಂಕಟರಮಣ ಅಡಿಗರು ಇಲ್ಲಿಯ ಅರ್ಚಕರು ಚಂದ್ರಗ್ರಹಣ ಶಾಂತಿಯ ಮುಖೇನ ಎದ್ದು ಮುಖೇನ ಯಾರಿಗೆಲ್ಲ ನಿನ್ನೆಯ ಗ್ರಹಣ ದೋಷ ಇದೆ ಅವರೆಲ್ಲ ಗ್ರಹಚಾರ ಪರಿಹಾರ ಆಗಬೇಕು ಅನ್ನೋ ಸಂಕಲ್ಪವನ್ನು ಮುಂದಿಟ್ಟುಕೊಂಡು ದುಷ್ಟಾರಿಷ್ಟೇ ಸಮಾಯುಕ್ತೆ ಕರ್ತವ್ಯಂ ಗ್ರಹ ಶಾಂತಿಗಂ ಎನ್ನೋ ಪ್ರಕಾರ ಆ ಚಂದ್ರಗ್ರಹಣ ಶಾಂತಿಯನ್ನು ಕೂಡ ನವಗ್ರಹರಿಗೆ ಅರ್ಪಣೆ ಮಾಡಿದ್ದಾರೆ. ಆಮೇಲೆ ಸಂಜೆ ನಾವೆಲ್ಲ ತಿಳಿದ ಪ್ರಕಾರ ದೇವರ ಉತ್ಸವ ಅಂದರೆ ಆರಾಟ ಅಂತೇಳಿ ಹೇಳ್ಬೋದು. ಬಿಲ್ಲೋಗಿರಿ ಅಂದರೆ ನಾವೆಲ್ಲ ತಿಳಿದ ಪ್ರಕಾರ ಖರಾಸುರ ಮೊದಲಾಗಿ ಪ್ರತಿಷ್ಠೆ ಮಾಡಿದಂತಹ ಒಂದು ಗುಹೆ ಅಲ್ಲಿ ಬಿಲ್ಲೋಗಿರಿ ಅಂದರೆ ಕೊರಂದ್ರ ಪಾದೆ ಅಲ್ಲಿಗೆ ದೇವರ ಸವಾರಿ ಆಗಲಿಕ್ಕಿದೆ. ಆ ಸಂದರ್ಭದಲ್ಲಿ ಉತ್ಸವ ಎಲ್ಲ ಆಗಬೇಕು. ಶ್ರೀ ಭೂತಬಲಿ ಅನ್ನೋಂಥ ಉತ್ಸವ ತಂತ್ರಗಳ ಮುಖೆ ನಡೀತದೆ. ಆ ಸಂದರ್ಭದಲ್ಲಿ ತಂತ್ರಗಳು ಪ್ರಾರ್ಥನೆ ಮಾಡಿ ಈ ಒಂದು ಉತ್ಸವದಲ್ಲಿ ಯಾರೆಲ್ಲ ತ್ರಿಕರಣಪೂರ್ವಕವಾಗಿ ಸೇವೆ ಮಾಡಿದ್ದಾರೆ ಅಥವಾ ಯಾರೆಲ್ಲ ಕಟ್ಟೆ ಪೂಜೆ ಮುಖಾಂತರ ಸೇವೆಯನ್ನು ಇಲ್ಲಿ ಮಹಾದೇವರಿಗೆ ಅರ್ಪಣೆ ಮಾಡಿದ್ದಾರೆ ಎಲ್ಲ ಭಗವದ್ಭಕ್ತರಿಗೆ ಈ ಒಂದು ಉತ್ಸವದ ಅನುಗ್ರಹ ಪ್ರಾಪ್ತಿಯಾಗಬೇಕು ಅನ್ನೋಂಥ ಒಂದು ಪ್ರಾರ್ಥನೆ ಮಾಡಿಕೊಂಡು ದೇವರ ಉತ್ಸವ ಪ್ರಾರಂಭ ಆಗ್ತದೆ. ಇನ್ನು ಸಂಜೆ ಆ ಸಂದರ್ಭದಲ್ಲಿ ಕೂಡ ಭಜನೆ ಸೇವೆ ಆಗಿದೆ ಇಲ್ಲಿ. ಅದು ಅದ್ಭುತ. ನಾವೆಲ್ಲ ತಿಳಿದ ಪ್ರಕಾರ ಮಂತ್ರಶಕ್ತಿಯಿಂದ ಹೆಚ್ಚಿನ ಶಕ್ತಿ ಭಜನೆಗುಂಟಂತೆ. ಅಂತ ಭಜನೆ ಸೇವೆ ಕೂಡ ನಿನ್ನೆ ಬೆಳಿಗ್ಗೆಯಿಂದ ನಿರಂತರವಾಗಿ ಕೆಲವು ಭಜನಾ ಸಂಘಗಳ ಮುಖಾಂತರವಾಗಿ ಮಹಿಳೆಯರು ಮಹನೀಯರೆಲ್ಲ ಇಲ್ಲಿ ಸೇವೆಯನ್ನು ಮಹಾದೇವರಿಗೆ ಅರ್ಪಣೆ ಮಾಡಿದ್ದಾರೆ. ನಾವು ತಿಳಿದ ವಿಚಾರ, ಪುರಂದರದಾಸರು ಬೇಕಾದಷ್ಟು ಸಂಪತ್ತಿದ್ದರೂ ಕೂಡ ಎಲ್ಲವನ್ನು ಈ ಭಜನೆಗೋಸ್ಕರ ಬಿಟ್ಟು ದೈವತ್ವವನ್ನು ಪಡೆದಿದ್ದಾರೆ. ಕನಕದಾಸರು ಕುರುಬ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಈ ಒಂದು ಭಜನೆಯಿಂದ ಅವರಿಗೆ ಕೂಡ ದೈವತ್ವ ಪ್ರಾಪ್ತಿ ಆಗಿದೆ. ಹೆಚ್ಚಿನ ಶಕ್ತಿ ಭಜನೆಗುಂಟಂತೆ. ಅಂತಹ ಒಂದು ಭಜನೆ ಸೇವೆಯನ್ನು ಕೂಡ ಎಲ್ಲರೂ ಆ ಮಹಾದೇವನಿಗೆ ಅರ್ಪಣೆ ಮಾಡಿಕೊಂಡು ಇನ್ನು ರಾತ್ರಿ ತನಕ ಬೆಳಿಗ್ಗೆಯಿಂದ ಪ್ರಾರಂಭ ಆಗಿ ರಾತ್ರಿ ತನಕ ಆ ಒಂದು ಸೇವೆಯನ್ನು ಮಹಾದೇವನಿಗೆ ಅರ್ಪಣೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ತಂತ್ರಗಳು ಶ್ರೀಭೂತಬಲಿ ಅನ್ನುವಂಥ ಒಂದು ತಾಂತ್ರಿಕ ಪ್ರಕ್ರಿಯೆ ಮುಖಾಂತರವಾಗಿ ಒಳಗಿನ ಸುತ್ತಲೇ ಆಗುವಂತಹ ಒಂದು ಶ್ರೀಭೂತಬಲಿ ಸೇವೆ ಮತ್ತು ಹೊರಗಿನ ಸುತ್ತಿಗೆ ಬಂದು ಎಲ್ಲ ಶಿವದೇವರ ಘನ ಸಮೂಹಕ್ಕೆ ಅಷ್ಟದಿಕ್ಪಾಲಕರೇ ಆಗುವಂಥ ಒಂದು ಸೇವೆಯನ್ನು ಕೊಟ್ಟು ಆಕೆ ಕ್ಷೇತ್ರಪಾಲ ಪೂಜೆ ಆಗ್ತದೆ. ಅದ್ಭುತ. ಸಾನ್ನಿಧ್ಯವನ್ನು ರಕ್ಷಣೆ ಮಾಡುವಂಥ ಕ್ಷೇತ್ರಪಾಲನಿಗೆ ಪೂಜೆ ಮಾಡಿಕೊಂಡು ಕ್ಷೇತ್ರಕ್ಕೆ ಹೊಂದಿದ ಎಲ್ಲ ಭಗವದ್ಭಕ್ತರನ್ನು ಸಂರಕ್ಷಣೆ ಮಾಡ್ಕೊಂಡು ಬರಬೇಕು ಅನ್ನೋಂಥ ಒಂದು ಪ್ರಾರ್ಥನೆಯನ್ನು ಅಥವಾ ಆರಾಧನೆಯನ್ನು ಕ್ಷೇತ್ರಪಾಲನಿಗೆ ಅರ್ಪಣೆ ಮಾಡಿಕೊಂಡು ಮತ್ತು ನಾವು ಬಿಲ್ಲೋಗಿರಿಯ ಉತ್ಸವ ಪ್ರಾರಂಭ ಆಗ್ತದೆ. ನಿರಂತರವಾಗಿ 8 ಮನೆತನದವರು ಈ ಒಂದು ಕಟ್ಟೆ ಪೂಜೆಯನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ದೊಡ್ಡ ಸೌಭಾಗ್ಯ ಅವ್ರದ್ದು. ಯಾಕೆಂತೇಳಿದರೆ ಮಹಾದೇವ ಬಿಂಬದಲ್ಲಿ ಇಲ್ಲಿ ಐಕ್ಯ ಆಗಿರ್ತಾನೆ. ಅದರಲ್ಲಿ ಇನ್ನೊಂದು ಸ್ವರೂಪವನ್ನು
ಬಲಿ ಮೂರ್ತಿ ಅನ್ನುವಂತಹ ಒಂದು ಮೂರ್ತಿಯಲ್ಲಿ ತಂತ್ರಗಳು ಆ ದೇವತಾ ಚೈತನ್ಯ ಮಹಾದೇವನ ಚೈತನ್ಯವನ್ನು ಪ್ರತಿಷ್ಠಾಪಿಸಿ ಆ ಚೈತನ್ಯ ಬಿಂಬದಲ್ಲಿ ಸ್ಥಿರಗೊಳಿಸಿದ್ದಾರೆ. ಮಹಾದೇವನೇ ನಮ್ಮ ಜಾಗೆಗೂ ಬಂದ ಹಾಗೆ ಅಂತ ಯೋಗ ಎಲ್ರಿಗೂ ಸಿಗುವುದಿಲ್ಲ. ಒಬ್ಬನಲ್ಲಿ ಎಷ್ಟು ಲಕ್ಷ ಕೋಟಿದ್ರು ಕೂಡ ನಮ್ಮ ಜಾಗೆಗೆ ಶಿವ ಬರುವಂತಹ ಒಂದು ಅವಕಾಶ ಕಮ್ಮಿ. ಅಂತಹ 8 ಕಟ್ಟೆ ಮನೆತನದವರು ಆ ಒಂದು ಸೌಭಾಗ್ಯನ ಪಡೆದಿದ್ದಾರೆ. ಆ ಸಂದರ್ಭದಲ್ಲಿ ನಿರಂತರ ಹಣ್ಣು ಕಾಯಿ ಸೇವೆ, ಆರತಿ ಸೇವೆ ಇತ್ಯಾದಿಗಳನ್ನೆಲ್ಲ ಈ ಮಹಾದೇವನಿಗೆ ಅರ್ಪಣೆ ಮಾಡಿಕೊಂಡು ನಿರಂತರವಾಗಿ ಬಿಲ್ಲೋಗಿರಿ ತನಕ ಈ ಉತ್ಸವ ಎಲ್ಲ ಭಕ್ತರ ಸಹಾಯದಲ್ಲಿ ಎಲ್ಲರ ಒಂದು ಸೇರಿಕೆಯಿಂದ ಆ ಬಿಲ್ಲೋಗಿರಿಗೆ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ವಿಶೇಷವಾದಂತಹ ಒಂದು ಮಹಾಪೂಜೆ ನಡೆದು ಮತ್ತು ಬೆಟ್ಟಂಪಾಡಿ ಬೇಡಿ ಇತ್ಲಾಗೆ ಶುರುವಾದಂಥ ನಮ್ಮ ಯುವಕರ ಒಂದು ಶಕ್ತಿ ಬೆಟ್ಟಂಪಾಡಿಯಲ್ಲಿ ಅದ್ಭುತ. ಅವರ ಒಂದು ಶಕ್ತಿ, ಅವರ ಒಂದು ಕಾರ್ಯ ತ್ರಿಕಾರಣಪೂರ್ವಕವಾಗಿ ತನ್ನಿಂದ ಎಷ್ಟು ಸಿಗ್ತದೆ ಸಂಪತ್ತಿದೆ ಹೆಚ್ಚಿನ ರೀತಿಯಲ್ಲಿ ಅವರು ಈ ಮಹಾದೇವನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಅಂದರೆ ಪುರಾಣದಲ್ಲಿ ಕೂಡ ಹೇಳಿದ್ದಾರೆ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ. ಮಹಾದೇವ ನಮಗೇನು ಸಂಪತ್ತು ಕೊಟ್ಟಿದ್ದಾನೆ, ಆ ಸಂಪತ್ತಿನ 3ನೇ ಅಂಶ ಈ ರೀತಿಯ ಪ್ರಕ್ರಿಯಾದಿಗಳಿಗೆ ಅಥವಾ ಆರಾಧನೆ ನಾವು ವಿನಿಯೋಗ ಮಾಡಿದಲ್ಲಿ ಅದೊಂದು ಶಕ್ತಿಯಾಗಿ, ಒಂದು ಧನಾತ್ಮಕ ಶಕ್ತಿಯಾಗಿ ನಮ್ಮನ್ನು ರಕ್ಷಣೆ ಮಾಡ್ತದೆ ಅನ್ನೋದು ಪರಮ ಸತ್ಯ. ಈ ಒಂದು ಸತ್ಯನ ಮುಂದಿಟ್ಟುಕೊಂಡು ಎಲ್ಲ ಯುವಕರ ಭಕ್ತರ ಸಹಾಯದಿಂದ ಬೆಟ್ಟಂಪಾಡಿ ಬೇಡಿ ಅನ್ನುವಂಥ ಸೇವೆ ಮಹಾದೇವನಿಗೆ ಅರ್ಪಣೆ ಆಗಿದೆ. ಅದ್ಭುತ ಆಗಿದೆ. ನಿನ್ನೆ ಅಲ್ಲಿಂದ ಪುನಃ ದೇವರು ಬರ್ತಾರೆ. ಪುನಃ ಬಂದು ಇಲ್ಲಿ ಕೆರೆ ಉತ್ಸವ ಆಗ್ತದೆ. ಕೆರೆಯಲ್ಲಿರ್ತಕ್ಕಂತಹ ಎಲ್ಲ ದೇವತೆಗಳಿಗೆ ಯಥಾವತ್ತಾಗಿ ಪೂಜೆ ಮಾಡಿಕೊಂಡು ಕೆರೆ ಉತ್ಸವ ಮಾಡಿ ಆ ಮಹಾದೇವನಿಗೆ ವಿಶೇಷವಾದ ಮಹಾಮಂಗಳಾರತಿ ಮಾಡಿಕೊಂಡು ಆ ಸಂದರ್ಭದಲ್ಲಿ ಕೂಡ ನಾವು ದೇವರು ಒಳಗಿನ ಅಂಗಡಿಯಿಂದ ಹೊರಗೆ ಬರೋ ಸಂದರ್ಭದಲ್ಲಿ ವಸಂತಕಟ್ಟೆಯಲ್ಲಿ ಒಂದು ಪೂಜೆ ಭಾರಿ ವಿಶೇಷದ್ದು. ಅಲ್ಲಿ ಕೂಡ ಅಷ್ಟಾವಧಾನ ಸೇವೆ ಶ್ರೀಯುತ ಗೋಪಾಲಕೃಷ್ಣ ಸರ್ ಮಾಸ್ಟ್ರು, ನಮ್ಮ ಚಿತ್ರಕಲಾ ಮಾಸ್ಟರ್ ಅವರ ಮುಖಾಂತರ ನಿನ್ನೆ ಅಷ್ಟಾವಧಾನ ಸೇವೆ ಆಗಿದೆ. ಅದ್ಭುತ. ಅದು ಬೇಕಂತೆ ದೇವರಿಗೆ ವಿಶೇಷವಾದಂಥ ಸೇವೆ ಅಂತ ಒಂದು ಅಷ್ಟವಾದನ ಸೇವೆ ಕೂಡ ನಿನ್ನೆ ನಡೆದಿದೆ. ಅದೇ ಪ್ರಕಾರ ಪ್ರಾತಃ ಕಾಲ ಒಂದು 3:30 ಗಂಟೆ ಆ ಹೊತ್ತಿಗೆಯಲ್ಲಿ ದೇವರು ಒಳಗಾಗಿದಂಥ ವಿಚಾರ ನಿನ್ನೆ ಆಗಿದೆ. ಆಮೇಲೆ ದೇವರು ಶಯನದಲ್ಲಿರ್ತಾರೆ. ಪುನಃ ಇವತ್ತು ತಂತ್ರಗಳು ಬಂದು ದೇವರ ನಡೆ ತೆಗೆಯುವ ಮುಖಾಂತರವಾಗಿ ಆ ದೇವರಿಗೆ ಬೆಳಕಿನ ಪ್ರಾತಃ ಕಾಲ ಪೂಜೆ ಮೊದಲು ವಿಶೇಷವಾದಂಥ ಪುನಃ ಶಿವಾಲಿ ಅನ್ನುವಂಥ ಸೇವೆಯನ್ನು ಮಹಾದೇವರಿಗೆ ಅರ್ಪಣೆ ಮಾಡಿಕೊಂಡು ಈಗ ದರ್ಶನ ಬಲಿ ಸೇವೆ ಆಗ್ತಿದೆ. ಅದ್ಭುತವಾದ ಸೇವೆ ಅಂತೆ. ವಿಶೇಷವಾದಂಥ ಎಲ್ಲ ಏನು ಯಾರು ಯಾವ ಸಂಕಲ್ಪ ತೆಗೆದುಕೊಂಡು ಇಲ್ಲಿ ಭಕ್ತರ ಕಾಣಿಕೆ ಅಂದರೆ ದೇವರ ದರ್ಶನದ ಸಮಯದಲ್ಲಿ ಗಂಧ ಪ್ರಸಾದ ತಗೊಳ್ತಾರೆ. ಅವರೆಲ್ಲ ಅಭೀಷ್ಟಕ್ಕೆ ಮಹಾದೇವನ ಪರಿಪೂರ್ಣ ಅನುಗ್ರಹ ಆಗ್ತದೆ. ಅಷ್ಟು ಶಕ್ತಿ ಆ ಬಟ್ಟಲು ಕಾಣಿಕೆ ನಾವು ಸೇವೆಗೊಂಡು ಅಂತಹ ಸೇವೆ ನಡೆಯುತ್ತಾ ಉಂಟು. ಈ ಸಂದರ್ಭದಲ್ಲಿ ದರ್ಶನದಲ್ಲಿ ಕೂಡ ದೇವರಿಗೆ ವಿಶೇಷವಾದಂಥ ಒಂದು ಸೇವೆಗಳಾಗ್ತದೆ. ಅಂದರೆ ಮೊದಲಾಗಿ ಇಲ್ಲಿಗೆ ಮೊದಲೇ ಪಾರಂಪರ್ಯದಲ್ಲಿ ಬರತಕ್ಕಂತಹ ನಮ್ಮೀಶ್ವರನ ಅಂದರೆ ಈ ಒಂದು ಉತ್ಸವಕ್ಕೆ ಈಶ್ವರಮಂಗಲದಿಂದ ಬರ್ತಾ ಇದ್ದಾರೆ. ಅವರು ದೇವರ ಒಂದು ನೃತ್ಯ ಸೇವೆಗೆ ಆಗುವಂತಹ ಒಂದು ವಿಶೇಷವಾದಂಥ ಚೆಂಡೆ ಅಥವಾ ವಿಶೇಷವಾದಂಥ ಒಂದು ನಗಾರ ಸೇವೆ ಆಗಿ ವಿಶೇಷವಾದಂಥ ಸೇವೆ ಆಗ್ತದೆ. ಉಡುಕಿ ಸುತ್ತು ಮಾಡ್ತಾರೆ. ಈಶ್ವರಮಂಗಲದವರು ನಿರಂತರ ಅವರ ಹಿರಿಯ ಕಾಲದಿಂದ ಇಲ್ಲಿ ದೇವರ ಸೇವೆ ಮಾಡ್ತಿದ್ದಾರೆ. ಅವರ ಮುಖೇನ ಆ ಉಡುಕಿ ಸುತ್ತಂತ ಸುತ್ತು, ಆಮೇಲೆ ಚೆಂಡೆ ಸುತ್ತಾಗ್ತದೆ, ವಾಲಕ ಸುತ್ತಾಗ್ತದೆ. ಅದೇ ಪ್ರಕಾರ ಇಲ್ಲಿ ಅವಕಾಶ ಇದ್ರೆ ವೇದ ಸುತ್ತು ಮಾಡಲಿಕ್ಕೆ ಅವಕಾಶ ಇದೆ, ಭಜನೆ ಸುತ್ತು ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲ ನಾವು ನೆನೆಸಿದ ಪ್ರಕಾರ ಮಹಾದೇವ ನಡೆಸಿದ್ದಾನೆ. ಇನ್ನು ಈ ಒಂದು ಕ್ಷೇತ್ರದ ವಿಚಾರದಲ್ಲಿ ನಿರಂತರ ವರ್ಷಂಪ್ರತಿ ಆರಾಧನೆ ಆಗ್ತದೆ. ಮೊದಲಾಗಿ ನಾಗರ ಪಂಚಮಿ ಅಂದರೆ ಹಿಂದೂ ಧರ್ಮದಲ್ಲಿ ದಕ್ಷಿಣಾಯನ ಬಂದ ಮೇಲೆ ಪ್ರಾರಂಭದ ಪೂಜೆ ನಾಗದೇವರದ್ದು. ಅಂದರೆ ನಾವೆಲ್ಲ ತಿಳಿದ ಪ್ರಕಾರ ಪರಶುರಾಮ ಕ್ಷೇತ್ರದಲ್ಲಿ ನಮಗೆ ಮೊದಲ ದೇವರು ನಾಗ ಭೂಮಿ ಸಂಬಂಧಿ ದೇವತಾ. ಈ ಪ್ರಕಾರ ನಾಗನ ಉದ್ದೇಶವಾಗಿ ತನು ಆ ನಾಗರ ಪಂಚಮಿ ಸೇವೆಯನ್ನು ಪೂಜೆ ಮಾಡಿಕೊಂಡು ಆಮೇಲೆ ಒಂದೊಂದೇ ಇಲ್ಲೊಂದು ಪರ್ವಗಳನ್ನು ಮಹಾದೇವನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ನಿರಂತರ 3 ಹೊತ್ತು ಪೂಜೆ ಕ್ಷೇತ್ರದ ಅರ್ಚಕರ ಮುಖೇನ ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನ ಕಾಲದಲ್ಲಿ, ರಾತ್ರಿ ಕಾಲದಲ್ಲಿ ದೇವರಿಗೆ ವಿಶೇಷವಾದ ನೈವೇದ್ಯ, ರುದ್ರ ಅಭಿಷೇಕ ಪೂರ್ವಕವಾಗಿ ವಿಶೇಷವಾದ ಒಂದು ಮಹಾಪೂಜೆ. ಆಮೇಲೆ ಸಂಕ್ರಮಣದ ಪರ್ವಕಾಲದಲ್ಲಿ ಕೂಡ ವಿಶೇಷವಾದಂಥ ಪರ್ವ ಇದೆ. ಈ ದೇವರ ಒಟ್ಟಿಗಿರತಕ್ಕಂತಹ ದೈವಿಕವಾದ ಒಂದು ಸಾನ್ನಿಧ್ಯ, ಜಡಧಾರಿ ಅಗ್ನಿಯನ್ನ ಕೈಯಲ್ಲಿ ಹಿಡಿದಂತಹ ಜ್ವಾಲಾರೂಪದಲ್ಲಿರ್ತಕ್ಕಂಥ ಅದ್ಭುತವಾದ ಒಂದು
ಶಿವಶಕ್ತಿ ಹೇಳ್ತಾರೆ ಮಂತ್ರದಲ್ಲಿ ಕೂಡ. ಅಗ್ನಿಹಸ್ತಾಗ್ನಿ ಜ್ವಾಲಾರೂಪಾಗ್ನಿ ತನ್ನ ಜಟಧಾರಿ ಪ್ರಚೋದಯ. ಅದ್ಭುತವಾದ ಸಾನ್ನಿಧ್ಯ. ಅಂತ ಒಂದು ಜಟಧಾರಿ ಸನ್ನಿಧಾನದಲ್ಲಿ ವಿಶೇಷವಾದಂಥ ಒಂದು ಸೇವೆ ನಿರಂತರ. ಜಟಧಾರಿ, ಪಿಲಿಚಾಮುಂಡಿ, ಧೂಮಾವತಿ, ಕೊರತಿ ಈ ರೀತಿಯ ಸಾನ್ನಿಧ್ಯಗಳಿಗೆ ಪರ್ವಕಾಲದಲ್ಲಿ ತಂಬಿಲ ಸೇವೆ ಅರ್ಚಕರ ಮುಖೇನ ಆಗ್ತಾ ಇದ್ದೆ. ಆಮೇಲೆ ಇಲ್ಲಿ ಒಂದು ವಿಶೇಷವಾದ ಒಂದು ಆರಾಧನೆ, ಮಹಾದೇವನಿಗೆ ತುಂಬಾ ಸಂಪ್ರೀತಿ ಆಗುವಂತಹ ಒಂದು ಸೇವೆ ಸೋಮವಾರ ಪೂಜೆ. ಪ್ರತಿ ಸೋಮವಾರ ಮಾತ್ರ ಅವಕಾಶ. ಇಲ್ಲಿ ಯಾರು ನೋಂದಣಿ ಮಾಡಿದ್ದಾರೆ ಅವರಿಗೆ ಒಂದು ಸೋಮವಾರ ಪೂಜೆ ಒಂದು ಅವಕಾಶ. ಒಂದು ಸೋಮವಾರ ಅನ್ನುವಂಥದ್ದು 4 ಜನಕ್ಕೆ ಮಾತ್ರ ಅವಕಾಶ. ನಾವು ಇಲ್ಲಿ ವ್ಯವಸ್ಥೆಗೋಸ್ಕರವಾಗಿ ಅದ್ಭುತವಾದ ಸೇವೆ. ಯಾರು ಸೋಮವಾರ ಪೂಜೆಯನ್ನು ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ ಅವರೆಲ್ಲ ಅಭೀಷ್ಟಕ್ಕೆ ಇಲ್ಲಿ ಅನುಗ್ರಹ ಆಗ್ತಾ ಇದೆ. ಆಮೇಲೆ ಇಲ್ಲಿ ಬಲಿಯಂದ್ರ ಪೂಜೆ, ಆ ಸಂದರ್ಭದಲ್ಲಿ ವಿಶೇಷವಾದ ಒಂದು ಆರಾಧನೆ, ದ್ವೀಪಾಡ ಸಮಯದಲ್ಲಿ ಆಗುವಂತಹ ಎಲ್ಲ ನೈಮಿತ್ತಿಕ ಆರಾಧನೆಗಳು. ಆಮೇಲೆ ಇಲ್ಲಿ ದೇವನಿಗೆ ಶಿವಪೂಜೆ, ಶಿವಪೂಜೆಯನ್ನ ಇಲ್ಲಿ ವಿಶೇಷವಾಗಿ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಅವಕಾಶ ಇದೆ. ಮಹಾಪೂಜೆ, ಶಿವಪೂಜೆ ಮತ್ತು ರುದ್ರಾಭಿಷೇಕ ನಿರಂತರ ಅದ್ಭುತವಾಗಿ ರುದ್ರಾಭಿಷೇಕ ನಡೀತಾ ಇದೆ. ಮತ್ತು ಈ ಒಂದು ಕ್ಷೇತ್ರದ ಗುಣ ಏನಂತ ಹೇಳಿದ್ರೆ, ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಅದ್ಭುತವಾದ ಒಂದು ಭಕ್ತಾದಿಗಳ ಒಂದು ಸಮೂಹ. ಯಾವುದೇ ಕಾರ್ಯಕ್ರಮದಲ್ಲಿ ಅಂತ ಒಂದು ಶಕ್ತಿ ಮಹಾಲಿಂಗೇಶ್ವರನಿಗೆ ಇದೆ. ನಾವು ಕಂಡುಕೊಂಡ ರೀತಿಯಲ್ಲಿ ಇದು ಗ್ರಾಮೀಣ ಪರಿಸರ. ಈ ದೇವರಿಗೆ ಏನು ಸಂಪಾದನೆ ಇಲ್ಲ, ಅಂದರೆ ಆದಾಯ ಇಲ್ಲ. ಭಗವದ್ಭಕ್ತರ ಏನು ಅವರು ಸಂಪತ್ತಿಗೆ ವಿನಿಯೋಗ ಮಾಡ್ತಾರೆ, ಸೇವೆ ಏನು ಇಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಾರೆ, ಅದರಿಂದಲೇ ಇಲ್ಲಿ ದೇವತಾ ಆರಾಧನೆ ವರ್ಷಂಪ್ರತಿ ಆಗುವಂಥದ್ದು ಅಥವಾ ಇಡೀ ದಿವಸ ದಿನಂಪ್ರತಿ ಆಗುವಂಥದ್ದು ಆಗ್ತದೆ. ಹಾಗಿರುವಾಗ ಎಲ್ಲ ಭಕ್ತಾದಿಗಳು ಇದಕ್ಕೆ ಸಹಕಾರ ಕೊಡಬೇಕು. ಅದೇ ಪ್ರಕಾರ ಸೋಮವಾರ ಪೂಜೆ ಸೇವೆ, ಶಿವಪೂಜೆ ಸೇವೆ, ರುದ್ರಾಭಿಷೇಕ ಸೇವೆ, ಮಹಾಪೂಜೆ, ವನದುರ್ಗೆಯ ಸನ್ನಿಧಾನದಲ್ಲಿ ಕುಂಕುಮಾರ್ಚನೆ ಸೇವೆ, ಅದೇ ಪ್ರಕಾರ ಗಣಪತಿಯ ಸನ್ನಿಧಾನದಲ್ಲಿ ಏನಾದರೂ ಸೇವಾ ಅವಕಾಶ ಇದೆ. ಅದೇ ಪ್ರಕಾರ ನಿರಂತರವಾಗಿ ಆ ಮಹಾದೇವನ ಆರಾಧನೆಯಲ್ಲಿ ಎಲ್ಲ ಭಗವತ್ತರ ಸಹಾಯದಿಂದ ನಡೀತಾ ಇದ್ದೆ. ಇನ್ನೂ ಒಂದು ವಿಚಾರ ಇಲ್ಲಿ ಹೇಳುವಂಥದ್ದು, ಅಂದರೆ ಗಣೇಶೋತ್ಸವದ ಒಂದು ಸಮಿತಿ ಅದ್ಭುತ. ನಿರಂತರ ಎಷ್ಟೋ ವರ್ಷ, ತುಂಬ ವರ್ಷ ಆಗಿದೆ ಪ್ರಾರಂಭ ಆಗಿ. ಇಲ್ಲಿಯ ಅಭಿವೃದ್ಧಿಗೆ ಮೂಲ ಚೈತನ್ಯ ಗಣೇಶೋತ್ಸವ. ನಾವು ಒಪ್ಪಬೇಕಂತ ವಿಚಾರ. ಗಣೇಶೋತ್ಸವ ಎಲ್ಲ ಯುವಕರ ಎಲ್ಲ ಭಗವದ್ಭಕ್ತರ ಒಂದು ಸಹಾಯದಿಂದ ಅದ್ಭುತವಾಗಿ ನಡೀತಾ ಇದೆ. ಆ ಗಣೇಶೋತ್ಸವ ಸಮಿತಿಯಿಂದಾಗಿ ನಮ್ಮ ದೇವರಿಗೆ ಆಭರಣ ಕೂಡ ಅವರು ಸಮರ್ಪಣೆ ಮಾಡಿದ್ದಾರೆ. ಬೆಳ್ಳಿ ಹಬ್ಬ ಆಗಿದೆ, ಅಲ್ಲಿ ಮೋದಕ ಇತ್ಯಾದಿ ಸೇವೆ ಎಲ್ಲ ಅದ್ಭುತ ಆಗಿದೆ. ಅಂತ ಒಂದು ಗಣೇಶೋತ್ಸವದ ಅವರ ಒಂದು ಯಾವುದೇ ಅಭಿವೃದ್ಧಿಗೆ ಧನದ ಮೂಲವನ್ನು ನಿಮಗೆ ತೋರಿಸಿಕೊಟ್ಟಂಥ ಸಮಿತಿಯಲ್ಲಿ ಗಣೇಶೋತ್ಸವ ಸಮಿತಿ. ಆಮೇಲೆ ಭಜನಾ ಸಂಘ ನಿರಂತರ ಇಲ್ಲಿ ಒಂದು ವಾರದಲ್ಲಿ ಒಂದು ದಿವಸ ಅವರು ಭಜನೆ ಸೇವೆಯನ್ನು ಈ ಒಂದು ಭಜನಾ ಸಂಘ ಶ್ರೀ ಮಹಾಲಿಂಗೇಶ್ವರ ಭಜನಾ ಸಂಘದವರು ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ನಮಗೆ ವಿಶೇಷವಾದ ಚೈತನ್ಯ ಇಲ್ಲಿಗೆ ಪ್ರಾಪ್ತಿಯಾಗಿದೆ. ಮತ್ತು ಯಕ್ಷಗಾನ ಬಯಲಾಟ, ಇಲ್ಲೊಂದು ಯಕ್ಷಗಾನ ಸಂಘ ಇದೆ. ಅದರ ಮುಖೇನ ಕೂಡ ಮಹಾದೇವನಿಗೆ ಸಾಮಗಾನ ಪ್ರಿಯ ಹೇಳ್ತಾರೆ. ಅದ್ಭುತವಾದಂಥ ಸೇವೆ, ಯಕ್ಷಗಾನ ಸೇವೆಯನ್ನು ಎಲ್ಲ ಕಲಾವಿದರು ಎಲ್ಲ ಕಮಿಟಿಯ ಮುಖಾಂತರವಾಗಿ ಇಲ್ಲಿ ಮಹಾದೇವನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಆಮೇಲೆ ವಿಶೇಷವಾಗಿ ವರಮಹಾಲಕ್ಷ್ಮಿ ಪೂಜೆ ಆಗ್ತಾ ಇದೆ. ಅದೇ ಪ್ರಕಾರ ನವರಾತ್ರ ಸಮಯದಲ್ಲಿ ಸಾಮೂಹಿಕವಾದ ದೇವಿ ಆರಾಧನೆ, ದುರ್ಗಾ ನಮಸ್ಕಾರ ಪೂಜೆ ಕೂಡ ನಡೀತಾ ಇದೆ. ಈ ಪ್ರಕಾರ ಎಲ್ಲ ಸೇವೆಯನ್ನು ಎಲ್ಲ ಭಗವದ್ಭಕ್ತರ ಒಂದು ಸಹಕಾರದಿಂದ ಮಹಾದೇವನಿಗೆ ಅರ್ಪಣೆ ಮಾಡುವಂತಹ ಒಂದು ಚೈತನ್ಯ ಈ ಕ್ಷೇತ್ರಕ್ಕೆ ಇದೆ. ಈ ಒಂದು ಕ್ಷೇತ್ರದಲ್ಲಿ ಯಾವುದೇ ಆದಾಯದ ಒಂದು ಅವಕಾಶ ಇಲ್ಲದ ಕಾರಣ ಎಲ್ಲ ಭಗವದ್ಭಕ್ತರು, ವೀಕ್ಷಕ ಬಂಧುಗಳು ಈ ಒಂದು ದೇವನ ಸೇವೆಗೆ ತನ್ನ ತ್ರಿಕರಣಪೂರ್ವಕವಾದ ಸೇವೆಯನ್ನು ಕೊಡುವ ಮುಖಾಂತರವಾಗಿ ಮಹಾದೇವನ ಅನುಗ್ರಹವನ್ನು ಪಡೆದುಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕ್ಷೇತ್ರದ ಆಡಳಿತ, ಕ್ಷೇತ್ರದ ಅಭಿವೃದ್ಧಿ ಸಮಿತಿ ಮುಖಾಂತರವಾಗಿ ಈ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆಮೇಲೆ 2013ರಲ್ಲಿ ಬ್ರಹ್ಮಕಲಶ ಆಗಿ ಅಭಿವೃದ್ಧಿ ಆಗಬೇಕು, ಖಂಡಿತ ಅಭಿವೃದ್ಧಿ ಆಗಿದೆ ಎಲ್ಲ. ಅದರಲ್ಲಿ ಕೂಡ ಅಭಿವೃದ್ಧಿಯ ಸಂದರ್ಭದಲ್ಲಿ
ಬ್ರಹ್ಮಕಲಶದ ಅಧ್ಯಕ್ಷರಾಗಿ ಅಶೋಕ್ ಕುಮಾರ್ ರೈ ಕೋಳಿಂಬಾಡಿ. ದಿವ್ಯವಾದಂಥ ಒಂದು ನೇತೃತ್ವ. ಎಲ್ಲ ಭಗವದ್ಭಕ್ತರ ಸಹಾಯದಿಂದ ಆ ಬ್ರಹ್ಮಕಲಶ ಸೇವೆಯನ್ನು ಆ ಮಹಾದೇವನಿಗೆ ಅರ್ಪಣೆ ಮಾಡಿಕೊಂಡು ಆಮೇಲೆ ಅಭಿವೃದ್ಧಿಯ ವಿಚಾರದಲ್ಲಿ ನೂತನ ಪಾಕಶಾಲೆ ಆಗಬೇಕು ಅಂತ ಸಂಕಲ್ಪ. ಅದು ಕೂಡ ಅದ್ಭುತ ರೀತಿಯಲ್ಲಿ 25 ಲಕ್ಷದ ಹತ್ತಿರ ಎಲ್ಲ ಭಗವದ್ಭಕ್ತರ ಒಂದು ಸೇವೆಯಿಂದ ಪಾಕಶಾಲೆ ಕೂಡ ನಿತ್ಯ ಅನ್ನದಾನದ ವಿಚಾರದಲ್ಲಿ, ಅಂದರೆ ಇಲ್ಲಿ ವಿಶ್ವವಾಗುವಂತಹ ಸಂದರ್ಭದಲ್ಲಿ ಅನ್ನದಾನ ಪ್ರಾಮುಖ್ಯ. ಅನ್ನದೇ ಸರ್ವದೇವತಾ, ಅನ್ನದಾನ ಪರಿಪೂರ್ಣದಲ್ಲಿ ಆ ಕ್ಷೇತ್ರ ಖಂಡಿತ ಬೆಲಾಗ್ತದೆ. ಅಂತಹ ಒಂದು ಶಕ್ತಿ ನಡಬೇಕಿದ್ದರೆ ಉತ್ತಮವಾದಂಥ ಪಾಕಶಾಲೆ ಅಗತ್ಯವನ್ನು ಮಹಾದೇವನಿಗೆ ನಾವೆಲ್ಲರೂ ಎಲ್ಲ ಭಕ್ತಾದಿಗಳ ಮುಖಾಂತರ ಆ ಸೇವೆಯನ್ನು ಅರ್ಪಣೆ ಮಾಡಿಕೊಂಡು ಇನ್ನು ಮುಂದಕ್ಕೆ ನಾವು ಇಲ್ಲಿಯ ವಿವಾಹಾದಿ ಮಂಗಲ ಕಾರ್ಯ ಎಷ್ಟೋ ಆಗ್ತದೆ. ಶುಭ ಕಾರ್ಯಗಳ ಉದ್ದೇಶದಲ್ಲಿ ಆ ಸಭಾ ವಿಶೇಷವಾದಂಥದ್ದು ಸಭಾಭವನ ಈ ಒಂದು ವಿಚಾರಕ್ಕೆ ನಾವು ಹೊರಟಿದ್ದೇವೆ. ಹತ್ರ ಈಗ ಮುಕ್ಕಾಲುವಾಸಿ ಕೆಲಸ ಆಗಿದೆ. 1 ಕೋಟಿಯ ನಮ್ಮ ಒಂದು ಪ್ರಾಜೆಕ್ಟ್. ಎಲ್ಲ ಭಗವದ್ಭಕ್ತರು ಈ ಒಂದು ಕಾರ್ಯದಲ್ಲಿ ಸಹಕಾರ ಕೊಡ್ಬೇಕಂತ ಪ್ರಾರ್ಥಿಸ್ತಾ ಇದ್ದೇವೆ. ಈ ಒಂದು ಅಭಿವೃದ್ಧಿ ಸಮಿತಿಯಲ್ಲಿ ಕೂಡ ಮನಮೋಹನ್ ರೈ ಚೆಲ್ಯಾರ್ಕ, ಅದೇ ವಸಂತ ಕೃಷ್ಣ ಭಟ್ಟ ಕೋನಾರ್ಕ ಅದ್ಭುತವಾದ ಒಂದು ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ. ಏನು ಅದ್ಭುತವಾಗಿ ಅವರ ಒಂದು ಸಹಕಾರದಿಂದ ಇಲ್ಲಿಗೆ ಸಂಪತ್ತನ್ನು ಕ್ರೋಢೀಕರಿಸುವಂತಹ ಒಂದು ಕಾರ್ಯ ಅವರ ಕೈಯಿಂದ ಬೇಕಾದಷ್ಟಾಗಿದೆ. ನಿನ್ನೆ ಕೂಡ ನಾವೆಲ್ಲ ತಿಳಿದ ಪ್ರಕಾರ ಒಂದು ವಕೀಲರು ಅವರ ಒಟ್ಟಿಗೆ ಒಂದು ವಕೀಲರ ಮುಖಾಂತರವಾಗಿ ತ್ರಿನೇತ್ರ ಅಂದರೆ ಬಂಗಾರದ ನೇತ್ರವನ್ನು ಸನ್ನಿಧಾನಕ್ಕೆ ಆ ವಕೀಲರ ಪರವಾಗಿ ನಮ್ಮ ವಸಂತ ಕೃಷ್ಣರು ಅರ್ಪಣೆ ಮಾಡಿದ್ದಾರೆ. ಹತ್ರ 45,000ದಷ್ಟು ಮೌಲ್ಯದಂಥ ಸೇವೆ. ಅಂದರೆ ಅವ್ರಿಗೆ ಯಾರು ಗೊತ್ತಿಲ್ಲ, ನಿಮ್ಮ ಈ ಊರಿನವರ ಪರವೂರಿನವರು, ಆದರೂ ಅವರಿಗೆ ಆ ಒಂದು ಪ್ರೇರಣೆ ಆಗಿದೆ. ಅಂತ ಒಂದು ಸತ್ಯವನ್ನು ನಾವು ಗ್ರಾಮೀಣಗಳಾಗಿಂತ ನಾವು ಆ ಸತ್ಯವನ್ನು ತಿಳಿದುಕೊಂಡು ನಮಗೇನು ಒಂದು ಸಂಪತ್ತು ದೇವರು ಕೊಟ್ಟಿದ್ದಾರೆ, ಮಹಾದೇವ ಕೊಟ್ಟಿದ್ದಾನೆ, ಅದರ 3 ಅಂಶ ಇಲ್ಲಿಗೆ ವಿನಿಯೋಗ ಮಾಡುವಂಥ ಒಂದು ಮನಸ್ಸನ್ನು ನಾವು ಮಾಡ್ಕೊಳ್ಬೇಕು. ಹಿರಿಯರು ಹೇಳಿದ ಮಾತು, ಮನಸ್ಸು ನಮ್ಮ ಕೈಯಲ್ಲಿ ಅಂತೆ, ಮಹಾದೇವ ಬುದ್ಧಿ ಕೊಡುವ. ಮಹಾದೇವ ಎಲ್ಲರಿಗೂ ಕೂಡ ಇದರಲ್ಲೊಂದು ಕಾರ್ಯಪ್ರವೃತ್ತರಾಗುವಂತಹ ಒಂದು ಸದ್ಬುದ್ಧಿಯನ್ನು ಮನಸ್ಸನ್ನು ಪ್ರೇರೇಪಿಸಲಿ. ಅಂದರೆ ಇನ್ನು ಮುಂದಕ್ಕೆ ಕೂಡ ಈ ಒಂದು ಸಭಾಭವನ ಪ್ರತಿಷ್ಠಾ ವಾರ್ಷಿಕೋತ್ಸವ ಫೆಬ್ರವರಿ 23ನೇ ತಾರೀಕು ಆಗಲಿಕ್ಕಿದೆ. ಆ ಸಂದರ್ಭದಲ್ಲಿ ಒಂದು ಸಭಾಭವನವನ್ನು ಅಥವಾ ಅನ್ನಛತ್ರವನ್ನು ಮಹಾದೇವನಿಗೆ ಅರ್ಪಣೆ ಮಾಡುವಂತಹ ಒಂದು ಸಂಕಲ್ಪ ನಾವು ಈ ಹೊತ್ತಿಗೆ ಅಭಿವೃದ್ಧಿ ಸಮಿತಿಯವರು, ಇಲ್ಲಿ ಆಡಳಿತ ಕಮಿಟಿಯವರು, ಎಲ್ಲ ಭಗವದ್ಭಕ್ತರು ನಾವು ಸಂಕಲ್ಪಿಸಿದ್ದೇವೆ. ಆ ಸಂಕಲ್ಪದಲ್ಲಿ ಪರಿಪೂರ್ಣ ಆಗಬೇಕಿದ್ರೆ ಸ್ವಲ್ಪ ಸಂಪತ್ತಿನ ಅವಕಾಶ ಬೇಕು. ಅದಕ್ಕೆಲ್ಲ ಭಗವದ್ಭಕ್ತರು ಮನಸ್ಸು ಮಾಡಬೇಕನ್ನೋಂಥ ಒಂದು ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಹೊತ್ತಿಗೆ ದೇವರ ಉತ್ಸವ ಆಗ್ತಾ ಇದೆ. ದರ್ಶನ ಬಲಿಕ್ಕಿಂತ ಮೊದಲು ಶಿವಾಲಿ ಅನ್ನುವಂಥ ಸೇವೆ ಕೆಲವೇ ಕ್ಷಣದಲ್ಲಿ ದರ್ಶನ ಬಲಿ ಆಗ್ತದೆ. ಅದರಲ್ಲಿ ಕೂಡ ಚಕ್ರ ಸುತ್ತು, ಈ ರೀತಿಯ 3 ಪ್ರಧಾನ ಸುತ್ತುಗಳನ್ನು ಅಡಿಗರು ಮಾಡ್ತಾರೆ. ಶ್ರೀಯುತ ಕುಂಬಳೆಯ ಗೋಪಾಲಕೃಷ್ಣ ಅಡಿಗರು ಆ ಸೇವೆಯನ್ನು ಮಹಾದೇವನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಉತ್ಸವದ ಆ ಸಂತೋಷವನ್ನು, ಸಂಭ್ರಮವನ್ನು ಕಣ್ಣಲ್ಲಿ ತುಂಬಿಸುವ ಮುಖಾಂತರವಾಗಿ ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆದುಕೊಳ್ಳುವ ಈ ಒಂದು ನಿಟ್ಟಿನಲ್ಲಿ ಸುದ್ದಿ ಪ್ರಸಾರ ಮಾಧ್ಯಮದವರ ಅದ್ಭುತವಾದ ಒಂದು ಕಾರ್ಯ. ಯಾಕೆಂತೇಳಿದರೆ ಇದು ಒಂದು ಹಳ್ಳಿ ಪ್ರದೇಶ, ಇದು ಒಂದು ಪರವೂರಿನವರು ನೋಡುವಷ್ಟೊಂದು ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ರೆ ಸುದ್ದಿ ಮಾಧ್ಯಮದವರ ಎಲ್ಲರನ್ನ ನಾವು ಖಂಡಿತವಾಗಿ ಅಭಿನಂದಿಸ್ತೇವೆ. ಅವರ ಒಂದು ಕಾರ್ಯಕ್ಕೆ ನಾವು ಖಂಡಿತವಾಗಿ ಅದನ್ನು ಮರೆಯಲಿಕ್ಕೆ ಅವಕಾಶ ಇಲ್ಲ. ಅಂತ ಒಂದು ಅವಕಾಶ ಕೊಟ್ಟದ್ದು ಅವರಿಗೆ ವಿಶೇಷವಾದ ಅಭಿನಂದನೆ ಕೂಡ ಇನ್ನು ಮುಂದೆ ಕೂಡ ನಾವು ಮಾಡಿಕೊಂಡು ದರ್ಶನ ಬಲಿ ಸೇವೆ ಆಗ್ತಾ ಇದೆ. ಇನ್ನು ಮುಂದಕ್ಕೆ ನಾವೆಲ್ಲ ತಿಳಿದ ಪ್ರಕಾರ ಈ ಮೊದಲು ಬ್ರಹ್ಮಕಲಶ ಆದಮೇಲೆ ಒಂದು ವಿಶೇಷವಾದಂಥ ಶಿವನಿಗೆ ಒಂದು ಆರಾಧನೆ ನಾವು ಮಾಡಿಕೊಂಡಿದ್ದೇವೆ. ಅಂದರೆ ಇದು ಬಿಲ್ಲ ಪೂಜೆ. ಅಂದರೆ ಶಿವದೇವರಿಗೆ ನಮ್ಮ ಇಲ್ಲಿಯ ನಮ್ಮ ಅಧ್ಯಾಪಕರು ಸಂಸ್ಕೃತ
ಮಹಾಲಿಂಗೇಶ್ವರ ದೇವರಿಗೆ ದರ್ಶನ ಮಾಡಿ ಸೇವೆ ಪ್ರಾರಂಭ ಆಗಿದೆ. ವಿಶೇಷವಾದಂತಹ ಸೇವೆ. ಎಲ್ಲರೂ ಕೂಡ ಭಗವದ್ ಭಕ್ತರು ದೇವರ ಪ್ರಸಾದಕ್ಕಾಗಿ ನಿರೀಕ್ಷೆ ಮಾಡುವಂತಹ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ದೇವರ ಪ್ರಸಾದಕ್ಕೆ ಕಾತರರಾಗಿದ್ದೇವೆ. ಕಿಮ್ಮಿಂಜೆ ನಾಗೇಶ್ವರಗಳ ನೇತೃತ್ವದಲ್ಲಿ ಈ ಒಂದು ಉತ್ಸವ ಇಲ್ಲಿ ನಡೀತಾ ಇದೆ. ಈ ಮೂಲಕ ಇಲ್ಲಿ ವೆಂಕಟರಮಣ ಭಟ್ ಮಂಜಲಗಿರಿ ಅವರ ಒಂದು ಸಹಕಾರದಲ್ಲಿ ವಿಶೇಷವಾದಂಥ ಒಂದು ಶಿವನ ಒಂದು ಆರಾಧನೆ ಆಗಿದೆ. 1-2 ವರ್ಷ ಮೊದಲು, ಕೊರೋನಾ ಎಲ್ಲ ಬರುವ ಮೊದಲು, ಆ ಸಂದರ್ಭದಲ್ಲಿ ಬಂದ ಎಲ್ಲ ಭಕ್ತಾದಿಗೆ ನಾವು ಬಿಲ್ವ ಸಸಿಯನ್ನು ಕೊಟ್ಟಿದ್ದೇವೆ. ಎಲ್ಲರೂ ಭಕ್ತಿಯಿಂದ ತಮ್ಮ ತಮ್ಮ ಮನೆಯಲ್ಲಿ ಆ ಬಿಲ್ವ ಸಸಿ ನೆಟ್ಟೋದು ಹೆಮ್ಮರ ಆಗಿದೆ. ಎಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಬರುವಾಗ ಆ ಬಿಲ್ವ ಪತ್ರೆಯನ್ನು ಮಹಾದೇವನಿಗೆ ಅರ್ಪಣೆ ಮಾಡಬೇಕು ಅಂತ ಸಂಕಲ್ಪ. ಮತ್ತು ಆ ಸಂದರ್ಭದಲ್ಲಿ ನಾವೊಂದು ಸಂಕಲ್ಪ ಮಾಡಿದ್ದೇವೆ, 1,00,000 ಬಿಲ್ವಾರ್ಚನೆ ಸೇವೆಯನ್ನು ಕೊಡಬೇಕು ಎನ್ನುವಂತಹ, ಮಹಾದೇವನಿಗೆ ಅರ್ಪಣೆ ಮಾಡಬೇಕು ಅನ್ನೋಂಥ ಒಂದು ಸಂಕಲ್ಪ ನಾವು ಮಾಡಿದ್ದೇವೆ. 2020ನೇ ಇಸ್ವಿಯಲ್ಲಿ ವರದ ಶಂಕರ ಪೂಜೆ, ಶಿವದೇವರಿಗೆ ಅದ್ಭುತವಾದಂಥ ಒಂದು ಸೇವೆ ನಮ್ಮ ಗುರುಗಳು ವೆಂಕಟರಮಣ ಭಟ್ ಮಂಜಲಗಿರಿ ಅವರ ದಿವ್ಯ ನೇತೃತ್ವದಲ್ಲಿ ಮಹಾದೇವನಿಗೆ ಅರ್ಪಣೆ ಆಗಿದೆ. ಅವತ್ತು ನಾವೆಲ್ಲರೂ ಕೂಡ ಬಿಲ್ವ ಗಿಡವನ್ನು ಪ್ರಸಾದ ರೂಪವಾಗಿ ನಮ್ಮ ಮನೆಗೆ ಹೋಗಿ ಅದನ್ನು ನೆಟ್ಟು ಶಿವದೇವರ ಆರಾಧನೆಗೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಬೇಕು ಅನ್ನೋ ಸಂಕಲ್ಪದಲ್ಲಿ ಅವತ್ತು ನಾವೆಲ್ಲರೂ ಪಡೆದುಕೊಂಡಿದ್ದೇವೆ. ಇನ್ನು ಆ ಸಂದರ್ಭದಲ್ಲಿ ಒಂದು ನಮ್ಮದು ಸಂಕಲ್ಪ ಬಾಕಿ ಇದೆ. ಶಿವದೇವರಿಗೆ ಅತಿ ವಿಶೇಷವಾದಂಥ ಬಿಲ್ವ 1,00,000 ಬಿಲ್ವ ಅರ್ಚನೆ ಮಾಡುವಂಥ ಸಂಕಲ್ಪ ಇದೆ. ಆಮೇಲೆ ದೇವರೊಂದು ಪ್ರೇರಣೆ, ಕೊರೋನಾ ಆದರೂ ಕೂಡ ಎಲ್ಲ ಕ್ಷೇತ್ರದಲ್ಲಿ ತುಂಬ ಆರ್ಥಿಕವಾಗಿ ಕಷ್ಟ ಬಂದಿದೆ. ಇಲ್ಲಿ ಮಾತ್ರ ಮಹಾದೇವ ಏನು ಕಷ್ಟ ಕೊಡಲಿಲ್ಲ. ನಮ್ಮ ನಿರಂತರ ವಾರ್ಷಿಕವಾದಂಥ ಆರಾಧನೆ, ಆ ಒಂದು ವರದ ಶಂಕರ ಪೂಜೆಯ ಫಲ ಏನು ನಮಗೆ ಬೇಕಾದಂಥ ಸಂಪತ್ತು ಇಲ್ಲಿ ಬಂದಿದೆ. ಉತ್ತಮ ರೀತಿಯಲ್ಲಿ ಕೂಡ ಆ ದೇವರ ಸೇವೆ ನಿರಂತರ ಆಗಿದೆ. ಅದರ ಆಮೇಲೆ ನಮ್ಮದೆಲ್ಲ ಕಾರ್ಯಗಳಿಗೆ ಅಭಿವೃದ್ಧಿ, ಅದನ್ನು ನಾವು ಒಪ್ಪಬೇಕಾಗ್ತದೆ. ಆಮೇಲೆ ಪಾಕಶಾಲೆ ಶಿವದೇವರ ಸನ್ನಿಧಾನಕ್ಕೆ ಅರ್ಪಣೆ ಆಗಿದೆ. ಎಲ್ಲ ಕಾರ್ಯಗಳು ಕೂಡ ಅದ್ಭುತವಾಗಿ ನಡೆದಿದೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಮೊನ್ನೆ ಕೂಡ ನಾವೆಲ್ಲ ತಿಳಿದ ಪ್ರಕಾರ ವಿಶೇಷವಾದಂಥ ರುದ್ರ ಪಾರಾಯಣ ಆಗಿದೆ. ಅದ್ಭುತ. ಶಿವದೇವರಿಗೆ ಅಭಿಷೇಕ ಪ್ರಿಯ ರುದ್ರ ಅಂತಲೇ ಹೇಳಿದ್ದಾರೆ. ಒಂದೊಂದು ದೇವರಿಗೆ ಒಂದೊಂದು ಇಷ್ಟ. ವಿಷ್ಣು ದೇವರಿಗೆ ಅಲಂಕಾರ ಪ್ರಿಯ ವಿಷ್ಣು ಹೇಳಿದ್ದಾರೆ. ದುರ್ಗೆಗೆ ಶ್ರುತಿಮತಿ ಸ್ತುತಿ ಸಂತುಲ ವೈಭವ, ಸ್ತುತಿ ಮಾಡಬೇಕಂತೆ. ಆ ದೇವಿಗೆ ಇಷ್ಟವಾದ ಮಂತ್ರದಿಂದ ಅರ್ಚನೆ, ದುರ್ಗಾ ನಮಸ್ಕಾರ ಪೂಜೆ, ಈ ರೀತಿ ಚಂಡಿಕಾ ಹೋಮ, ಈ ರೀತಿಯಲ್ಲಿ ಆ ಶಕ್ತಿ ದೇವತೆ ಆರಾಧನೆ ಆಗಬೇಕಂತೆ. ಅದೇ ಪ್ರಕಾರ ಸೂರ್ಯದೇವರು, ಜಗತ್ತಿಗೆ ಬೆಳಕು ಕೊಡುವಂಥ ಸೂರ್ಯದೇವರಿಗೆ ನಮಸ್ಕಾರ ಪ್ರಿಯ ಭಾನು ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ಶಿವದೇವರಿಗೆ ರುದ್ರ ಅಭಿಷೇಕ ನಾವು ಸಂಕಲ್ಪಿಸಿದ್ದು ಅದ್ಭುತ ಆಗಿದೆ. ಎಷ್ಟೋ ಜನ ವೇದಿಕರು ಬಂದು ನಿರೀಕ್ಷೆ ಮಾಡೋದಕ್ಕಿಂತ ದುಪ್ಪಟ್ಟು ಜನ ಬಂದು ಮೊನ್ನೆ ಆ ಒಂದು ರುದ್ರ ಪಾರಾಯಣವನ್ನು ರುದ್ರ ಪಾರಾಯಣ ಅಭಿಷೇಕವನ್ನು ಮಹಾದೇವನಿಗೆ ಅರ್ಪಣೆ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಪುನಃ ಈ ದುರ್ಗಾ ನಮಸ್ಕಾರ ಪೂಜೆ ಸಮಿತಿಯವರು ನವರಾತ್ರಿ ಸಂದರ್ಭದಲ್ಲಿ ಮಹಾದೇವಿಗೆ ಸಂಪ್ರೀತಿ ಆಗುವಂತಹ ಚಂಡಿಕಾ ಹೋಮವನ್ನು ಕೂಡ ಅರ್ಪಣೆ ಮಾಡಿದ್ದಾರೆ. ಎಲ್ಲ ನಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಒಂದು ಅದ್ಭುತವಾಗಿ ಆ ಕಾರ್ಯಕ್ರಮವನ್ನು ಮಹಾದೇವ ನಡೆಸಿದ್ದಾನೆ. ಅಂತ ಒಂದು ಅದ್ಭುತವಾದ ಒಂದು ಚೈತನ್ಯ, ಅದ್ಭುತವಾದ ಶಕ್ತಿಯಲ್ಲಿ, ಅದ್ಭುತವಾದ ಸಾನ್ನಿಧ್ಯದಲ್ಲಿ ನಮಗೆಲ್ಲರಿಗೂ ಕೂಡ ನಮ್ಮ ಒಂದು ಸೇವೆಯನ್ನು ಕೊಡುವಂಥ ಯೋಗ ಭಾಗ್ಯ ಪ್ರಾಪ್ತಿಯಾಗಿದೆ. ನಮ್ಮ ಹಿರಿಯರಿಗೆ ಸಿಗದ ಒಂದು ಯೋಗ ಭಾಗ್ಯ ಇವಾಗ ನಮಗೆ ಸಿಗ್ತಾ ಇದೆ. ಖಂಡಿತ ಆ ಒಂದು ವಿಚಾರ ನಾವು ಮನಸ್ಸಲ್ಲಿ ಇಟ್ಟುಕೊಳ್ಬೇಕು. ದೇವರು ಕೊಟ್ಟಂಥ ಸಂಪತ್ತಿಗೆ 4 ಜನ ಅಧಿಕಾರಿ ಶಾಸ್ತ್ರ ಇರ್ತದೆ. ಒಂದು ಧಾರ್ಮಿಕ ವಿಚಾರಗಳಿಗೆ ವಿನಿಯೋಗ ಮಾಡಬೇಕು. ಧಾರ್ಮಿಕ ವಿಚಾರಕ್ಕೆ ವಿನಿಯೋಗ ಮಾಡಿದಲ್ಲಿ ಮತ್ತು 3 ಜನರ ಭಯ ಇಲ್ಲ ಅಂತ ನೃಪ. ಮೊದಲು ರಾಜರು ಬರ್ತಿದ್ರು ನಮ್ಮ ಸಂಪತ್ತಿಗೆ ಅಧಿಕಾರಿಯಾಗಿ, ಈಗ ಟ್ಯಾಕ್ಸಿನವ್ರು ಬರುವ ಅವಕಾಶ ಉಂಟು. ಅಥವಾ ಮತ್ತೆ 3ನೇವಾಗಿ ಕಳ್ಳತನಕ್ಕೆ ಅವಕಾಶ ಉಂಟು. ಯಾರು ನಮ್ಮ ಸಂಪತ್ತು ಕದಿಯುವಂಥ ಒಂದು ಅವಕಾಶ ಇದೆ. 4ನೇದಾಗಿ
ಅಗ್ನಿ ಅದಕ್ಕೆ ಅವಕಾಶ ಕೊಡಬಾರ್ದಂತೆ. ನಮಗೆ ಸಿಕ್ಕಿದ ಸಂಪತ್ತನ್ನು ಆ ದೇವತಾ ವಿನಿಯೋಗಕ್ಕೆ ಯಾವುದೇ ಒಂದು ಸತ್ಕರ್ಮಕ್ಕೆ ವಿನಿಯೋಗ ಮಾಡಿದ್ದಲ್ಲಿ ನಮ್ಮ ಬದುಕಿನಲ್ಲಿ ಸಾರ್ಥಕತೆಯನ್ನು ಪಡೆಯುವಂಥ ಒಂದು ಖಂಡಿತ ಒಂದು ಅನುಗ್ರಹ ನಮಗೆ ಸಿಗ್ತದೆ. ಇಂಥ ಒಂದು ಚಿಂತನೆಯನ್ನು ಮುಂದಿಟ್ಟುಕೊಂಡು ನಾವೆಲ್ಲರೂ ಸೇರಿಕೊಂಡು ವಿಶೇಷವಾದ ಸೇವೆಯನ್ನು ಮಹಾದೇವನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಮುಂದಕ್ಕೆ ಇಲ್ಲಿ ನಾಗದೇವರ ಆರಾಧನೆ ಇದೆ, ಅಶ್ವತ್ಥನಾರಾಯಣ ದೇವರ ಆರಾಧನೆ ಆಗಲಿಕ್ಕಿದೆ. ಅಂದರೆ ಹೊಸ ವೃಕ್ಷ ಆಗಿದೆ, ಮುದುರಿದ್ದಂತಹ ವೃಕ್ಷ ಹೋದಂತಹ ಸಂದರ್ಭದಲ್ಲಿ ಹೊಸ ವೃಕ್ಷವನ್ನು ನಾವು ನೆಟ್ಟಿದ್ದೇವೆ. 1,000 ಎಲೆ ಅಥವಾ 7 ವರ್ಷ ನೆಟ್ಟು 7 ವರ್ಷ ಅಥವಾ 1,000 ಎಲೆ ಆದಲ್ಲಿ ಆ ಅಶ್ವತ್ಥ ದೇವರಿಗೆ ಅಶ್ವತ್ಥನಾರಾಯಣ ದೇವರಿಗೆ ಉಪನಯನ ವಿವಾಹಾದಿ ಸಂಸ್ಕಾರ ಮಾಡುವ ಪದ್ಧತಿ ಇದನ್ನು ಮಾಡುವಂಥ ಸಂಕಲ್ಪ ನಮ್ಮಲ್ಲಿ ಇದೆ. ನಾಳೆ ಒಂದು ಶೀಘ್ರ ಮಾಡುವಂಥ ಸಂಕಲ್ಪ ನಾವು ಮಾಡಿಕೊಂಡಿದ್ದೇವೆ. ಅಂದರೆ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಮಧ್ಯತೋ ರುದ್ರರೂಪಾಯ, ವೃಕ್ಷರಾಜಾಯ ನಮಃ ಅಂತ ನಾವು ಅಶ್ವತ್ಥನಾಥ ದೇವರನ್ನು ಪ್ರಾರ್ಥಿಸ್ತೇವೆ. ಆ ಅಶ್ವತ್ಥನಾಥ ದೇವರಿಗೆ ಪ್ರದಕ್ಷಿಣೆ ಬಂದಲ್ಲಿ ಆ ದೇವರಿಗೆ ವಿಶೇಷವಾದಂಥ ಒಂದು ಅಶ್ವತ್ಥ ಪೂಜೆನ ಅರ್ಪಣೆ ಮಾಡಿದಲ್ಲಿ ನಿಮಗೆ ಬರಕ್ಕಂಥ ಎಲ್ಲ ಗ್ರಹಚಾರ ದೋಷಗಳು ಶನಿಪೀಡ ಪರಿಹಾರ ದ್ವಾರ ವಿಶೇಷವಾದ ಅನುಗ್ರಹವನ್ನು ಅಶ್ವತ್ಥನಾಥ ದೇವರು ಅನುಗ್ರಹಿಸ್ತಾನೆ ಅಂತ ನಂಬಿಕೆ ಪ್ರಕಾರ ನಾನು ಅದರ ಪ್ರತಿಷ್ಠಾ ಸಂದರ್ಭದಲ್ಲಿ ಆ ಅಶ್ವತ್ಥನಾಥ ದೇವರಿಗೆ ವಿವಾಹ, ಉಪನಯನ ವಿವಾಹ ಸತ್ಕರ್ಮಗಳನ್ನು ಮಹೋತ್ಸವವನ್ನು ಮಾಡುವಂತಹ ಒಂದು ಸಂಕಲ್ಪಿಸಿದ್ದೇವೆ. ಅದು ಕೂಡ ನಮ್ಮೆಲ್ಲರ ಸಹಕಾರವನ್ನು ಹೊಂದಿದ್ದೇವೆ. ಈ ಸಂದರ್ಭದಲ್ಲಿ ನಾಗದೇವರ ಸಾನ್ನಿಧ್ಯ ಇದೆ. ಅದರಲ್ಲಿ ಕೂಡ ನಾಗದೇವರ ಸಾನ್ನಿಧ್ಯ ಅಭಿವೃದ್ಧಿ ಇಷ್ಟ ಮಾಡಿದ್ರು ಕೂಡ ಸಾನ್ನಿಧ್ಯ ಅಭಿವೃದ್ಧಿ ಆಗಬೇಕು. ನಮಗೆಲ್ಲರಿಗೂ ಕೂಡ ಯಾವುದೇ ರೀತಿಯ ನಾಗ ದೋಷ ಬರಬಾರದು ಸಂಕಲ್ಪವನ್ನು ಹೊಂದಿಕೊಂಡು ಫೆಬ್ರವರಿ ಇವಾಗ 23ನೇ ತಾರೀಕು ಆಗ್ತದೆ ದೇವರ ಪ್ರತಿಷ್ಠಾ ದಿನ. ಆ ಪ್ರತಿಷ್ಠಾ ದಿನದಲ್ಲಿ ಸಾಮೂಹಿಕವಾದಂಥ ಆಚರಣೆಯ ಪ್ರತಿಷ್ಠೆಯನ್ನು ಕೂಡ ನಾಗದೇವರ ಸನ್ನಿಧಾನಕ್ಕೆ ಅರ್ಪಣೆ ಮಾಡುವ ಸಂಕಲ್ಪವನ್ನು ನಾವಿದ್ದೇವೆ. ಪ್ರತಿ ವರ್ಷ ಕೂಡ ನಾವು ಮಾಡ್ತಿದ್ದೇವೆ. ನಾಗದೇವರ ಸನ್ನಿಧಾನ ತಮ್ಮಿದ್ದೇವೆ. ರಕ್ತೇಶ್ವರಿಯ ತಮ್ಮಿಯನ್ನು ಅರ್ಪಣೆ ಮಾಡುವ ಅವತ್ತಿನ ಪ್ರತಿಷ್ಠಾ ದಿನದಲ್ಲಿ ಶಿವದೇವರಿಗೆ ಸಂತೃಪ್ತಿಗೋಸ್ಕರವಾಗಿ ಶತರುದ್ರ ಅಭಿಷೇಕವನ್ನು ಕೂಡ ಇದು ಏಕಾಶರುದ್ರ ಅಭಿಷೇಕವನ್ನು ಕೂಡ ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ. ಎಲ್ಲ ಭಗವದ್ಭಕ್ತರ ಎಲ್ಲ ವೈದಿಕರ ಎಲ್ಲ ಭಗವದ್ಭಕ್ತರ ಸಹಾಯದಿಂದ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಈಗ ದರ್ಶನ ಬಲಿಯ ಸುತ್ತಾಗ್ತಾ ಇದೆ. ಸುತ್ತು ದರ್ಶನ ಬಲಿ ದೇವರನ್ನ ಈ ರೀತಿಯಾಗಿ ನಾವು ಉತ್ಸಾಹ ಅಂದರೆ ಉತ್ಸವದ ವಿಚಾರದಲ್ಲಿ ದೇವರೊಂದು ಸಂತೋಷವನ್ನು ನಾವು ಮನಸ್ಸಿಗೆ ತುಂಬಿಕೊಳ್ಳುವ ವಿಚಾರ ಒಂದು ಉತ್ಸವ ದರ್ಶನದಲ್ಲಿ ಸೇವೆ ಆಗ್ತಾ ಇದೆ. ಆಮೇಲೆ ಎಲ್ಲ ಭಗವದ್ಭಕ್ತರಿಗೆ ದೇವರ ದರ್ಶನದಲ್ಲಿ ಆಗಿ ದೇವರು ಮನೆಗೆ ಆಗುವಂತಹ ವಿಚಾರ. ಮನೆಗೆ ಆದಮೇಲೆ ವಿಶೇಷವಾದ ನಿತ್ಯ ಪೂಜೆ ಮಹಾಪೂಜೆಯಲ್ಲಾಗಿ ಒಂದು ಎಲ್ಲ ಭಗವದ್ಭಕ್ತರಿಗೆ ಅನ್ನದಾನ ಸೇವೆ ನಡೆಯಲಿಕ್ಕಿದೆ. ಎಲ್ಲರೂ ಕೂಡ ಈ ಒಂದು ಸೇವೆಯನ್ನು ಸ್ವೀಕಾರ ಮಾಡ್ತಿದ್ದೇವೆ. ಎಲ್ಲ ಪರವರ ವೀಕ್ಷಕ ಅಭಿಮಾನಿಗಳು ಭಗವಂತನಿಗೆ ಒಂದು ಸಂತೋಷವನ್ನ ನೋಡ್ತಾ ಇದ್ದಾರೆ ಅಂತ ನಾವೊಂದು ಸಂತೋಷದಲ್ಲಿ ನಾವು ಅದನ್ನು ಕಾಣ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಈ ಕ್ಷೇತ್ರದ ನಮ್ಮ ಗ್ರಾಮೀಣ ಪ್ರದೇಶ ಆದರೂ ಕೂಡ ಈ ಕ್ಷೇತ್ರ ಅದ್ಭುತವಾಗಿ ಬೆಳಗ್ತಾ ಇದೆ. ಕ್ಷೇತ್ರದ ಸಾನ್ನಿಧ್ಯದ ಒಂದು ಶಕ್ತಿ ನಿರಂತರ ಯಕ್ಷಗಾನ ಬಯಲಾಟ ಸಮಿತಿಯ ಮುಖಾಂತರವಾಗಿ ಕಪಿಲು ಕ್ಷೇತ್ರದ ಸೇವೆ ನಿರಂತರ ಆಗ್ತಾ ಇದೆ. ಅಂದ್ರೆ ಅದಕ್ಕೊಂದು ಸಮಿತಿಯನ್ನು ಮಾಡಿಕೊಂಡು ಎಲ್ಲ ಭಗವಂತರ ಒಂದು ಸಹಕಾರದಿಂದ ನಿರಂತರ ವರ್ಷಂಪ್ರತಿ ಬಿಲ್ಲೋಗಿರಿಯಲ್ಲಿ ಆ ಒಂದು ಕಟೀಲ ದೇವಿಯ ಬ್ರಹ್ಮರಾಂಬಿಕೆಯ ಒಂದು ಅನುಗ್ರಹಗೋಸ್ಕರವಾಗಿ ಆ ಒಂದು ಸೇವೆ ಆಗ್ತಾ ಇದೆ. ಅದರಲ್ಲಿ ಡಾಕ್ಟರ್ ಕೃಷ್ಣ ಭಟ್ರು ಆ ಒಂದು ಸಮಿತಿಯ ಅಧ್ಯಕ್ಷರು ನಿರಂತರವಾಗಿ ಕೆಲ ವರ್ಷದಿಂದ ಆ ಒಂದು ಜವಾಬ್ದಾರಿಯನ್ನು ತಾನು ಹಿಡಿದುಕೊಂಡು
ಆ ಸೇವೆಯನ್ನು ಮಹಾದೇವಿಗೆ ಮಹಾತಾಯಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಅದೆಲ್ಲ ಬೆಳ್ಳಿ ಹಬ್ಬ ಆಗಿದೆ. ಆ ಸಂದರ್ಭದಲ್ಲಿ ವಿಶೇಷವಾದಂಥ ಆರಾಧನೆಯನ್ನು ಕೂಡ ಆ ಬಯಲಾಟ ಸಮಿತಿಯವರು ಚಂಡಿಕಾ ಹೋಮ ವಿಶೇಷವಾದಂಥ ಆರಾಧನೆಯ ಮುಖಾಂತರವಾಗಿ ಆ ದೇವಿಯ ಅನುಗ್ರಹವನ್ನು ನಮಗೆಲ್ಲರಿಗೂ ಕೂಡ ಅದು ಸಮಿತಿ ಮುಖಾಂತರವಾಗಿ ನಮಗೆ ಪ್ರಾಪ್ತಿ ಆಗಿದೆ. ಅಂತಹ ಒಂದು ಬಯಲಾಟ ಸೇವೆ ಕೂಡ ಇನ್ನು ಮುಂದಕ್ಕೆ ಅದು ಕ್ಷೇತ್ರದ ವತಿಯಿಂದ ಕೊಡುವಂತಹ ದಿವಸ ನಡೀಲಿಕ್ಕಿದೆ. ಚಂಡವಾದಕರ ಮುಖಾಂತರವಾಗಿ ದರ್ಶನ ಬಲಿಯ ಒಂದು ಸೇವೆ ಅದ್ಭುತ. ಅಂದರೆ ಇದರಲ್ಲಿ ನಾವು ಒಂದು ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ದೇವತಾ ಈ ಒಂದು ಉತ್ಸವದಲ್ಲಿ ಕೂಡ ಈಗ ಪದಾರ್ಥಿಗಳಂತಿದ್ದಾರೆ, ಅವರು ದೇವರ ಉತ್ಸವ ಹೊರಡಬೇಕಂದ್ರೆ ಅವರ ಒಂದು ಸೇವೆ ಆಗ್ತದೆ. ಆ ಒಂದು ಅದು ನಗಾರಿಯ ಸೇವೆ, ಅದಕ್ಕೂ ಅವರು ಹೊಡೆಯುವಂತಹ ಒಂದು ಸ್ವರಕ್ಕೂ ತಾಂತ್ರಿಕ ಪ್ರಕ್ರಿಯೆಗಳಿಗೊಂದು ಸಾಮ್ಯತೆ ಉಂಟು. ಅದೆಲ್ಲ ಅದ್ಭುತ ವಿಚಾರಗಳುಂಟು. ಅದಕ್ಕಾಗಿ ನಾವು ಪೂರ ಪರಂಪರೆಯಲ್ಲಿ ಯಾರು ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರ ಮುಖೇನ ನಾವು ಈ ಒಂದು ಸೇವೆಯನ್ನು ಮಾಡ್ತಾ ಬಂದರೆ ಇದು ಅದ್ಭುತವಾಗಿರ್ತದೆ. ಈ ಒಂದು ನಿಟ್ಟಿನಲ್ಲಿ ಈಗ ದರ್ಶನದಲ್ಲಿ ಸೇವೆ ಈಗ ಕೆಲವೇ ಕ್ಷಣದಲ್ಲಿ ಪ್ರಾರಂಭ ಆಗಲಿದೆ. ನಮ್ಮ ಮನಸ್ಸನ್ನು ಮನೆಯನ್ನು ಬೆಳಗಿಸ್ಗೋಸ್ಕರವಾಗಿ ಶಿವದೇವರು ಈ ಒಂದು ಉತ್ಸವ ಮೂರ್ತಿ ಮುಖಾಂತರವಾಗಿ ನಮಗೆಲ್ಲಿಗೆ ಪ್ರತ್ಯಕ್ಷ ಆಗ್ತಾರೆ. ಮತ್ತು ನಮ್ಮ ಈ ಒಂದು ಕ್ಷೇತ್ರದ ಯಾವುದೇ ಕ್ಷೇತ್ರದಲ್ಲಿ ಒಂದು ಮೊದಲನವರು ಮಾಡಿದಂಥ ಒಂದು ಆಚರಣೆ ಅದಕ್ಕೆ ಅದರದ್ದಾದ ಒಂದು ವಿಚಾರಗಳುಂಟು. ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಪ್ರಕೃತಿಯನ್ನು ಆರಾಧಿಸುವವರಂತೆ. ಆ ಪ್ರಕೃತಿಯಲ್ಲಿರ್ತಕ್ಕಂಥ ಚೈತನ್ಯವನ್ನು ಬಿಂಬದಲ್ಲಿ ತಂತ್ರಿಗಳು ನೆಲೆಗೊಳಿಸ್ತಾರೆ. ಅಂದರೆ ಅದರ ನಾವೀಗ ಹೋಗಿ ದೇವಸ್ಥಾನಕ್ಕೆ ಹೋಗ್ತೇವೆ, ದೇವಸ್ಥಾನಕ್ಕೆ ಹೋದರೆ ಗಂಧವನ್ನು ಕೊಡ್ತಾರೆ. ಅದರ ಉದ್ದೇಶ ಏನು ಅಂದರೆ ಗಂಧವನ್ನು ನಾವು ಪಡೆದುಕೊಳ್ಳುವ ಮುಖಾಂತರವಾಗಿ ಭೂಮಿಗೆ ಕೊಡುವಂಥ ಗೌರವ ಅಂತೇಳಿ ಶಾಸ್ತ್ರ ಹೇಳ್ತಾರೆ. ಅಂದರೆ ನಿಮ್ಮಿಬ್ಬರು ತಾಯಿ, ಒಂದು ನಮ್ಮನ್ನು ಜನ್ಮ ಕೊಟ್ಟಂತಹ ಒಂದು ತಾಯಿ, ಒಂದು ಧಾರಣೆ ಮಾಡಿದಂಥ ಭೂಮಿ ದೇವಿ, ಭೂಮಿ ದೇವಿ ಕೊಡುವಂಥ ಗೌರವ ಗಂಧ. ಅದಕ್ಕೆ ನಾವು ಗೌರವ ಕೊಡಬೇಕು. ಕೆಲವೆಲ್ಲ ನಾವು ಬಿಸಾಡುವಂಥದ್ದು ಮಾಡ್ತೇವೆ, ತಪ್ಪು ಆಗ್ತದೆ. ಅದೇ ಪ್ರಕಾರ ದೇವಸ್ಥಾನದಲ್ಲಿ ತೀರ್ಥವನ್ನು ಕೊಡ್ತಾರೆ, ನೀರಿಗೆ ಕೊಡುವಂತಹ ಒಂದು ಗೌರವ. ಅಂದರೆ ನೀರಿಲ್ಲ ಅಂತ ನಾವು ಬದುಕಲಿ ಅವಕಾಶ ಇಲ್ಲ. ಪಂಚಭೂತಗಳಿಗೆ ಎಲ್ಲದಕ್ಕೂ ನಮಗೆ ಆ ಒಂದು ವಿಚಾರ ಬೇಕು. ಹಾಗೆ ನೀರಿಗೆ ಕೊಡುವಂಥ ಗೌರವ, ತೀರ್ಥ ಸೇವೆಯನ್ನು ತೀರ್ಥ ತಗೊಂಡು ಕಣ್ಣಿಗೆ ಮುಟ್ಟಿಸುವ ಒಂದು ಪದ್ಧತಿ ಉಂಟು. ಅಂದರೆ ಅಷ್ಟು ಗೌರವ ಕೊಡಬೇಕಂತೆ. ಮತ್ತು ಆರತಿ ಕೊಡ್ತಾರೆ, ದೇವನಿಗೆ ಮಹಾದೇವನಿಗೆ ಆರತಿ ಮಾಡಿ ಆರತಿ ಕೊಡ್ತಾರೆ. ಅಗ್ನಿಗೆ ಕೊಡುವಂಥ ಗೌರವ. ಅಗ್ನಿ ಅಂದರೆ ಅಗ್ನಿ ಎಲ್ಲದಕ್ಕೂ ಬೇಕಲ್ವಾ. ಪ್ರಾರಂಭದಲ್ಲಿ ನಿತ್ಯ ಅಡಿಗೆ ಅಥವಾ ಅಂತ್ಯಕಾಲದಲ್ಲಿ ಎಲ್ಲ ತನಕ ಅಗ್ನಿ ಪ್ರಧಾನ. ಎಲ್ಲಿವರೆಗಂತ ಹೇಳಿದರೆ ನಮ್ಮ ಜಠರದಲ್ಲಿ ಒಂದು ಅಗ್ನಿ ಉಂಟು, ಜಠರ ಅಗ್ನಿ. ಅದು ಪರಿಪೂರ್ಣ ಇದ್ದರೆ ಆರೋಗ್ಯ ಉತ್ತಮ ಆಗ್ತದೆ. ಅಂತಹ ಅಗ್ನಿಗೆ ಕೊಡೋ ಗೌರವ, ಆರತಿ ತಗೊಳ್ಳುವಂಥದ್ದು. ಮತ್ತು ಪ್ರದಕ್ಷಿಣೆ ಬರಬೇಕು ನಾವು. ಪ್ರದಕ್ಷಿಣೆ ಅದು ಕೂಡ ಒಂದೊಂದು ಕ್ಷೇತ್ರದಲ್ಲಿ ಈ ರೀತಿ ಅಂತ ಒಂದು ಸಂಪ್ರದಾಯ ಉಂಟು. ಕೆಲವು ಶಿವಕ್ಷೇತ್ರದಲ್ಲಿ ಅಲ್ಲೇ ಪೂರ್ಣ ಪ್ರದಕ್ಷಿಣೆ ಇರುವುದಿಲ್ಲ, ಅರ್ಧ. ಅಂದರೆ ನಿರ್ಮಾಣ ದೇವತೆ ಹತ್ರ ಬಂದು ಅಲ್ಲಿ ಪುನಃ ಬರುವಂಥದ್ದು ಒಂದು ಪದ್ಧತಿ. ಅಂದರೆ ಶಿವದೇವರು ಹೇಗೆ ಅಂತ ಹೇಳಿದ್ರೆ ಅವರು ಅರ್ಧನಾರೀಶ್ವರ, ಅಂದರೆ ಪಾರ್ವತಿಯ ಅಂತರ್ಗತ ಆಗಿರ್ತಾರೆ ಶಿವದೇವರು. ಆ ಒಂದು ಸೆಂಟರ್ದಲ್ಲಿ ಕೆಲವು ಕ್ಷೇತ್ರದಲ್ಲಿ ಆ ಅರ್ಧ ಪ್ರದಕ್ಷಿಣೆ, ಇಲ್ಲಿ ಹಾಗೆ ಇಲ್ಲಿ ಸುತ್ತು ಬರುವಂಥದ್ದು ಇದೆ. ಇಲ್ಲಿ ಮಹಾಲಿಂಗೇಶ್ವರನೇ ಪ್ರಧಾನ. ಆ ಮಹಾಲಿಂಗೇಶ್ವರ ದೇವರ ಅದರಲ್ಲಿ ಪ್ರದಕ್ಷಿಣೆ ಬರುವ ಮುಖಾಂತರವಾಗಿ ಆಕಾಶಕ್ಕೆ ಕೊಡುವಂಥ ಗೌರವ, ನಮಸ್ಕಾರ ಕೊಡುವ ಮುಖಾಂತರವಾಗಿ ವಾಯು
ನಾವು ಗಾಳಿಗೆ ಕೊಡುವಂಥ ಗೌರವ, ಇದನ್ನೆಲ್ಲ ಹಿರಿಯರು ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಹಿಂದೂ ಧರ್ಮದ ಎಲ್ಲ ಆಚರಣೆಯ ಉದ್ದೇಶ ಒಂದು ಆರೋಗ್ಯ, ಒಂದು ನಾವು ಪ್ರಕೃತಿಗೆ ಕೊಡುವಂಥ ಒಂದು ಗೌರವ. ಎಲ್ಲಿವರೆಗೆ ಅಂತ ಹೇಳಿದರೆ, ಶಿವಕ್ಷೇತ್ರಕ್ಕೆ ನಾವು ಬಂದರೆ ಚಪ್ಪಲಿ ಹಾಕೊಂಡು ಬರ್ತೇವೆ, ಕಾಲು ತೊಳೆಯೋದೊಳಗೆ ಬರಬಾರ್ದು. ಕಾಲು ತೊಳೆದು ಪುಷ್ಕರಣಿ ನದಿ ಇದ್ದರೆ ಅಥವಾ ಕೆರೆ ಇದ್ದರೆ ಅಥವಾ ನಮ್ಮ ಟ್ಯಾಪಿನ ವ್ಯವಸ್ಥೆ ಇದ್ದರೆ ನೀರನ್ನು ಪ್ರೋಕ್ಷಣೆ ಮಾಡ್ಕೊಂಡು ಬರಬೇಕು. ಅದರಲ್ಲಿ ತಪ್ಪಿದರೆ ಶಿವದೇವರಿಗೆ ಅದರಿಂದ ಅಸಮಾಧಾನ ಆಗ್ತದಂತೆ. ಪುರಾಣ ಹೇಳ್ತದಾಗಿ ಇದನ್ನು ನಮ್ಮ ಜಾಗೃತಿಗೆ ಇರುವಂಥ ವಿಚಾರ. ಎಲ್ಲಿಯವರೆಗೆ ಅಂತ ಹೇಳಿದರೆ, ಶಿವದೇವರು ಮಾತಾಡೋದಿಲ್ಲ, ಶಿವಗಣ ನಮ್ಮೊಟ್ಟಿಗೆ ಮನೆಗೆ ಬರ್ತದೆ. ಒಂದು ಸಂದರ್ಭದಲ್ಲಿ ನಾವು ಏನೋ ಒಂದು ತಾಪತ್ರಕ್ಕೆ ಪ್ರಶ್ನೆ ಇಡುವಾಗ ಏನೋ ಹೇಳ್ತಾರೆ ಜೋಯಿಸರು, ಶೈವಯೋಗ ನಮಗೆ ಪ್ರಯೋಗ ಆಗಿದೆ, ಪ್ರಯೋಗ ನಮ್ಮಿಂದಾದ್ದೇ, ಯಾರು ಮಾಡಿದ್ದಲ್ಲ. ಈ ರೀತಿಯ ಒಂದು ಸೂಕ್ಷ್ಮಗಳನ್ನು, ಎಚ್ಚರಿಕೆಯನ್ನು ನಮ್ಮ ಶಾಸ್ತ್ರಗಳು ತೋರಿಸ್ಕೊಂಡಿದ್ದಾರೆ. ಅಂತಹ ನೆನಪು ನಮಗೆ ಬೇಕು. ಶ್ರೇಷ್ಠವಾದ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇವೆ, ಶ್ರೇಷ್ಠವಾದ ಒಂದು ಆರಾಧನಾ ವಿಚಾರ ನಮ್ಮಲ್ಲಿದೆ, ಶ್ರೇಷ್ಠವಾದ ಒಂದು ಸಾನ್ನಿಧ್ಯಗಳನ್ನು ನಮಗೆ ಆರಾಧನೆ ಮಾಡಿಕೊಂಡು ಹೋಗುವಂಥ ಯೋಗ ಭಾಗ್ಯ ನಮಗೆ ಸಿಕ್ಕಿದೆ. ಅಂತಹ ಸಂದರ್ಭದಲ್ಲಿ ತುಂಬ ಜಾಗೃತರಾಗಬೇಕು. ಅಂತಹ ಜಾಗೃತದಲ್ಲಿ ಖಂಡಿತವಾದಂಥ ಒಂದು ಏನು ಸಂಕಲ್ಪದಲ್ಲಿ ನಾವು ಇಲ್ಲಿಗೆ ಬರ್ತೇವೆ, ನಮಗೆ ಬೇಕಾದ ಶಕ್ತಿ, ಧನಾತ್ಮಕ ಶಕ್ತಿ ಖಂಡಿತವಾಗಿ ನಮಗೆ ಸಿಗ್ತದೆ. ಏನು ತಾಪತ್ರಯ ಬಂದರೂ ಕೂಡ ಆ ಮಹಾದೇವ ಅಥವಾ ನಮಗೆ ಸಿಕ್ಕಿದಂಥ ಶಕ್ತಿ ನಮ್ಮದನ್ನು ಪರಿಹಾರ ಮಾಡಿಕೊಡ್ತಾರೆ ಅನ್ನುವಂಥದ್ದು ಸತ್ಯ. ಇಂತಹ ಒಂದು ವಿಚಾರಗಳನ್ನು ನಾವು ದೇವಸ್ಥಾನ ಬರುವ ಸಂದರ್ಭದಲ್ಲಿ ನಾವು ಪಾಲಿಸಬೇಕು. ಮತ್ತು ಶುಚಿತ್ವಕ್ಕೆ ತುಂಬ ಗೌರವ ಕೊಡಬೇಕು. ನಾವು ಕ್ಷೇತ್ರ ಸಾನ್ನಿಧ್ಯದಲ್ಲಿ ಶುಚಿತ್ವ ಅನ್ನುವಂಥ ಪ್ರಧಾನ. ಅಲ್ಲಿ ಅಶುಚಿತ್ವ ಅಥವಾ ಅಶುಚಿಗಳಿದ್ದರೆ ದೇವರ ಸಾನ್ನಿಧ್ಯ ಕ್ಷೀಣ ಆಗಲಿಕ್ಕೆ ಅವಕಾಶ ಉಂಟು. ಅಂದರೆ ಅಲ್ಲಿ ನಮಗೆ ಧನಾತ್ಮಕ ಶಕ್ತಿಯ ಬದಲು ಋಣಾತ್ಮಕ ಶಕ್ತಿಯ ಅಭಿವೃದ್ಧಿಗೆ ಅವಕಾಶ ಉಂಟು. ಅದಕ್ಕೆ ಅವಕಾಶ ಕೊಡದೆ ಆ ಶುಚಿತ್ವಕ್ಕೆ ಕೂಡ ನಾವು ಎಲ್ಲರೂ ಬದ್ಧರಾಗಬೇಕು. ಇಂತಹ ಒಂದು ವಿಚಾರದಲ್ಲಿ ಕೂಡ ಇಲ್ಲಿಯ ಒಂದು ಕ್ಷೇತ್ರದಲ್ಲಿ ಅದರದ್ದಾದ ಎಲ್ಲ ಯುವಕರು ಮತ್ತು ಎಲ್ಲ ಭಗವದ್ಭಕ್ತರು ಆ ಒಂದು ಸೇವೆಯನ್ನು ಮಾಡ್ತಿದ್ದಾರೆ. ಯಾರಿಗೂ ಕೂಡ ಇಲ್ಲಿ ಒಂದು ಸ್ವಾರ್ಥ ಇಲ್ಲ. ಕ್ಷೇತ್ರದ ಸಾನ್ನಿಧ್ಯ ಬೆಳಗಬೇಕು, ಕ್ಷೇತ್ರ ಉತ್ಸವ ಬೆಳಗಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಎಲ್ಲರ ಮನಸ್ಸು ಒಂದಾಗಿ ಇವೆ ಮಹಾದೇವನ ಸೇವೆಯನ್ನು ನಾವು ಅರ್ಪಣೆ ಮಾಡ್ತಾ ಇದ್ದೇವೆ ಅನ್ನೋದು ಪರಮ ಸತ್ಯ. ಅಂದರೆ ನಾವು ಎಷ್ಟೋ ಸಾರಿ ನಾವು ನೋಡ್ತೀವಿ, ಈಗ ನಮಗೆ ಬರಲಿಕ್ಕೆ ಆಗಲಿಲ್ಲ ಅಂತಾದರೂ ಇಲ್ಲಿ ಹುಡುಗರು ನಿಘಂಟಲ್ಲಿ ಇಲ್ಲಿ ಎಲ್ಲ ಸೇವೆಗೆ ಅವರು ಸಹಕಾರ ಕೊಡ್ತಾ ಇದ್ದಾರೆ. ಇದರಲ್ಲಿ ಇತ್ಲಾಗಿ ನಮಗೆ ಶುರುವಾದ ಒಂದು ಸೇವೆ ಧನುಪೂಜೆ. ಧನುರ್ಮಾಸದ ಪ್ರಾರಂಭ ದಿವಸ ಆ ಧನುಪೂಜೆ ಪ್ರಾರಂಭ ಆಗ್ತದೆ. ನ ಭೂತೋ ನ ಭವಿಷ್ಯತಿ, ಏನು ಅದ್ಭುತ ಅಂದರೆ ಬ್ರಾಹ್ಮಿ ಮುಹೂರ್ತಕ್ಕಿಂತ ಮೊದಲು ಆ ದೇವನಿಗೆ ಆ ಹುಗ್ಗಿಯನ್ನು ಆ ದೇವರಿಗೆ ಸಮರ್ಪಣೆ ಮಾಡಿ ಮಹಾಪೂಜೆ ಆಗಬೇಕು ಅಂತ ಒಂದು ಅದ್ಭುತವಾದ ಒಂದು ಸೇವೆ. ಅಂತಹ ಧನುರ್ಮಾಸದಲ್ಲಿ ಶಿವದೇವರಿಗೆ ಅತೀ ಪ್ರಿಯವಾದಂಥ ಸೇವೆ ಇಲ್ಲಿ ನಿರಂತರವಾಗಿ ನಡೀತಾ ಇದೆ. 2-3 ವರ್ಷದಿಂದ ಏನು ಅದ್ಭುತ ಜನ, ಅದ್ಭುತ ಸೇವೆ, ಅದೊಂದು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಎಲ್ಲ ಭಗವಂತರ ಸಹಕಾರದಲ್ಲಿ ಆ ಸೇವೆ ನಡೀಲಿಕ್ಕಿದ್ದೆ. ನಾಡಿದ್ದು ಧನುರ್ಮಾಸ ಪ್ರಾರಂಭ ದಿವಸ ಆ ಸೇವೆ ಪ್ರಾರಂಭ ಆಗಲಿಕ್ಕಿದೆ. ಎಲ್ಲರೂ ಬರಬೇಕು, ತಮ್ಮ ಸೇವೆಯನ್ನು ಆ ಮಹಾದೇವನಿಗೆ ಅರ್ಪಣೆ ಮಾಡೋ ಮುಖಾಂತರವಾಗಿ ಇಲ್ಲಿ ಆ ದೇವರ ಪ್ರಸಾದಕ್ಕೆ ಕೂಡ ವ್ಯವಸ್ಥೆ ಇರ್ತಾರೆ. ಅಂದರೆ ಬಂದವರಿಗೆ ಅಂತ್ಯ ಇಲ್ಲ, ಏನೊಂದು ಫಲಹಾರದ ವ್ಯವಸ್ಥೆ ಎಲ್ಲ ಸೇವಾ ಕರ್ತರು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಹೆಚ್ಚಿನ ಒಂದು ಶಕ್ತಿಯನ್ನು, ಹೆಚ್ಚಿನ ಒಂದು ಸೇವೆಯನ್ನು ಮಹಾದೇವನಿಗೆ ಅರ್ಪಣೆ ಮಾಡೋದ ಯೋಗ ಭಾಗ್ಯ ಅಥವಾ ಅನುಗ್ರಹ ಈ ಮಹಾದೇವ ಮಾಡಲಿ ಎನ್ನುವಂತಹ ಒಂದು ಪ್ರಾರ್ಥನೆಯೊಂದಿಗೆ ಇವತ್ತಿನ ಈಗ ದರ್ಶನವಾರಿ ಈಗ ಪ್ರಾರ್ಥನೆ ಆಗ್ತಾಯಿದೆ. ಕೆಲವೇ ಕ್ಷಣದಲ್ಲಿ ಆ ದರ್ಶನವಾರಿಯ ಸೇವೆ ನಡೀಲಿಕ್ಕಿದೆ. ಅಂದರೆ ಇಲ್ಲಿ 3 ಶಿವಾದಿ ಸುತ್ತಾಗ್ತದೆ. ಅಂದರೆ ಆಗ ಹೇಳಿದ ಪ್ರಕಾರ ತಂತ್ರಗಳ ಒಂದು ಸುತ್ತದ ಒಂದು ವೈದಿಕ ಪ್ರಕ್ರಿಯೆ, ತಾಂತ್ರಿಕ ಪ್ರಕ್ರಿಯೆ ಆದಮೇಲೆ ಇಲ್ಲಿ ಉಡುಗೆ ಸುತ್ತು, ವಾಲಗ ಸುತ್ತು ಅಥವಾ ಚೆಂಡ ಸುತ್ತು ಆದಮೇಲೆ ಈ ಒಂದು ದರ್ಶನ ಬಲಿಯ ಸೇವೆ ಪ್ರಾರಂಭ ಆಗ್ತದೆ. ಈಗ ವಾಲಗ ಸೇವೆ ಆಗ್ತಾಯಿದೆ. ಅದೇ ಪ್ರಕಾರ ನಾಡಿದ್ದು ಫೆಬ್ರವರಿ 23ನೇ ದಿವಸ ದೇವರ ಪ್ರತಿಷ್ಠಾ ದಿನ. ಅವತ್ತು ನಾವು ಇಂದು ಸಭಾಂಗಣವನ್ನು ಮಹಾದೇವನಿಗೆ ಅರ್ಪಣೆ ಮಾಡೋದು ಸಂಕಲ್ಪ ಮಾಡಿದ್ದೇವೆ. ಮಹಾದೇವ ನಡೆಸ್ಕೊಳ್ಬೇಕು. ಎಲ್ಲ ಭಕ್ತರ ಒಂದು ಸಹಕಾರ ನಾವು ಈ ಸಂದರ್ಭದಲ್ಲಿ ವಿನಂತಿಸ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಅಶ್ವತ್ಥ ನಾರಾಯಣ ದೇವರ ಸಂಪ್ರೀತಿಗೋಸ್ಕರವಾಗಿ ವಿವಾಹ ಉಪನಯನ ಮಹೋತ್ಸವ ಅಶ್ವತ್ಥನಾರಾಯಣ ಸನ್ನಿಧಾನದಲ್ಲಿ. ಅದೇ ಪ್ರಕಾರ ವರ್ಷ ಪ್ರತಿಷ್ಠಾ ದಿನದ ಸಂದರ್ಭದಲ್ಲಿ ರುದ್ರಾಭಿಷೇಕ. ಅದೇ ಪ್ರಕಾರ
ಸಾಮೂಹಿಕ ಆಶ್ಲೇಷ ಬಲಿ ಪೂಜೆ ಇದೆಲ್ಲ ನಡೆಯಲಿಕ್ಕಿದೆ. ದಯಮಾಡಿ ಈ ಒಂದು ಸಭಾಭವನದಲ್ಲಿ ಯಾರೆಲ್ಲ ವಾಗ್ದಾನ ಮಾಡಿದ್ದಾರೆ, ದೇವರ ಸನ್ನಿಧಾನದಲ್ಲಿ ಈ ಒಂದು ಸೇವೆಗೆ ತನ್ನಿಂದ ಆದ ಒಂದು ಸಂಪತ್ತನ್ನು ಯಾರು ಕೊಡ್ತಾರೆ ಅಂತೇಳಿ ಸಂಕಲ್ಪಿಸಿದ್ದಾರೆ, ಅವರೆಲ್ಲ ಆದಷ್ಟು ಬೇಗ ಈ ಮಹಾಜನಿಗೆ ಅರ್ಪಣೆ ಮಾಡಬೇಕು ಅನ್ನೋದ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಈ ಒಂದು ಸಭಾಭವನದ ಪೂರ್ಣ ಕಾರ್ಯಗೋಸ್ಕರವಾಗಿ ಅಂದರೆ ಟೈಲ್ಸ್ ಆಗುವಂಥ ಕಾರ್ಯ ಎಲ್ಲ ಆದಷ್ಟು ಬೇಗ ನಡೀಬೇಕು. ಅದೇ ಪ್ರಕಾರ ನಾವು 2025ನೇ ಇಸ್ವಿಯಲ್ಲಿ ದೇವರನ್ನು ಅಷ್ಟಬದ್ಧ ಬ್ರಹ್ಮಕಲಶೋತ್ಸವ ಮಾಡುವಂಥ ಒಂದು ಸಂಕಲ್ಪ ಕೂಡ ನಾವು ಈ ಹೊತ್ತಿಗೆ ತಂತ್ರಜ್ಞಾನದಲ್ಲಿ ವಿನಂತಿಸಿದ್ದೇವೆ. ಎಲ್ಲ ಊರ ಪರ ಊರ ಅದೇ ಪ್ರಕಾರ ಎಲ್ಲ ಪರ ಊರಿನಲ್ಲಿರ್ತಕ್ಕಂಥ ಎಲ್ಲ ವೀಕ್ಷಕ ಬಂಧುಗಳು ಭಗವಂತರು ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸುವ ಮುಖಾಂತರವಾಗಿ ಮಹಾದೇವನ ಅನುಗ್ರಹಕ್ಕೆ ಪಾತ್ರರಾಗಬೇಕಂತೇಳಿ ನಾವು ಊರವರ ಪರವಾಗಿ, ಆಡಳಿತ ಕಮಿಟಿಯವರ ಪರವಾಗಿ, ಜೀರ್ಣೋದ್ಧಾರ ಅಭಿವೃದ್ಧಿಯ ಸಮಿತಿಯ ಪರವಾಗಿ ವಿನಂತಿ ಮಾಡ್ತಿದ್ದೇವೆ. ನಾವೆಲ್ಲ ತಿಳಿದ ಪ್ರಕಾರ ನಮ್ಮ ಈ ಒಂದು ಕ್ಷೇತ್ರಕ್ಕೆ ಅದರದ್ದಾದ ಆದಾಯ ಇಲ್ಲ, ಎಲ್ಲ ಭಗವಂತರ ಒಂದು ಸೇವೆಯಿಂದ ಈ ಒಂದು ಕಾರ್ಯ ನಡಿಬೇಕು ಎನ್ನುವಂಥ ಒಂದು ವಿಚಾರ ನಿಮಗೆಲ್ಲ ತಿಳಿದಂತಹ ವಿಚಾರ. ಎಲ್ಲರೂ ಕೂಡ ಎಷ್ಟು ನಮಗೆ ದೇವರ ಸನ್ನಿಧಾನಕ್ಕೆ ಸೇವೆ ಕೊಡಲಿಕ್ಕೆ ಅವಕಾಶ ಇದೆ, ಹೆಚ್ಚಿನ ರೀತಿಯಲ್ಲಿ ಆ ಒಂದು ಸೇವೆ ಕಾಯ ವಾಚ ಮನಸ್ಸ ತನುಮಾನ ಧನಪೂರ್ವಕವಾಗಿ ಸೇವೆಯನ್ನು ಎಲ್ಲರೂ ಸನ್ನಿಧಾನಕ್ಕೆ ಅರ್ಪಣೆ ಮಾಡಬೇಕಂತೇಳಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣದಲ್ಲಿ ವಾಲಂಗ ಸುತ್ತು, ಆಮೇಲೆ ಸರ್ವ ಸುತ್ತ ಆದಮೇಲೆ ದೇವರಿಗೆ ವಿಶೇಷವಾದಂತಹ ದರ್ಶನ ಬಲಿ ಸೇವೆ ನಡೆಯಲಿಕ್ಕಿದೆ. ಎಲ್ಲರೂ ದೇವರ ದರ್ಶನ ಬಲಿಯ ಸೇವೆಯನ್ನು ಪುಣ್ಯವನ್ನು ಭಗವಂತನಿಗೆ ನಾವೆಲ್ಲ ಪಡೆದುಕೊಳ್ಳುವ ಮುಖಾಂತರವಾಗಿ ಮಹಾದೇವನ ಅನುಗ್ರಹ ಪ್ರಸಾದವನ್ನು ಪಡೆದುಕೊಳ್ಳುವ. ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ, ತುಂಬ ಜನ ಪರ ಊರಿನವರು ತುಂಬ ಜನ ಇಲ್ಲಿ ಸೇವೆಯನ್ನು ಅರ್ಪಣೆ ಮಾಡಿದ್ದಾರೆ. ಹೆಸರು ಹೇಳದೆ ಇಲ್ಲಿಗೆ ಸಂಪತ್ತನ್ನು ನೀಡಿದವರಿದ್ದಾರೆ. ಅವೆಲ್ಲರ ಒಂದು ಸೇವೆಗೆ ನಾವು ಚಿರಋಣಿಗಳು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇವೆ. ಅದೇ ಪ್ರಕಾರದಲ್ಲಿ ಅಭಿವೃದ್ಧಿಯ ಗೌರವಾಧ್ಯಕ್ಷರಾದಂತಹ ಅಶೋಕ್ ಕುಮಾರ್ ರೈ, ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಮನೋಹರ್ ರೈ, ಅದೇ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ವಸಂತ ಕೃಷ್ಣ ಭಟ್ ಕೋನಾಡ್ಕ, ಸಂಚಾಲಕರಾಗಿ ದಿನೇಶ ಮರಿತಾಯ ಗುಮ್ಮಡಗದ್ದೆ, ಎಲ್ಲರ ಒಂದು ಸಹಕಾರದಲ್ಲಿ ಈ ಒಂದು ಅಭಿವೃದ್ಧಿಯ ಕೆಲಸ ಎಲ್ಲ ಭಗವಂತರ ಸಹಕಾರದಲ್ಲಿ ಈ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾಯಿದೆ. ಎಲ್ಲರ ಸಹಕಾರವನ್ನು ನಾವು ಪುನಃ ಯಾಚಿಸ್ತಾ ಇದ್ದೇವೆ. ನಮ್ಮ ನಿರೀಕ್ಷೆ ಅದ್ಭುತ. ಅಂದರೆ ಇಲ್ಲಿ ಒಂದು ಕ್ಷೇತ್ರದ ಮಹಿಮೆ ಹಾಗೆ, ನಾವು 1,000 ಜನ ಅಂತೇಳಿ ನಾವು ಅಂದಾಜು ಮಾಡಿದರೆ ದ್ವಿಮುಖ 2,000 ಆಗುವಂಥ ಒಂದು ಶಕ್ತಿ ಇಲ್ಲಿ ಮಹಾದೇವನದ್ದು. ಅನ್ನದಾನ ಎನ್ನುವಂಥದ್ದು ಇಲ್ಲಿ ಅದ್ಭುತವಾಗಿ ನಡೀತಾ ಇದೆ. ನಿನ್ನೆ ರಾತ್ರಿ 1,010 ಜನ ಅನ್ನದಾನ ಸೇವೆಯನ್ನು ಪಡೆದಿದ್ದಾರೆ, ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ನಾವು ನೆನೆಸಿದ್ದೇ ಇಲ್ಲ. ಅಥವಾ ನಿನ್ನೆಯ ಬಿಲ್ಲೋಗಿರಿಯ ಒಂದು ಯಾತ್ರೆ ಅದ್ಭುತ ಆಗಿದೆ. ಎಲ್ಲ ಭಗವಂತರ ಒಂದು ಸೇರುವಿಕೆ ಆಗಿದೆ. ಅಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಒಂದು ಸೇವೆಯನ್ನು ಈ ಮಹಾದೇವನ ಸನ್ನಿಧಾನಕ್ಕೆ ಬಂದು ಎಲ್ಲ ಭಗವದ್ಭಕ್ತರು ನೀಡಿದ್ದಾರೆ. ಇನ್ನು ಮುಂದೆ ಕೂಡ ಹೆಚ್ಚಿನ ಒಂದು ಸೇವೆಯನ್ನು ಕೊಡುವಂಥ ಒಂದು ಶಕ್ತಿಯನ್ನು ಶ್ರೀ ಮಹಾಲಿಂಗೇಶ್ವರಿಯವರು ಅನುಗ್ರಹ ಮಾಡಲಿ. ಇನ್ನು ಇವತ್ತು ದರ್ಶನವನ್ನು ಸೇವೆಯಾಗಿ ಬಟ್ಟಲು ಕಾಣಿಗೆ ಪ್ರಸಾದ ಎಲ್ಲರೂ ತಗೊಳ್ಬೇಕು. ಅಂತಹ ಬಟ್ಟಲು ಕಾಣಿಗೆ ಪ್ರಸಾದವನ್ನು ಪಡೆದುಕೊಂಡು ದೇವರಿಗೆ ಮಹಾಪೂಜೆ ಆಗ್ತದೆ. ಮಂತ್ರಾಕ್ಷತೆ ಅಂದರೆ ಯಾವುದೇ ಒಂದು ಕಾರ್ಯಕ್ರಮ, ವೈದಿಕ ಕಾರ್ಯಕ್ರಮ ಅಥವಾ ತಾಂತ್ರಿಕ ಕಾರ್ಯಕ್ರಮದ ಪರಿಸಮಾಪ್ತಿ ಮಂತ್ರಾಕ್ಷತೆಯಿಂದ ಅದ್ಭುತವಾದ ಒಂದು ಪ್ರಕ್ರಿಯೆ. ಅಂತಹ ಒಂದು ಮಂತ್ರಾಕ್ಷತೆಯ ಕಾರ್ಯ ತಂತ್ರಗಳ ಮುಖೇನ ಮಹಾದೇವನಿಗೆ ಅರ್ಪಣೆ ಮಾಡಿ ಮಂತ್ರಾಕ್ಷತೆ ನಾವೆಲ್ಲ ಪಡೆದುಕೊಳ್ಳುವ ಮುಖಾಂತರವಾಗಿ ಮೊನ್ನೆಯಿಂದ ಇವತ್ತಿನವರೆಗೆ ಏನು ನಾವು ಸೇವೆ ಕೊಟ್ಟಿದ್ದೇವೆ ಅದರ ಪರಿಪೂರ್ಣವಾದಂಥ ಅನುಗ್ರಹ ಮಹಾದೇವ ನಮಗೆ ಕೊಡ್ತಾನೆ. ಇಂಥ ಒಂದು ಮಂತ್ರಾಕ್ಷರ ಸೇವೆ ಆಗಿ ಮತ್ತು ಅನ್ನದಾನ ಬಂದಂಥ ಎಲ್ಲರಿಗೂ ಕೂಡ ಅನ್ನದಾನ ಸೇವೆ ಈ ಕ್ಷೇತ್ರದಲ್ಲಿದೆ.
ಇಂಥ ಒಂದು ಅನ್ನದಾನ ಸೇವೆ ಅಂತ ನಾವು 1,000 ಮಾಡಿದ್ದೇವೆ. ಅದ್ಭುತ ಸಹಕಾರ. ಎಲ್ಲರೂ ಅನ್ನದಾನ ಸೇವೆ ಕೊಡೋ ಮುಖಾಂತರವಾಗಿ ಮಹಾದೇವನ ಅನುಗ್ರಹ, ಅನ್ನಪೂರ್ಣೇಶ್ವರಿ ಅನುಗ್ರಹ, ನಮಗೆ ಮನೆಯಲ್ಲಿ ಬೇಕಾದ ಅನ್ನಪೂರ್ಣೇಶ್ವರಿ ಅನುಗ್ರಹ, ಯಾವುದಕ್ಕೂ ಚ್ಯುತಿ ಬರಬಾರ್ದು, ಯಾವುದಕ್ಕೂ ಕೊರತೆ ಬರಬಾರ್ದು ಅಂತಹ ಶಕ್ತಿಯನ್ನು ಅನ್ನಪೂರ್ಣೇಶ್ವರಿ ಕೊಡ್ತಾಳೆ. ಇಂಥ ಒಂದು ಸಂಕಲ್ಪದಲ್ಲಿ ಅನ್ನದಾನ ಸೇವೆ ಇವತ್ತು ತುಂಬ ಜನ ಇಲ್ಲಿ ಭಗವಂತನಿಗೆ ಮಹಾದೇವನಿಗೆ ಅರ್ಪಣೆ ಮಾಡಿದ್ದಾರೆ. ಅದೇ ಪ್ರಕಾರ ವಿಶೇಷವಾದಂತಹ ರುದ್ರಾಭಿಷೇಕ ಕೂಡ ಇವತ್ತು ತುಂಬ ಮಹಾದೇವನಿಗೆ ಅರ್ಪಣೆ ಆಗ್ತಾ ಹೋದೆ. ಆಮೇಲೆ ಅನ್ನದಾನ ಸೇವೆ ನಡೆದು ಸಂಜೆ ನಿನ್ನೆ ನಮಗೆ ದೇವರು ಒಳಗೆ ಆದಮೇಲೆ, ನಿನ್ನೆ ರಾತ್ರಿ ದೇವರು ಒಳಗೆ ಆದಮೇಲೆ ಜಟಾಧಾರಿ ಕಟ್ಟುವಂತಹ ಪಾತ್ರೆಗೆ ಎಣ್ಣೆ ಕೊಡುವ ಮುಖಾಂತರವಾಗಿ ಅದು ನೇಮೋತ್ಸವದ ಪೂರ್ವಭಾವಿ ಒಂದು ಕಾರ್ಯ ನಿನ್ನೆ ಆಗಿದೆ. ಇನ್ನು ಸಂಜೆ ನಾವು ಸಂಕಲ್ಪಿಸಿದಂಥ ಒಂದು ಆ ಗೋಧೂರ್ ಲಗ್ನದಲ್ಲಿ ದೇವರಿಗೆ ವಿಶೇಷವಾದ ಪೂಜೆ ನಡೆದು ಆ ಭಂಡಾರ ಅಂದರೆ ಇರತಕ್ಕಂಥ ಕ್ಷೇತ್ರದ ಒಂದು ದೇವ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಭಂಡಾರವನ್ನು ಕೋಡಿಯಾಡಿಗೆ ಇಳಿಸಿ ಆ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ಆ ಕೋಡಿಯಾಡಿಗೆ ಭಂಡಾರ ಇಳಿಸಿ ನೇಮೋತ್ಸವ ಕೊಡುವಂಥ ಒಂದು ಸಂಪ್ರದಾಯ. ಹತ್ರ ಬೆಳಿಗ್ಗೆ ಒಂದು 3 ಗಂಟೆ ನಂತರ ಒಂದು ಪೂರ್ವೋದಯಕ್ಕೆ ಮೊದಲು ಈ ಜಟಧಾರಿ ನೇಮ ಆಗ್ತದೆ. ಅದು ಕೂಡ ಪಾರಂಪರ್ಯದಲ್ಲಿ ಆ ನೇಮೋತ್ಸವ ಮಾಡುವಂತಹ ಒಂದು ಅವರು ಆ ಕರ್ಮಿ ಈಗಿದ್ದಲ್ಲ, ಕೆಲವು ವರ್ಷದಿಂದ ಪಾರಂಪರ್ಯದಲ್ಲಿ ಆ ಒಂದು ಸೇವೆ ಮಾಡ್ತಾ ಇದ್ದಾರೆ. ಜಟಧಾರಿ ಶಿವದೇವರೊಂದು ಅಂಶ, ಅದ್ಭುತವಾದೊಂದು ಸಾನ್ನಿಧ್ಯ. ಅಗ್ನಿಯನ್ನು ಕೈಯಲ್ಲಿ ಹಿಡಿದಂತಹ ಜ್ವಾಲಾರೂಪಗಿರತಕ್ಕಂತಹ ಶಿವದೇವರ ಶಕ್ತಿ ಜಟಧಾರಿ ಅಂತ ಒಂದು ಜಟಧಾರಿ ನೇಮೋತ್ಸವವನ್ನು ನಾವು ಪ್ರಾತಃ ಕಾಲದಲ್ಲಿ ಆ ಮಹಾದೇವನ ಘನ ಆಗಿರತಕ್ಕಂತಹ ಜಟಧಾರಿ ಚಂದನಿಗೆ ಅರ್ಪಣೆ ಮಾಡಲಿಕ್ಕಿದ್ದೇವೆ. ಆ ಸಂದರ್ಭದಲ್ಲಿ ಪುನಃ ಸಂಕಲ್ಪಿಸಿದಂತಹ ಒಂದು ಸಮಯದಲ್ಲಿ ಧೂಮಾವತಿ ನೇಮೋತ್ಸವ, ಧೂಮ್ರಾಕ್ಷ ಇತ್ಯಾದಿ ರಾಕ್ಷಸರನ್ನ ವಧೆ ಮಾಡಲಿಕ್ಕಾದಂತಹ ದೇವಿ ಅವತಾರ ಹಿಂದೂ ಪುರಾಣದಲ್ಲಿ ಹಾಗೆ ಹೇಳ್ತಾರೆ. ಅಂತಹ ಧೂಮಾವತಿಗೆ ನೇಮೋತ್ಸವ ಮತ್ತು ರಾಜನ ದೇವಿ ಪಿಲಿಚಾಮುಂಡಿ, ವ್ಯಾಘ್ರ ಚಾಮುಂಡಿ ಅಂತಲೂ ಹೇಳ್ತಾರೆ. ಅಂತಹ ಪಿಲಿಚಾಮುಂಡಿ ನೇಮೋತ್ಸವ ಇಲ್ಲಿ ನಡೆದು ಬಾರನೆಗೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಅದರ ಮೂಲ ಸ್ಥಾನ, ಅಲ್ಲಿ ಬಾರನೆಗೆ ಹೋಗುವಂಥ ಸಂಪ್ರದಾಯ. ಎಷ್ಟೋ ಜನರ ಸೇವೆ ಅಲ್ಲಿ ನಡೀತದೆ. ಅಂದರೆ ಇಷ್ಟವಾದಂತಹ ಒಂದು ಭಕ್ತಿಯನ್ನು, ಅಸುರ ರೀತಿಯಲ್ಲಿರ್ತಕ್ಕಂಥ ಒಂದು ಭಕ್ತಿಯನ್ನು ಎಲ್ಲರ ಸೇವಾ ರೂಪದಲ್ಲಿ ಆ ಪಿಲಿಚಾಮುಂಡಿ ದೇವಿಯ ಸ್ವೀಕಾರ ಮಾಡ್ತಾ ಇದ್ದೆ. ಅದು ಕೂಡ ನೋಡುವಂತಹ ಒಂದು ವಿಚಾರ, ಅದ್ಭುತ ಶಕ್ತಿಯದ್ದು. ವ್ಯಾಘ್ರ ಚಾಮುಂಡಿ ಹೆಸರೇ ಹೇಳ್ತದೆ. ಮೊದಲು ಒಂದು ಸಂಪ್ರದಾಯದಲ್ಲಿ ಇಲ್ಲಿ ನೇಮೋತ್ಸವ ಆಗಿ ಆ ಬಂಡಿಯಲ್ಲಿ ಆ ದೈವ ಬಾರನೆಗೆ ಹೋಗುವಂಥ ಸಂಪ್ರದಾಯ ಒಂದು ಸಂದರ್ಭದಲ್ಲಿತ್ತು. ಈಗ ಕಾಲಾವಸ್ಥೆಯಲ್ಲಿ ಅದೆಲ್ಲ ಬದಲಾವಣೆ ಆಗಿದೆ. ಅಂತೂ ಅದ್ಭುತವಾದಂಥ ಒಂದು ಪಿಲಿಚಾಮುಂಡಿಯ ನೇಮೋತ್ಸವ ನಡೆಯಲಿಕ್ಕಿದೆ. ಆಮೇಲೆ ಪುನಃ ಇವತ್ತು ದೇವರು ಒಳಗೆ ಆದಮೇಲೆ ತಂತ್ರಗಳು ಒಂದು ವಿಶೇಷವಾದಂಥ ಒಂದು ಸತ್ಕರ್ಮವನ್ನು ಮಾಡಲಿಕ್ಕಿದೆ. ಸಂಪ್ರೋಕ್ಷಣ ಕಲಶ ಅಂದರೆ ಸಾನ್ನಿಧ್ಯಕ್ಕೆ ಅಂದರೆ ದೇವರ ಮೂಲ ಚೈತನ್ಯ ಇಲ್ಲಿದ್ದರೂ ಕೂಡ ಆ ಒಂದು ವಿಗ್ರಹ ಅಂದರೆ ಉತ್ಸವ ಮೂರ್ತಿಯಲ್ಲಿ ದೇವತಾ ಚೈತನ್ಯವನ್ನು ಕ್ರೋಢೀಕರಿಸಿ ಉತ್ಸವಕ್ಕೆ ಹೋಗುವಂಥ ಸಂಪ್ರದಾಯ. ಅಂತಹ ಸಂದರ್ಭದಲ್ಲಿ ಬರ್ತಕ್ಕಂಥ ಕೆಲವು ಅಶುದ್ಧಿಗಳಲ್ಲ, ಅಂಥ ಸಾನ್ನಿಧ್ಯಕ್ಕೆ ಕೊರತೆ ಆಗುವಂಥ ಅಶುದ್ಧಿಗಳೆಲ್ಲ ಪರಿಮಾರ್ಜನೆ ಆಗಬೇಕು ಅನ್ನೋ ಸಂಕಲ್ಪದಲ್ಲಿ ಸಂಪ್ರೋಕ್ಷಣ ಕಲಶ ಎನ್ನುವಂಥ ಒಂದು ಪ್ರಕ್ರಿಯೆಯನ್ನು ಕ್ಷೇತ್ರದ ತಂತ್ರಗಳು ಇವತ್ತು ದಿವಸ ಮಾಡಲಿಕ್ಕಿದ್ದಾರೆ. ಇಷ್ಟೆಲ್ಲ ಜಾತ್ರೋತ್ಸವದ ಒಂದು ಸತ್ಕರ್ಮ ನಡೆದು ನಾವೆಲ್ಲ ಜೀವನದಲ್ಲಿ ಕೃತಾರ್ಥರಾಗ್ತೇವೆ. ಯಾಕೆಂದರೆ ಅಂದರೆ ಇಂಥ ಅವಕಾಶ ಇಲ್ಲ. ಎಷ್ಟೋ ನಾವು ತಿಳಿದ ಪ್ರಕಾರ ಎಷ್ಟೋ ಊರಲ್ಲಿ ನಮ್ಮ ಹಿರಿಯರು ನಮಗಿರುವಂಥ ಒಂದು ಸಾನ್ನಿಧ್ಯಗಳ ಅಜೀರ್ಣಾವಸ್ಥೆ ನಾವು ನೋಡಿದ್ದಿದೆ. ಹಾಗೆ ನಮಗೇನೋ ಒಂದು ಪೂರ್ವ ಜನ್ಮದ ಸುಕೃತದಿಂದ ನಮ್ಮ ಹಿರಿಯರು ಮಾಡಿದಂಥ ಪುಣ್ಯ ಫಲದಿಂದ ಮಹಾದೇವನ ಹೆಸರಲ್ಲಿ ವಿಶೇಷವಾದಂಥ ಒಂದು ಸೇವೆಗಳನ್ನು ಕೊಡುವಂಥ ಯೋಗ ನಮಗೆ ಪ್ರಾಪ್ತಿಯಾಗಿದೆ. ಅಂತಹ ಯೋಗವನ್ನು ರಕ್ಷಣೆ ಮಾಡಿಕೊಂಡು ಬರುವ ಅದರಲ್ಲಿ ಕೂಡ ಹಿರಿಯರು ಒಂದು ಮಾತು ಹೇಳಿದ್ದಾರೆ. ನಾವೊಂದು ಪುರಾಣದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ. ಈ ಒಂದು ದೇವತಾ ಚೈತನ್ಯವನ್ನು ಸಂಬಂಧಪಟ್ಟಂತಹ ಗ್ರಾಮನಿಗರಿರ್ಬೋದು, ಸಂಬಂಧಪಟ್ಟಂತಹ ಆಡಳಿತ ವರ್ಗದವರು, ಸಂಬಂಧಪಟ್ಟಂತಹ ಕಮಿಟಿಯವರು ಎಲ್ಲ ಭಗವದ್ಭಕ್ತರು ರಕ್ಷಣೆ ಮಾಡ್ಕೊಂಡು ಬರಬೇಕು. ಇಲ್ಲಾಂದರೆ ಅದು ಮಹತ್ತರವಾದ ದೋಷ. ಅಂದರೆ ನಮ್ಮ ಮನೆಯಲ್ಲಿ ಏನೇ ಒಂದು ಆರಾಧನೆ ಆಗುತ್ತಿದ್ರು ಕೂಡ ನಾವೇನು ಮಾಡ್ತೇವೆ, ಮೊದಲು ಸೀಮೆದೇವರಿಗೆ ಪ್ರಾರ್ಥನೆ, ಗ್ರಾಮದೇವರಿಗೆ ಪ್ರಾರ್ಥನೆ, ಕುಟುಂಬದ ತರವಾಡು ಸಾನ್ನಿಧ್ಯಗಳ ಪ್ರಾರ್ಥನೆ, ಅದನ್ನು ಮಾಡಿಕೊಂಡು ನಮ್ಮ ಗುರು ಹಿರಿಯರನ್ನು ಅವರನ್ನು ಪ್ರಾರ್ಥನೆ ಮಾಡಿಕೊಂಡು ನಾವು ಯಾವುದೇ ಸತ್ಕರ್ಮದಲ್ಲಿ ಭಾಗ್ಯ ಅಂತದೊಂದು ಸಂಪ್ರದಾಯ. ಅದು ಬಿಟ್ಟು ನಾವು ಯಾವುದೇ ಮಾಡಿದ್ರು ಕೂಡ ಅಲ್ಲಿ ಫಲಿತಾಂಶ ಸಿಗುವುದಿಲ್ಲ.
ಗ್ರಾಮದೇವರ ಒಂದು ಅಗತ್ಯ ಸಾನ್ನಿಧ್ಯ ಅಥವಾ ಗ್ರಾಮದೇವರ ಸೀಮಾದೇವರ ಅನುಗ್ರಹ ಭಾರಿ ಪ್ರಾಮುಖ್ಯ. ಇಂಥ ಸತ್ಯ ನಮ್ಮಲ್ಲಿ ಇರಬೇಕು. ಈ ಒಂದು ವಿಚಾರ ನಾವು ಮನಗಂಡು ಎಲ್ಲರೂ ಕೂಡ ನಮಗೆ ಹೇಗೆಂದ್ರೆ ನಮ್ದು ಒಂದು ಸಣ್ಣ ಬೇಜಾರಿದೆ. ನಮ್ಮ ಅಲ್ಲಿ ಒಂದು ಎಲ್ಲರೂ ಬರ್ತಾರೆ, ಕೆಲವು ಏನು ಮಾಡ್ತಾರೆ ಅಂದರೆ ನಮ್ಮದು ಸೇವೆ ಕೊಟ್ಟರೆ ಆಯಿತು. ನಾನೊಂದು ರುದ್ರಾಭಿಷೇಕ ಅಥವಾ ನಮ್ಮಿಂದ ಆಗುವಂಥ ಮನೆಯಲ್ಲಿ ಏನಾಗಿದೆ ಅದನ್ನು ಅಲ್ಲಿ ಕೊಟ್ಟ ನಮ್ಮ ಜವಾಬ್ದಾರಿ ಮುಗಿಯುತ್ತಂತ ಭಾವನೆಯಲ್ಲಿ ಕೆಲವರು ಇರ್ತಾರೆ. ತಪ್ಪು. ಅಂದರೆ ವರ್ಷಕ್ಕೊಮ್ಮೆ ಜಾತ್ರೆ, ನಮ್ಮ ದೇವರ ಒಂದು ಉತ್ಸವ. ನಾವೆಲ್ಲರೂ ತನು ಮಾನ ಧನ ಮತ್ತೆ ಕೊಡಿ, ತನು ಸೇರಬೇಕು, ಮನ ಸೇರಬೇಕು. ಇಲ್ಲಂತ ಅದರಲ್ಲಿ ಪರಿಪೂರ್ಣ ಆಗುವುದಿಲ್ಲ. ತ್ರಿಕರಣಪೂರ್ವಕವಾದಂಥ ಸೇವೆ ಆಗಬೇಕು. ಹಾಗಿರುವಾಗ ನಮ್ಮ ಸೇವೆ ಕೊಟ್ಟಲ್ಲಿ ಜವಾಬ್ದಾರಿ ಅಂತಲ್ಲ, ನಮ್ಮ ತನು ಮನ ಮತ್ತು ಧನ ಸೇರಿದ್ರೆ ಮಾತ್ರ ಅಲ್ಲಿ ಪರಿಪೂರ್ಣಕ್ಕೆ ಒಂದು ಅವಕಾಶ ಅನ್ನುವಂಥ ಮಾತನ್ನು ನಮ್ಮ ಹಿರಿಯರು ತೋರಿಸ್ಕೊಟ್ಟಿದ್ದಾರೆ. ಅಂತ ಒಂದು ನೆನಪನ್ನು ಇಟ್ಟುಕೊಳ್ಬೇಕು. ಈಗ ವಾಲಗದ ಸುತ್ತ ಆಗ್ತಾ ಇದೆ. ಶಿವಾಲಿ ಎನ್ನುವಂತಹ ಒಂದು ತಾಂತ್ರಿಕ ಪ್ರಕ್ರಿಯೆ ಆರಾಧನೆ, ಅದರಲ್ಲಿ ವಾಲಗದ ಸುತ್ತ ಆಗ್ತಾ ಇದೆ. ಮತ್ತು ಸರ್ವವಾದ್ಯಗಳ ಸುತ್ತಾಗಬೇಕು. ಆಮೇಲೆ ದರ್ಶನಗಳ ಸೇವೆ. ಮತ್ತೊಂದು ವಿಚಾರ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಿಸ್ತೇನೆ. ಹಿರಿಯರು ಮಾಡಿಟ್ಟಂತಹ ಒಂದು ಧಾರ್ಮಿಕ ಆಚರಣೆಯಲ್ಲಿ ನಾವು ತುಂಬ ಆಲೋಚನೆ ಮಾಡ್ತೀವಿ. ಅಂದರೆ ನಮಗೆ ಸೀಮಾದೇವರು ಯಾವುದು ಕುಂಬ್ಳೆ ಸೀಮೆ ಆಗೋದು, ನಮಗೆ ಕುಂಬ್ಳೆ ಸೀಮೆಯೇ ಪ್ರಧಾನ. ನಮಗೆ ಗ್ರಾಮ ದೇವರು ಬೆಟ್ಟಂಪಾಡಿಯೇ ಪ್ರಧಾನ. ಮತ್ತು ಇತರ ಕ್ಷೇತ್ರಕ್ಕೆ ಹೋಗ್ಬೇಕು, ಅಲ್ಲಿಂದ ಕೂಡ ಸೇವೆ ಕೊಡಬೇಕು. ಅಂದರೆ ಇದು ನಮಗೆ ಮಾರ್ಗಕ್ಕೆ ಸಂಬಂಧಪಟ್ಟ ಪ್ರಕಾರದಲ್ಲಿ ನಮಗೆ ಬೆಟ್ಟಂಪಾಡಿ ಸಂಬಂಧಪಟ್ಟಂಥ ಯಾರು ನಾವೆಲ್ಲ ಇದ್ದೇವೆ, ನಮಗೆಲ್ಲ ಈ ದೇವರೇ ಪ್ರಧಾನ, ಗ್ರಾಮ ದೇವರು ಪ್ರಧಾನ. ಅಥವಾ ನಮಗೆ ತರವಾಡಲ್ಲಿ ಇರ್ತಕ್ಕಂಥ ಕುಲದೇವರು ಪ್ರಧಾನ, ನಮ್ಮ ತರವಾಡಲ್ಲಿ ಇರ್ತಂತಹ ಧರ್ಮದೇವರು ಪ್ರಧಾನ. ಅದನ್ನು ಬಿಟ್ಟು ನಾವು ಎಷ್ಟು ದೊಡ್ಡ ಪುಣ್ಯಕ್ಷೇತ್ರಕ್ಕೆ ಹೋದರೂ ಕೂಡ ಸರ್ವತ್ರ ಶೂನ್ಯಂ ಭವೇತ್ ಅಂತ ಒಂದು ಮಾತನ್ನು ಹಿರಿಯರು ತೋರಿಸಿಕೊಟ್ಟಿದ್ದಾರೆ. ಅಂತಹ ನೆನಪು ನಮ್ಮಲ್ಲಿ ಬೇಕು. ಇಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ನಾವೆಲ್ಲರೂ ಸೇರಿಕೊಂಡು ವಿಶೇಷವಾದಂಥ ಒಂದು ಮಹೋತ್ಸವವನ್ನು ಮಹಾದೇವನಿಗೆ ಅರ್ಪಣೆ ಮಾಡ್ತಾ ಇದ್ದೆ. ಇನ್ನು ಈ ವರ್ಷ ಇಲ್ಲಿ ಒಂದು ಬೆಟ್ಟಂಪಾಡಿಯ ಒಂದು ಕ್ಷೇತ್ರದ ಒಂದು ಮಹಿಮೆ ಅಂದರೆ ಪ್ರಾರಂಭದ ಉತ್ಸವ ಕಾರ್ತಿಕ ಹುಣ್ಣಿಮೆ, ಮತ್ತು ನಮ್ಮದು ಅಂತ್ಯ ಕೂಡ ಪತ್ತನಾಜೆಯಲ್ಲಿ ಪುನಃ ಉತ್ಸವ ಆಗಲಿಕ್ಕಿದೆ. ಯಾವುದೇ ಕ್ಷೇತ್ರದಲ್ಲಿ ಹಾಗೆಲ್ಲ. ಕೆಮ್ಮಿಂದೆ ತಂತ್ರಗಳಿಗೆ ಪ್ರಥಮದ ಉತ್ಸವ ಇಲ್ಲಿ ಬೆಟ್ಟಂಪಾಡಿ, ನಮ್ಮ ಪುತ್ತೂರು ಸೀಮೆಗೆ ಸಂಬಂಧಪಟ್ಟಂತಹ ಕೆಮ್ಮಿಂದೆ ತಂತ್ರಗಳಿಗೆ ಪ್ರಥಮದ ಉತ್ಸವ ಇದು ಬೆಟ್ಟಂಪಾಡಿ, ಅಕ್ಕೇರಿ ಉತ್ಸವ ಬೆಟ್ಟಂಪಾಡಿ, ಪತ್ತನಾಜೆ. 2 ಸಾರಿ ಒಂದು ಉತ್ಸವ ನಮ್ಮಿಂದ ಪಡ್ಕೊಳ್ಳುವಂತಹ ಒಂದು ಅಥವಾ ದೇವರಿಗೆ ಮಹಾದೇವನಿಗೆ ಅರ್ಪಣೆ ಮಾಡುವಂತಹ ಯೋಗ ನಮಗೆ ಇದೆ. ಈ ಒಂದು ಸತ್ಯವನ್ನು ಮುಂದಿಟ್ಟುಕೊಂಡು ನಾವೆಲ್ಲರೂ ಕೂಡ ಈ ಒಂದು ಮಹಾದೇವನ ಸೇವೆಯಲ್ಲಿ ಪಾಲ್ಗೊಂಡಿದ್ದೇವೆ. ಯಾರೆಲ್ಲ ಇವತ್ತಿನ ದಿವಸದಲ್ಲಿ ದೇವತಾ ಸನ್ನಿಧಾನಕ್ಕೆ ಫಲವಸ್ತುಗಳ ಮುಖಾಂತರ ಅಥವಾ ಅನ್ನದಾನ ಬೇಕಾದಂಥ ಒಂದು ಹೊರಕಾಣಿಯ ಮುಖಾಂತರ ಅಥವಾ ಅನ್ನದಾನ ಸೇವೆ ಕೊಡುವ ಮುಖಾಂತರವಾಗಿ ಅಥವಾ ದೇವರಿಗೆ ಆಗುವಂಥ ವಿಶೇಷವಾದಂಥ ಸೇವಾ ಪೂಜೆಯನ್ನು ಕೊಡುವ ಮುಖಾಂತರವಾಗಿ ಅಥವಾ ಕಟ್ಟೆ ಪೂಜೆಯ ಮುಖಾಂತರವಾಗಿ ಆ ಮಹಾದೇವನ ಸೇವೆಯನ್ನು ಮಾಡಿದಂಥ ಒಂದು ಮೂಲಕವಾಗಿ ಎಲ್ಲರಿಗೂ ಕೂಡ ವಿಶೇಷವಾದಂಥ ಅನುಗ್ರಹ ಈ ಕ್ಷೇತ್ರದಿಂದ ಪ್ರಾಪ್ತಿಯಾಗಲಿ. ಇನ್ನು ಮುಂದಕ್ಕೆ ಕೂಡ ಈ ಕ್ಷೇತ್ರದ ಒಂದು ಅಭಿವೃದ್ಧಿಯನ್ನು ನಮಗೆಲ್ಲರೂ ಕೂಡ ಒಟ್ಟಾಗಿ ಒಂದೇ ಮನಸ್ಸಿನಿಂದ ಮಾಡುವಂತಹ ಯೋಗ ಭಾಗ್ಯವನ್ನು ಮಹಾದೇವ ಅನುಗ್ರಹ ಮಾಡಲಿ. ಇನ್ನು ವಾಲಕ ಸುತ್ತು ಆದಮೇಲೆ ಸರ್ವವಾದ್ಯ ಸುತ್ತಾಗ್ತದೆ, ಮತ್ತು ದರ್ಶನ ಬಲಿ. ಈ ಒಂದು ಕ್ಷೇತ್ರದ ಸಭಾಭವನಕ್ಕೆ ಯಾರೆಲ್ಲ ಭಕ್ತಾದಿಗಳು ತಮ್ಮ ಸೇವೆಯನ್ನು ಅರ್ಪಣೆ ಮಾಡಿದ್ದಾರೆ ಅವರೆಲ್ಲರ ಸೇವೆ ಮಹಾದೇವನ ಚಿತ್ತಕ್ಕೆ ಅರ್ಪಣೆ ಆಗಲಿ. ಇನ್ನು ಮುಂದಕ್ಕೆ ಕೂಡ ಹೆಚ್ಚಿನ ಒಂದು ಸೇವೆಯನ್ನು ಕೊಡುವಂಥ ಯೋಗ ಭಾಗ್ಯವನ್ನು ನಿಮಗೆಲ್ಲರೂ ಕೂಡ ಮಹಾದೇವ ಅನುಗ್ರಹ ಮಾಡಲಿ ಅನ್ನೋಂಥ ಒಂದು ಪ್ರಾರ್ಥನೆಯೊಂದಿಗೆ ಇದಕ್ಕೆ ಇನ್ನು ಮುಂದಕ್ಕೆ ಕೂಡ 75 ಭಾಗ ಕೆಲಸ ಆಗಿದೆ. ಇನ್ನೊಂದು 25 ಭಾಗ ನಮಗೆ ಕೆಲಸ ಆಗಲಿಕ್ಕಿದೆ. ಅದಕ್ಕೆಲ್ಲರ ಒಂದು ಸಹಕಾರವನ್ನು ನಾವು ಬಯಸ್ತಾ ಇದ್ದೇವೆ. ನಮಗೆ ಸಿಕ್ಕಿದಂಥ ಒಂದು ಅವಕಾಶ ಅಂದರೆ ಹಿರಿಯರು ಒಂದೊಂದು ವಿಚಾರವನ್ನು ತೋರಿಸಿಕೊಟ್ಟಿದ್ದಾರೆ.
ನಮಗೆ ಉತ್ತಮವಾದಂಥ ಸಂಸಾರ, ಉತ್ತಮವಾದಂಥ ಆರೋಗ್ಯ, ಉತ್ತಮವಾದಂಥ ಬದುಕು, ಉತ್ತಮವಾದಂಥ ವಿದ್ಯೆ, ಉತ್ತಮವಾದಂಥ ಉದ್ಯೋಗ, ಉತ್ತಮವಾದಂಥ ವ್ಯವಹಾರ, ಉತ್ತಮವಾದ ನಮಗೆ ಬದುಕು ಸಿಕ್ಕಿದರೆ ನಮ್ಮ ಪ್ರಯತ್ನ ಇರ್ಬೋದು. ಆದರೂ ಕೂಡ ಅದರ ಪುಣ್ಯ ಫಲ ನಮ್ಮ ಹಿರಿಯರು ಮಾಡಿದಂಥ ಪುಣ್ಯದಿಂದ ಅಂತಹ ಸತ್ಯವನ್ನು ನಾವು ಹಿಂದೂಗಳು ನಾವು ಅದಕ್ಕೆ ಆಲೋಚನೆ ಮಾಡಬೇಕು. ಈ ನಿಟ್ಟಿನಲ್ಲಿ ಮೊನ್ನೆ ನಾವು ಇಲ್ಲಿ ಹಿಂದೂ ಧರ್ಮದ ಸಂಸ್ಕೃತಿಯನ್ನು, ಹಿಂದೂ ಧರ್ಮದ ಬಗ್ಗೆ ವಿಶೇಷವಾದೊಂದು ಅನುಭವವನ್ನು ಎಲ್ಲ ಮಕ್ಕಳು ಪಡಿಬೇಕು ಅನ್ನೋ ಸಂಕಲ್ಪವನ್ನು ಮುಂದಿಟ್ಟುಕೊಂಡು ಮೊನ್ನೆ ನಾವು ಧಾರ್ಮಿಕ ಶಿಕ್ಷಣ ಎನ್ನುವಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ. ಪ್ರತಿ ಆದಿತ್ಯವಾರ ಬೆಳಿಗ್ಗೆ ಆ ಒಂದು ಕಾರ್ಯ ನಡೆಯಲಿಕ್ಕಿದೆ. ಯಾರು ಭಗವದ್ಭಕ್ತರು ತಮ್ಮಲ್ಲಿರ್ತಕ್ಕಂಥ ಒಂದು ಏನು ಪ್ರೌಢಿಮೆ, ಕಲಾ ಪ್ರೌಢಿಮೆ, ಯೋಗ ಇರ್ಬೋದು, ಸಂಗೀತ ಇರ್ಬೋದು, ಅಥವಾ ಭಜನೆ ರೀತಿಯ ಸೇವೆ ಇರ್ಬೋದು, ಅದು ಇತರ ಯಾವುದೇ ರೀತಿಯ ಒಂದು ಅನುಭವ ಇದ್ದರೆ ಈ ಮಕ್ಕಳಿಗೆ ದಾನ ಮಾಡಬೇಕು ಎನ್ನುವಂಥ ಪ್ರಾರ್ಥನೆಯನ್ನು ಕೂಡ ಈ ಕ್ಷೇತ್ರದಿಂದ ನಾವು ಮಾಡ್ತಾ ಇದ್ದೇವೆ. ಅಂದರೆ ಇದೆಲ್ಲ ಸೇವಾ ರೂಪದಲ್ಲಿ ಆಗುವಂಥ ವಿಚಾರ. ನಮಗೆ ನಮ್ಮ ವಿದ್ಯೆ ಅನ್ನುವಂಥದ್ದು ಅಭಿವೃದ್ಧಿ ಆಗಬೇಕಿದ್ರೆ ಆ ವಿದ್ಯೆಯನ್ನು ದಾನ ಮಾಡಬೇಕಂತೆ. ಹಾಗಿರುವಾಗ ಅಂತಹ ಒಂದು ದಾನ ಮಾಡಿದ್ದಲ್ಲಿ ವಿಶೇಷವಾದದ್ದು ಸತ್ಫಲ ನಮಗೆ ಪ್ರಾಪ್ತಿ ಆಗ್ತದೆ. ಆ ಮೂಲಕವಾಗಿ ಆ ಮಕ್ಕಳಿಗೆ ಉತ್ತಮವಾದ ಬದುಕು ಅಥವಾ ಭವಿಷ್ಯಕ್ಕೆ ನೀವೊಂದು ದಾರಿ ಕೊಟ್ಟಾಗ ಆಗ್ತದೆ. ಹಾಗಾಗಿ ಎಲ್ಲ ಯಾರು ತಮ್ಮ ಕ್ಷೇತ್ರದಲ್ಲಿ ವಿದ್ಯೆಯಲ್ಲಿರ್ಬೋದು ಅಥವಾ ನೃತ್ಯ, ಸಂಗೀತ ಅಥವಾ ಯೋಗ, ಈ ರೀತಿಯ ಯಾವುದೇ ಒಂದು ಕಲಾ ಪ್ರೌಢಿಮೆಯಲ್ಲಿ ಯಾರಿದ್ದಾರೆ ಅವರಿಗೆ ಮಕ್ಕಳಿಗೆ ಅದನ್ನು ಪಾಠ ಮಾಡುವ ಮುಖಾಂತರವಾಗಿ, ಮಕ್ಕಳಿಗೆ ಅದನ್ನು ನೀಡುವ ಮುಖಾಂತರವಾಗಿ ಈ ಒಂದು ಕ್ಷೇತ್ರದ ಹೆಸರು ಕೂಡ ಒಂದು ಅಭಿವೃದ್ಧಿಗೆ ಅವಕಾಶಕ್ಕೆ ಅವಕಾಶ ಇದೆ. ಅದಕ್ಕೆಲ್ಲರೂ ಕೂಡ ಸಹಕಾರ ನಾವು ಈ ಸಂದರ್ಭದಲ್ಲಿ ಯಾಚಿಸ್ತಾ ಇದ್ದೇವೆ. ಈಗಲೂ ನಾವು ತಿಳಿದ ಪ್ರಕಾರ ಅದ್ಭುತ ರೀತಿಯಲ್ಲಿ ನಡೀತಾ ಇದೆ. ಧನುರ್ಮಾಸದಲ್ಲಿ ತಾವು ಬರಬೇಕು, ಇಲ್ಲಿ ನೋಡಬೇಕು. ನಾವು ಎಷ್ಟು ಹೇಳಿದ್ರು, ಎಷ್ಟು ಬಣ್ಣಿಸಿದ್ರು ಅದು ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಇಲ್ಲಿ ಧನುರ್ಮಾಸ ನಡೀತದೆ. ಅಂದರೆ ಏನು ಭಜನೆ, ಏನು ನೃತ್ಯ ಭಜನೆ, ಏನು ಸೇವೆ, ಏನು ಅಲಂಕಾರ, ಒಬ್ಬೊಬ್ಬರಿಗೆ ಏನು ಮನಸ್ಸಿಗೆ ಬರ್ತದೆ ಅದೆಲ್ಲ ಇಲ್ಲಿ ಆ ದೇವನಿಗೆ ಅವರು ಅರ್ಪಣೆ ಮಾಡ್ತಾ ಇದ್ದಾರೆ. ಅದ್ಭುತ. ಅಂದರೆ ಅದೆಲ್ಲ ದೇವರು ಪ್ರೇರಣೆ ಕೊಟ್ಟು ಬರುವಂತಹ ವಿಚಾರಗಳು ಅದಿಲ್ಲಿ ಸಾಕಾರಗೊಳ್ತಾ ಇದೆ ಎನ್ನುವಾಗ ಈ ದೇವನಿಗೆ, ಮಹಾದೇವನ ಮಹಾಲಿಂಗೇಶ್ವರ ಅವನಿಗೆ ವಿಶೇಷವಾದ ಶಕ್ತಿ ಈ ಒಂದು ಕ್ಷೇತ್ರದಲ್ಲಿದೆ ಅನ್ನುವಂತಹ ಸತ್ಯವನ್ನು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು. ಅಂತಹ ಒಂದು ನಿಟ್ಟಿನಲ್ಲಿ ನಾಡ್ದು ಕೂಡ ಧನುರ್ಮಾಸದಲ್ಲಿ ಎಲ್ಲರೂ ಸೇವೆ ಪಡೆದುಕೊಳ್ಳುವ ಮುಖಾಂತರವಾಗಿ ಆ ಮಹಾದೇವನ ಒಂದು ಅನುಗ್ರಹವನ್ನು ಪಡಿಬೇಕು ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಸರ್ವ ವಾದ್ಯಗಳ ಸುತ್ತಾಗ್ತಾ ಇದೆ. ಬ್ಯಾಂಡ್ ಸುತ್ತು ಕ್ಷೇತ್ರದ ಸಾನ್ನಿಧ್ಯದ ಒಂದು ಬೆಳಕು ಪ್ರಪಂಚಾದ್ಯಂತ ಪಸರಿಸಬೇಕು ಅನ್ನೋಂಥ ಒಂದು ಉತ್ತಮವಾದ ಒಂದು ಧ್ಯೇಯವನ್ನು ಮುಂದಿಟ್ಟುಕೊಂಡು ಈ ಸುದ್ದಿ ಪ್ರಸಾರ ಮಾಧ್ಯಮದವರ ಒಂದು ಸೇವೆ ಶ್ಲಾಘನೀಯ. ನಾವು ಯಾಕೆ ಇದನ್ನು ಹೇಳ್ತೇವೆ ಅಂದರೆ ನಮ್ಮದು ಬರೀ ಹಳ್ಳಿ ಪ್ರದೇಶ, ಒಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಸಾನ್ನಿಧ್ಯಕ್ಕೆ ಈ ರೀತಿಯ ಒಂದು ಶಕ್ತಿ ಕೊಡುವಂಥದ್ದು. ಯಾಕಂದರೆ ನಾವು ದೊಡ್ಡ ಕ್ಷೇತ್ರಕ್ಕೆ ಎಷ್ಟೋ ಬರ್ತಾರೆ ಮಾಧ್ಯಮದವರು. ದೊಡ್ಡ ಕ್ಷೇತ್ರ ಕೋಟಿಗಟ್ಟಲೆ ಒಂದು ಆದಾಯ ಬರುವಂಥ ಕ್ಷೇತ್ರಕ್ಕೆ ಎಲ್ಲರೂ ಬರ್ತಾರೆ. ಇದು ಆದಾಯ ಕಮ್ಮಿ. ಇಲ್ಲಿ ನಾವು ಏನು ಸ್ವಲ್ಪ ಕೊಡ್ಬೋದು ಅಷ್ಟೇ ವಿನಃ ಇಲ್ಲಿ ಸೇವಾರೂಪವಾಗಿ ನಡೆಯುವಂಥದ್ದು ಹೆಚ್ಚು. ಅಂತಹ ಕ್ಷೇತ್ರಕ್ಕೆ ಈ ಒಂದು ಸುದ್ದಿ ಪ್ರಸಾರ ಮಾಧ್ಯಮದವರ ಒಂದು ಕೊಡುಗೆ ಅದ್ಭುತ. ಇನ್ನು ಮುಂದೆ ಕೂಡ ನಾವು ವಿಶೇಷವಾದ ಅವರ ಸಹಕಾರವನ್ನು ಕೇಳ್ತಾ ಈ ಒಂದು ಸಹಕಾರಕ್ಕೆ ಕ್ಷೇತ್ರದ ಎಲ್ಲ ಆಡಳಿತ ವರ್ಗ, ಅದೇ ಪ್ರಕಾರ ಅಭಿವೃದ್ಧಿ ಸಮಿತಿ ಎಲ್ಲ ಭಗವಂತನ ಮುಖಾಂತರವಾಗಿ ನಾವು ಅಭಿನಂದನೆಯನ್ನು ನೀಡ್ತಾ ಇದ್ದೇವೆ. ಈಗ ಬ್ಯಾಂಡ್ ಸುತ್ತಾಗ್ತಾ ಇದೆ. ದರ್ಶನ ಬಲಿ ಎನ್ನುವಂಥದ್ದು ಕೂಡ ಅದ್ಭುತ. ಮಹಾದೇವನೊಂದು ಅನುಗ್ರಹ ಇಲ್ಲದೆ ಆಗ್ಲಿಕ್ಕಿಲ್ಲ. ಕೈ ಬಿಟ್ಟು ಆ ಉತ್ಸವ ಮೂರ್ತಿ ಅನ್ನುವಂಥದ್ದು ತುಂಬ ಭಾರವಾಗಿರ್ತದೆ. ಅದು ಅಂಥ ಒಂದು ಉತ್ಸವ ಮೂರ್ತಿಯನ್ನು ಕೈ ಬಿಟ್ಟು ಆ ನೃತ್ಯ ಬಲಿ ಅಥವಾ ಕೆಲವು ರೀತಿಯ ಬಲಿಗಳಲ್ಲಿ ಮಾಡುವಂಥದ್ದು ಅದು ಅದ್ಭುತ. ಮಹಾದೇವನೊಂದು ಅನುಗ್ರಹ ಇದ್ದಲ್ಲಿ ಮಾತ್ರ ಅದು ಆಗ್ತದೆ. ಅಂತ ಸೇವೆ ಇನ್ನು ಮುಂದಕ್ಕೆ ಕೆಲವೇ ಕ್ಷಣದಲ್ಲಿ ನಾವು ನೋಡಲಿಕ್ಕೆ ಕಾತರರಾಗಿದ್ದೇವೆ.
ಕ್ಷೇತ್ರದ ಅಭಿವೃದ್ಧಿಯ, ಅದೇ ಪ್ರಕಾರ ಕ್ಷೇತ್ರದ ಒಂದು ಬ್ರಹ್ಮಕಲಶದ ಸಂಕಲ್ಪ ನಿನ್ನೆ ನಾವು ತಂತ್ರನೌಕಿನ ಮಾತಾಡಿದ್ದೇವೆ. 2025ನೇ ಇಸ್ವಿಯಲ್ಲಿ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಈ ಮೊದಲಾದಂತಹ 2013ನೇ ವರ್ಷದ ಒಂದು ಬ್ರಹ್ಮಕಲಶ ಉತ್ತಮ ರೀತಿಯಲ್ಲಿ ನಮ್ಮೆಲ್ಲರ ಸಹಕಾರದಿಂದ ನಡೆದಿದೆ. ಎಲ್ಲ ಭಗವದ್ಭಕ್ತರು ಆ ಸಂದರ್ಭದಲ್ಲಿ ಮಾಡಿದಂಥ ಸೇವೆ, ಅನ್ನದಾನ, ಶುಚಿತ್ವ, ಸೇವೆ, ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಪಾರ್ಕಿಂಗ್, ಅದೆಲ್ಲ ನೋಡಿ ನಾವು ಎಲ್ಲಿವರೆಗಂತಂದರೆ ಎಲ್ಲದಕ್ಕೂ ಜನ ಇರ್ತಾರೆ. ಈ ಒಂದು ಶುಚಿತ್ವದ ವಿಷಯದಲ್ಲಿ ಅಷ್ಟು ಸುಲಭ ಇಲ್ಲ ಅದು, ಅಥವಾ ಒಂದು ಪಾರ್ಕಿಂಗ್ ಒಂದು ವಾಹನದ ವಿಷಯದಲ್ಲಿ ಅವರದೆಲ್ಲ ಅದ್ಭುತ ಕೆಲಸಗಳು. ಅಂತಹ ಒಂದು ಕೆಲಸ ಇಲ್ಲಿ ನಡೆದಿದೆ ಅದ್ಭುತವಾಗಿ. ನಮ್ಮ ಒಂದು ಬ್ರಹ್ಮಕಲಶೋತ್ಸವದ ಹೆಸರು ಮಹಾಲಿಂಗೇಶ್ವರ ದೇವರು ಇಡೀ ಊರಲ್ಲಿ ಪಸರಿಸಿದ್ದಾನೆ. ಆಮೇಲೆ ಎಷ್ಟೋ ಬ್ರಹ್ಮಕಲಶ ಆದರೂ ಕೂಡ ಬೆಟ್ಟಂಪಾಡಿಯ ಬ್ರಹ್ಮಕಲಶಕ್ಕೆ ಬೆಟ್ಟಂಪಾಡಿಯೇ ಸಾಟಿ ಎನ್ನುವಂತಹ ಒಂದು ಸತ್ಯವನ್ನು ಈ ಮಹಾಲಿಂಗೇಶ್ವರ ದೇವರು ತೋರಿಸಿಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಕೂಡ ನಮಗೊಂದು ಅವಕಾಶ ಇದೆ. 25ನೇ ಇಸ್ವಿಯಲ್ಲಿ ಪುನಃ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮಾಡುವಂತಹ ಸಂಕಲ್ಪ. ಅಂದರೆ ನಾವು ಈ ಮೊದಲು ಕೂಡ ಇಲ್ಲಿ ಒಂದು ಜೀರ್ಣೋದ್ಧಾರ ಆಗಬೇಕಿದ್ರೆ ತುಂಬ ತಾಪತ್ರ ಇತ್ತು. ಅಂದರೆ ಕೆಲವು ಒಂದು ವಿಚಾರಗಳಲ್ಲಿ ಅಂತಹ ಸಂದರ್ಭದಲ್ಲಿ ಊರಿನವರೆಲ್ಲ ಸೇರಿ ಒಂದು 5 ಜನರ ಒಂದು ಅಂದರೆ ಅದು 5 ಜನರ ಆಧಾರಕ್ಕೆ ಒಂದು ಸೂತ್ರಧಾರಿಗಳಾಗಿ ಒಂದು ಸಣ್ಣ ಒಂದು 5 ಜನಕ್ಕೆ ನಾವು ತಯಾರಾಗಿ, ಒಂದು ದಿನೇಶ ಮರಡ್ತಾಯ ಆಗಿ ನಾನು, ಒಂದು ಡಾಕ್ಟರ್ ಕೃಷ್ಣ ಭಟ್ರು, ಒಂದು ನಾರಾಯಣ ಮನೋಂತಾಯ, ಒಂದು ಕೊಮ್ಮಂಡ ಜಗನ್ನಾಥ ರೈ ಮತ್ತು ದೊಡ್ಡ ಜಗನ್ನಾಥ ರೈ, ಈ ರೀತಿ 5 ಜನ ನಾವು ಆ ಪ್ರಾರಂಭದಲ್ಲಿ ಇದೊಂದು ಜೀರ್ಣೋದ್ಧಾರ ಆಗಬೇಕು ಎನ್ನುವಂಥ ವಿಚಾರದಲ್ಲಿ ಎಲ್ಲ ಈ ಒಂದು ಆನುವಂಶಿಕ ಮುಕ್ತೇತರಿರ್ಬೋದು ಅಥವಾ ಎಲ್ಲ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಮನೆತನದವರ ಎಲ್ಲ ಮನವೊಲಿಸಿ ಆ ಸಂದರ್ಭದಲ್ಲಿ ಆದಂತಹ ಒಂದು ಕಾರ್ಯ ಅದನ್ನು ನಾವು ಒಪ್ಪಲೇಬೇಕು. ಯಾಕಂತಂದರೆ ನಮ್ಮನ್ನು ಆ ಸಂದರ್ಭದಲ್ಲಿ ಕಷ್ಟ ಇತ್ತು, ಆದರೆ ಎಲ್ಲ ಪರಿಪೂರ್ಣವಾಗಿ ನಡೆದಿದೆ. ಎಲ್ಲ ಆನುವಂಶಿಕ ಮುಕ್ತೇತರರು, ಮನೆತನದವರು ಎಲ್ಲರೂ ಅದ್ಭುತವಾಗಿ ತಮ್ಮ ಸೇವೆಯನ್ನು ಈ ಕ್ಷೇತ್ರಕ್ಕೆ ಅರ್ಪಣೆ ಮಾಡಿದ್ದಾರೆ. ಅದರಲ್ಲಿ ಕೂಡ ಜೀರ್ಣೋದ್ಧಾರ ಸಮಿತಿಯ ಆ ಸಂದರ್ಭದಲ್ಲಿರ್ತಕ್ಕಂತಹ ಅಧ್ಯಕ್ಷರಾಗಿ ಶಿವರಾಮ್ ಬಲ್ಲಾರ್, ಈಗಿನ ವಿನೋದ್ ಕುಮಾರ್ ಬಲ್ಲಾರ್, ಈಗಿನ ಮುಕ್ತೇಶ್ವರ ತಂದೆಯವರು. ಅದ್ಭುತ ಕೆಲಸ ಅವರ ಕೆಲಸ. ಅಂದರೆ ನೇರ ದಿಟ್ಟ ನೇರ ಎನ್ನುವಂಥ ಒಂದು ಅವರ ನಡೆನುಡಿ, ಅವರದ್ದು ಅಂದರೆ ಅದ್ಭುತ ಒಂದು ನೇತೃತ್ವದಲ್ಲಿ ಅಶೋಕ್ ಕುಮಾರ್ ರೈ ಅವರ ಬ್ರಹ್ಮಕಲಶೋತ್ಸವದ ಒಂದು ಗೌರವ ಅಧ್ಯಕ್ಷರಾಗಿದ್ದುಕೊಂಡು ಆ ಸಂದರ್ಭದಲ್ಲಿ ಉತ್ತಮ ರೀತಿಯಲ್ಲಿ ನಡೆದಿದೆ. ಅದರಲ್ಲಿ ಕೂಡ ಜೀರ್ಣೋದ್ಧಾರ ಸಮಿತಿಯಲ್ಲಿ ಗೌರವಾಧ್ಯಕ್ಷರಾಗಿ ಈ ಕ್ಷೇತ್ರದ ತಂತ್ರಜ್ಞರು ಅವರ ಒಂದು ಆಶೀರ್ವಾದದಿಂದ ಉತ್ತಮ ರೀತಿಯಲ್ಲಿ ಜೀರ್ಣೋದ್ಧಾರ ಆದಿ ಪ್ರಕ್ರಿಯಾದಿಗಳು, ಆಮೇಲೆ ಬ್ರಹ್ಮಕಲಶವೆಲ್ಲ ನಾವೆಲ್ಲರೂ ಸೇರಿಕೊಂಡು ಮಹಾದೇವನಿಗೆ ಅರ್ಪಣೆ ಮಾಡಿದ್ದೇವೆ. ಮುಂದಕ್ಕೆ ಇನ್ನೊಂದು ಅವಕಾಶ ಇದೆ, ಎಲ್ಲರೂ ನಮ್ಮಿಂದ ಆಗುವಂಥ ಒಂದು ಸೇವೆಗೆ ತಯಾರಾಗಬೇಕು ಅನ್ನೋಂತಹ ಒಂದು ಮನವಿಯನ್ನು ಈ ಸಂದರ್ಭ ಮಾಡ್ತಿದ್ದೇವೆ. ಬ್ಯಾಂಡ್ ಸುತ್ತಾಗ್ತಾ ಇದೆ. ಎಲ್ಲ ಭಗವದ್ಭಕ್ತರು ಕಾಯ್ತಾ ಇದ್ದಾರೆ ಬಟ್ಟಲ್ ಖಾನ್ಗೆ ಪ್ರಸಾದಕ್ಕೆ. ಇವತ್ತಿನ ಜಾತ್ರಾ ಮಹೋತ್ಸವಕ್ಕೆ ಬಂದಿರತಕ್ಕಂಥ ಎಲ್ಲ ಊರ ಪರವರ ಎಲ್ಲ ಮಹನೀಯರಿಗೆ ಈ ಒಂದು ಕ್ಷೇತ್ರದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಸರ್ವಸುತ್ತಾಗಿ ದರ್ಶನ ಬಲಿಸೇವೆ. ಈ ಕ್ಷೇತ್ರದಲ್ಲಿ ಇನ್ನು ಮುಂದಕ್ಕೂ ಕೂಡ ತನ್ನ ಸಂಸಾರದ ಅಭಿವೃದ್ಧಿ ಅಥವಾ ಸಂತಾನದ ಸಂಕಲ್ಪದಲ್ಲಿ ಯಾವುದೇ ರೀತಿಯ
ಅನಾರೋಗ್ಯದ ವಿಚಾರದಲ್ಲಿ ಎಲ್ಲ ಒಂದು ಅಭಿವೃದ್ಧಿಯ ವಿಚಾರದಲ್ಲಿ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಮಾಡಿ ಅರ್ಚಕರು ಪ್ರಸಾದ ಕೊಟ್ಟಲ್ಲಿ ಖಂಡಿತವಾಗಿ ಆ ಮಹಾದೇವ ಅದನ್ನು ನಡೆಸಿಕೊಡ್ತಾನೆ. ಆ ಸಂದರ್ಭದ ಹೇಳಿದ ಪ್ರಕಾರದಲ್ಲಿ ಧನ್ವಂತರ ರೂಪಿ ಶ್ರೀ ಮಹಾದೇವ ಎಲ್ಲ ಭಕ್ತಾದಿಗಳಿಗೆ ನಿರಾಶೆ ಆಗದೆ ಪರಿಪೂರ್ಣವಾದ ಅನುಗ್ರಹ ಈ ಒಂದು ಕ್ಷೇತ್ರದಿಂದ ಆಗಿದೆ. ಎಲ್ಲರೂ ಸೇವೆಯನ್ನು ಪಡೆದುಕೊಳ್ಳಲಿಕ್ಕೆ ಒಂದು ಅವಕಾಶ ಇದೆ. ದರ್ಶನ ಬಲಿ ಸೇವೆಗೆ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಪ್ರಾರ್ಥಿಸಿ ಆದಮೇಲೆ ದರ್ಶನ ಬಲಿಯ ಸೇವೆ ಪ್ರಾರಂಭ ಆಗ್ತದೆ. ದರ್ಶನದಲ್ಲಿ ಪ್ರಾರಂಭ ಆಗಿದೆ. ದರ್ಶನ ಬಲಿಯ ಪ್ರಥಮ ಸುತ್ತು ಪ್ರಾರಂಭ ಆಗಿದೆ.
ಪ್ರಥಮ ಸುತ್ತಿನಲ್ಲಿ ದೇವರ ಸುತ್ತು ಸೇವೆ ನಡೀತಾ ಇದೆ. ಯಾವಾಗಲೂ ಕೂಡ ನಮ್ಮ ಒಂದು ಕಾರ್ತಿಕ ಹುಣ್ಣಿಮೆ ಈ ಒಂದು ಜಾತ್ರೋತ್ಸವಕ್ಕೆ ಪ್ರಕೃತಿಯ ಸಣ್ಣ ತೊಂದರೆ ಇರ್ತಾರೆ, ಅಂದರೆ ಮಳೆ ಬರುವಂಥ ಒಂದು ಅವಕಾಶ ಈ ವರ್ಷ ಮಾತ್ರ ಪ್ರಕೃತಿಯ ವರದಾನ ಆಗಿದೆ. ಉತ್ತಮ ರೀತಿಯಲ್ಲಿ ಏನೂ ತೊಂದರೆವಾದ ರೀತಿಯಲ್ಲಿ ನಿನ್ನೆ ಬಿಲ್ಲೋಗಿರಿ ಪ್ರವೇಶ, ಬಿಲ್ಲೋಗಿರಿ ಸವಾರಿ ಕ್ಷೇತ್ರ ಸೇವೆ ನಡೆದಿದೆ. ಈಗ ದರ್ಶನ ಬಲಿಯ ಸುತ್ತು ನಡೀತಾ ಇದೆ. ಮೂರು ಸುತ್ತು ಆದಮೇಲೆ ದೇವರ ಪಟ್ಟರುಗಾನೆ ಪ್ರಸಾದಕ್ಕೆ ಅವಕಾಶ ಇದೆ. ಅದ್ಭುತವಾದ ಒಂದು ಪ್ರಸಾದ, ಅಂದರೆ ದೇವರೇ ಪ್ರತ್ಯಕ್ಷ ಆಗಿ ನಮಗೆ ಪ್ರಸಾದ ಕೊಡ್ತಾನೆ ಅನ್ನುವಂಥ ಒಂದು ನಂಬಿಕೆಯ ವಿಚಾರ. ನಮ್ಮ ಊರು ಬೆಳಗಬೇಕು, ನಮಗೆಲ್ಲರಿಗೂ ಕೂಡ ಸಮಸ್ತ ಸನ್ಮಂಗಲ ಪ್ರಾಪ್ತಿ ಆಗಬೇಕು, ಉತ್ತಮವಾದಂಥ ಆರೋಗ್ಯದ ಬದುಕಾಗಿ ನಮ್ಮ ಬದುಕು ಈ ಗ್ರಾಮಕ್ಕೆ ಹೊಂದಟ ಎಲ್ಲ ಅಥವಾ ಎಲ್ಲ ಭಗವದ್ಭಕ್ತರಿಗೆ ಪ್ರಾಪ್ತಿ ಆಗಬೇಕು. ಅದಕ್ಕೆ ವಿಶೇಷವಾದ ಒಂದು ಅನುಗ್ರಹ ಇದೆ ಅನ್ನೋಂಥ ಒಂದು ಸತ್ಯ ಮಾತನ್ನು ತೋರಿಸಿಕೊಡುವ ಸಲುವಾಗಿ ಶ್ರೀದೇವರ ಈ ಉತ್ಸವ. ದೇವರನ್ನು ಈ ರೀತಿಯಲ್ಲಿ ನಾವು ನೋಡಬೇಕಾದ್ರೆ ನಮಗೊಂದು ಸಂತೋಷ ಆಗ್ತದೆ. ಅಂದರೆ ಮೂಲ ವಿಚಾರ ಅಷ್ಟೇ, ಯಾವುದೇ ರೀತಿಯ ಆರಾಧನೆ, ಹಿಂದೂ ಧರ್ಮದ ಆರಾಧನೆ ಮೂಲ ತತ್ವ ಏನು ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಕೂಡ ಧನಾತ್ಮಕ ಶಕ್ತಿ ಬೇಕು. ಯಾವುದೇ ರೀತಿಯ ಋಣಾತ್ಮಕ ಶಕ್ತಿ ಇದ್ರೂ ಕೂಡ ಪರಿಮಾರ್ಜನಾಗಬೇಕಿದ್ರೆ ಈ ರೀತಿಯ ಆರಾಧನೆಯ ಒಂದು ಶಕ್ತಿಯ ಅಗತ್ಯ ನಮಗೆ ಬೇಕು. ಇಂಥ ಒಂದು ಸತ್ಯನ ಮುಂದಿಟ್ಟುಕೊಂಡು ಈ ಉತ್ಸವದ ಮುಖಾಂತರವಾಗಿ ನಾವೆಲ್ಲರೂ ಸೇರಬೇಕಿಲ್ಲಿ. ನಾವೆಲ್ಲರೂ ಕೂಡ ಜಾತಿ ಮತ ಎನ್ನುವಂಥದ್ದು ಬಿಟ್ಟು ನಾವು ಶ್ರೇಷ್ಠವಾದ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇವೆ. ನಮಗೆಲ್ಲರಿಗೂ ಕೂಡ ಉತ್ತಮವಾದಂಥ ಒಂದು ಅನುಗ್ರಹ ಬೇಕು ಎನ್ನುವಂಥ ಒಂದು ವೇದಿಕೆಗೋಸ್ಕರವಾಗಿ ಈ ಗ್ರಾಮ ದೇವರ ಉತ್ಸವ ಎನ್ನುವಂಥದ್ದು. ಅದರಲ್ಲಿ ನಾವು ಅಥವಾ ನಮಗೆ ಕೂಡ ದೇವರ ಅನುಗ್ರಹದಿಂದ ಏನು ಸಂಪತ್ತು ಪ್ರಾಪ್ತಿಯಾಗಿದೆ, ಸಂಪತ್ತನ್ನು ಇಲ್ಲಿಗೆ ವಿನಿಯೋಗ ಮಾಡಲಿಕ್ಕೆ ಇರುವಂಥ ಒಂದು ಅವಕಾಶ. ಆ ಅವಕಾಶವನ್ನು ನಾವು ಸದುಪಯೋಗ ಪಡಿಸದೇ ಇದ್ದಲ್ಲಿ ಅದೇ ನಮಗೆ ನಷ್ಟಕ್ಕೆ ಅವಕಾಶ ಇದೆ. ಅದಕ್ಕೆ ನಾವು ಅದಕ್ಕೆ ಅವಕಾಶ ಕೊಡಬಾರ್ದು. ಏನು ಹಿರಿಯರು ತೋರಿಸ್ಕೊಂಡ ಒಂದು ಧರ್ಮ ಮಾರ್ಗ, ಹಿರಿಯರು ತೋರಿಸಂತ ಒಂದು ಧಾರ್ಮಿಕ ವಿಚಾರಗಳು ಉಂಟು, ಅದನ್ನೆಲ್ಲ ನಾವು ತೊಡಗಿಸಿ ಆ ದೇವನ ಮಹಾದೇವನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಯಾಕಂತೇಳಿದ್ರೆ ನಮ್ಮ ಶಾಸ್ತ್ರಗಾರರು ಇರ್ಬೋದು, ನಮ್ಮ ಹಿರಿಯರು ಒಂದು ಎಲ್ಲ ನಮ್ಮ ಒಂದು ಆರಾಧನಾ ವಿಚಾರಗಳಿಗೆ ಅದರದ್ದೇ ಆದ ಒಂದು ಮಹತ್ವವನ್ನು ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಮಾನಸಿಕವಾದ ಆತ್ಮಸ್ಥೈರ್ಯ ಈ ಮುಖ್ಯ ನಮಗೆ ಪ್ರಾಪ್ತಿ ಆಗ್ತದೆ. ಯಾಕೆಂತ ಹೇಳಿದ್ರೆ ನಮ್ಮಿಂದ ಒಂದಾಗ್ತದೆ, ನಾನು ನನ್ನ ಮಹಾದೇವನ ಸನ್ನಿಧಾನದಲ್ಲಿ ನಮ್ಮಿಂದ ಆದ ಸೇವೆಯನ್ನು ಕೊಟ್ಟಿದ್ದೇನೆ ಅನ್ನುವಂಥ ಒಂದು ಆ ಆತ್ಮಶಕ್ತಿ ನಿಮಗೆ ಅದು ಧನಾತ್ಮಕ ಶಕ್ತಿಯಾಗಿ ನಮ್ಮನ್ನು ರಕ್ಷಣೆ ಮಾಡ್ತದೆ ಅನ್ನೋದು ಪರಮ ಸತ್ಯ. ಅಂತ ಒಂದು ಸತ್ಯಕ್ಕೋಸ್ಕರವಾಗಿ ದೇವರಿಗೆ ನಾವು ಕೊಟ್ಟು ಏನು ಆಗಲಿಕ್ಕಿಲ್ಲ, ಅಥವಾ ದೇವರಿಗೆ ಇದು ಅದರ ಅಗತ್ಯವಿಲ್ಲ. ಹಾಗಿರೋ ನಾವು ಮಾತ್ರ ನಮ್ಮ ಒಂದು ಕರ್ತವ್ಯ ಅನ್ನೋ ಪ್ರಕಾರದಲ್ಲಿ ಶ್ರೀಕೃಷ್ಣ ದೇವರು ಅಕೇರಿಗೆ ಒಂದೇ ಹೇಳಿದ್ದು. ಹೇಗೆಂದ್ರೆ ಭಗವದ್ಗೀತೆಯಲ್ಲಿ ಅಂತ್ಯದಲ್ಲಿ ಹೇಳಿದ ಮಾತು ಕರ್ಮನ್ನೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಒಂದು ಸತ್ಯ ಮಾತು ಪ್ರಕಾರ ನಮ್ಮ ಕರ್ತವ್ಯ ನಾವು ಮಾಡಬೇಕು. ಆ ಕರ್ತವ್ಯದಲ್ಲಿ ವಿಮುಖರಾದರೆ ಅದೇ ಒಂದು ದೋಷವಾಗಿ ಬರುವಂಥ ಅವಕಾಶ ಇದೆ ಅನ್ನುವಂಥ ಮಾತನ್ನು ಹಿರಿಯರು ಶಾಸ್ತ್ರಗಾರರೆಲ್ಲ ತೋರಿಸಿಕೊಟ್ಟಿದ್ದಾರೆ. ಅಥವಾ ಇಂಥ ಒಂದು ಆರಾಧನೆಯಿಂದ ತುಂಬ ಜನರ ಬದುಕಿಗೆ ಒಂದು ದಾರಿ ಕೂಡ ಆಗ್ತದೆ. ಈ ಒಂದು ಉತ್ಸವದಿಂದ ಅದರದ್ದೇ ಆದ ಒಂದು ಪಾರಂಪರ್ಯದವರು ಇರ್ತಾರೆ, ಅದರದ್ದೇ ಆದ ಒಂದು ವ್ಯವಸ್ಥೆಯವರು ಇರ್ತಾರೆ. ಅವರಿಗೆಲ್ಲ ಒಂದು ಈ ಮುಖೇನ ಅವರಿಗೆ ಉದ್ಯೋಗದ ಒಂದು ಅವಕಾಶ ಸಿಗುವ ಮುಖಾಂತರವಾಗಿ ಅವರಿಗೆ ಕೂಡ ಅವರ ಬದುಕಲ್ಲಿ ಸಾರ್ಥಕತೆಯನ್ನು ಪಡೀತಾರೆ. ಅದಕ್ಕೆ ನಾವು ಅವಕಾಶ ಕೊಟ್ಟು ನಮಗೂ ಕೂಡ ಅದರಿಂದಾಗಿ ಒಂದು ವಿಶೇಷವಾದ ಒಂದು ಅನುಗ್ರಹ ಸಿಗ್ತದೆ. ಈ ಅನುಗ್ರಹ ಎನ್ನುವಂಥದ್ದು ಕಣ್ಣಿಗೆ ಕಾಣುವುದಿಲ್ಲ ಅಂತಾದರೂ ಅದು ನಮ್ಮೊಟ್ಟಿಗೆ ಇರ್ತದೆ ಅನ್ನೋ ಒಂದು ವಿಚಾರವನ್ನು ಶಾಸ್ತ್ರಗಾರ ತೋರಿಸ್ಕೊಟ್ಟಿದ್ದಾರೆ. ಇಂಥ ಒಂದು ಹಿನ್ನೆಲೆಯಿಂದ ಈ ವರ್ಷದ
ದೇವರ ಸನ್ನಿಧಾನದಲ್ಲಿ ವಾರ್ಷಿಕ ಮಹೋತ್ಸವ ಅನ್ನೋ ವಿಚಾರ ಪ್ರಕಾರ ಇವತ್ತು ಜಾತ್ರಾ ಮಹೋತ್ಸವ ನಡೀತಾ ಇದೆ. ದರ್ಶನ ಬಲಿಯ ಒಂದು ಸುತ್ತು ಆಗಿ ಇನ್ನು ಎರಡನೇ ಸುತ್ತಿಗೆ ಅಡಿಗಾರ ದೇವರು ಹುರುವ ಅಡಿಗಾರ ಒಂದು ಸೇವೆಯಲ್ಲಿ ಅವರು ತಯಾರಾಗಿದ್ದಾರೆ. ನಾವು ಅದನ್ನು ವೀಕ್ಷಿಸುವ ಮುಖಾಂತರವಾಗಿ ಮಹಾದೇವನ ಒಂದು ಅನುಗ್ರಹವನ್ನು ಪಡೆದುಕೊಳ್ಳುವ. ಸಾಮೂಹಿಕ ಆರಾಧನೆಯನ್ನ ನಮ್ಮ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ತೋರಿಸಿಕೊಟ್ಟಿದ್ದಾರೆ. ಶಂಖೆ ಶಕ್ತಿ ಕಲವುಗೆ. ಯಾಕೆಂದ್ರೆ ಈ ಸತ್ಯ ಮಾತ್ರ ನಾವು ಇಲ್ಲಿ ಒಪ್ಪಲೇಬೇಕು. ಯಾಕೆಂದ್ರೆ ಗಣೇಶೋತ್ಸವ ಇರ್ಬೋದು, ವರಮಹಾಲಕ್ಷ್ಮಿ ಇರ್ಬೋದು, ಅಥವಾ ಆಮೇಲೆ ಆಗುವಂತಹ ಒಂದು ದುರ್ಗಾ ನಮಸ್ಕಾರ ಪೂಜೆ ವಾರ್ಷಿಕವಾಗಿ ಆಗುವಂಥದ್ದು ಇರ್ಬೋದು, ಅಥವಾ ಕಟೀಲು ಸೇವೆ ಮಹಾ ವಿಶೇಷ ಒಂದು ಸೇವೆ ಇರ್ಬೋದು, ಅಥವಾ ಮಹಾಲಿಂಗೇಶ್ವರ ಭಜನಾ ಮುಖಾಂತರ ಆಗುವಂಥ ಒಂದು ಆರಾಧನೆ ಇರ್ಬೋದು, ಅಥವಾ ಈ ಮಹಾದೇವನ ಸನ್ನಿಧಾನ ಆಗುವಂಥ ವಾರ್ಷಿಕ ಆರಾಧನೆ, ಎಲ್ಲದರಲ್ಲೂ ಕೂಡ ವಿಶೇಷವಾದ ಒಂದು ಶಕ್ತಿ ನಾವು ಇಲ್ಲಿ ಕಂಡಿದ್ದೇವೆ. ಅದು ಹೇಗೆ ಕಂಡಿದೆ ಅಂತ ಹೇಳಿದರೆ ನಮ್ಮೆಲ್ಲರ ಒಂದು ಮನಸ್ಸು ಒಗ್ಗೂಟಿಗೆಯಿಂದ ನಮ್ಮಿಂದ ಆದಂತಹ ಒಂದು ಸೇವೆಯ ಗುಣದಿಂದ ಅದಕ್ಕೆ ಒಂದು ಅವಕಾಶ ಆಗಿದೆ. ಅದು ವಿಶೇಷವಾದ ಶಕ್ತಿಯಾಗಿ ನಮ್ಮನ್ನು ಖಂಡಿತವಾಗಿ ರಕ್ಷಣೆ ಮಾಡ್ತದೆ ಎನ್ನುವಂಥ ಮಾತನ್ನು ಹಿರಿಯರೆಲ್ಲ ತೋರಿಸಿಕೊಟ್ಟಿದ್ದಾರೆ. ಅಂತಹ ಸತ್ಯ ಮಾತನ್ನು ಮುಂದಿಟ್ಟುಕೊಂಡು ಈ ವರ್ಷದ ಸೇವೆಯನ್ನು ನಾವೆಲ್ಲರೂ ಸೇರಿಕೊಂಡು ಮಹಾದೇವನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಯಾರೆಲ್ಲ ತ್ರಿಕರಣಪೂರ್ವಕವಾಗಿ ಈ ಒಂದು ಸನ್ನಿಧಾನಕ್ಕೆ ಬಂದು ಸೇವೆಯನ್ನು ಅನ್ನದಾನದ ಮುಖಾಂತರವಾಗಿ, ರುದ್ರಾಭಿಷೇಕ ಇತರ ಸೇವೆ ಮುಖಾಂತರವಾಗಿ, ಅದು ಇಲ್ಲಿ ತಮ್ಮ ಸ್ವಯಂ ಆ ಒಂದು ಸೇವಾ ವೃತ್ತಿ ಮುಖಾಂತರವಾಗಿ, ಅಂದರೆ ಸ್ವಯಂ ಸೇವಕರಾಗಿ ಆ ದೇವನ ಸೇವೆ ಮಾಡೋದ ಮುಖಾಂತರವಾಗಿ ಯಾರೆಲ್ಲ ತಮ್ಮ ಸೇವೆಯನ್ನು ಇಲ್ಲಿ ಅರ್ಪಣೆ ಮಾಡಿದ್ದಾರೆ, ಅದೆಲ್ಲ ಮಹಾದೇವನ ಚಿತ್ತಕ್ಕೆ ಅರ್ಪಣೆ ಆಗಲಿ. ಅದು ವಿಶೇಷವಾದ ಶಕ್ತಿಯಾಗಿ ನಮ್ಮನ್ನು ಈ ಊರನ್ನು ಉತ್ತರೋತ್ತರವಾಗಿ ಬೆಳಗಿಸಿಕೊಡ್ಲಿ ಎನ್ನುವಂಥ ಪ್ರಾರ್ಥನೆಯನ್ನು ನಾವೆಲ್ಲರೂ ಸೇರಿಕೊಂಡು ಮಹಾದೇವನ ಮಾಡುವ. ಒಂದು ಎರಡನೇ ಸುತ್ತು ದರ್ಶನ ಮಾಡಿದ್ದು ಸೇವೆ ಆಗ್ತಾ ಇದೆ. ನೋಡಿ, ದೇವರು ರಾಜ ವೈಭವದಲ್ಲಿ ಹೋಗ್ತಾರೆ. ನೋಡಿ, ಪಕ್ಕೆ ನಿಶಾನಿ ಎಲ್ಲ ಇದೆ, ಬಸವ ಬೇತಾಳ ಇದೆಲ್ಲ ಒಂದು ರಾಜ ವೈಭವದಲ್ಲಿ ನಮ್ಮ ದೇವರು ಹೋಗ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆಲ್ಲ ಪೂರಕವಾಗಿರುವಂತಹ ಒಂದು ವಿಚಾರಗಳು. ಅಂದರೆ ನಮಗೆ ಅದರಲ್ಲಿ ನಾವು ಸಂತೋಷ ಪಡಬೇಕು. ನಮ್ಮ ಮಹಾದೇವನನ್ನು ಈ ಮುಖೇನ, ಈ ಒಂದು ಸೌಂದರ್ಯದಲ್ಲಿ ನೋಡೋ ಮುಖೇನ ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಪಡಿಬೇಕು ಅಂತ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಎಷ್ಟೋ ಊರಲ್ಲಿ ಎಷ್ಟೋ ಗ್ರಾಮದೇವರ ಜೀರ್ಣೋದ್ಧಾರಕ್ಕೆ ಬಾಕಿ ಇದೆ. ಅಂದರೆ ಅಷ್ಟು ಸುಲಭ ಅಲ್ಲ. ಹಾಗಿರುವ ನಮಗೆ ನಾವು ನೆನೆಸಿದ ರೀತಿಯಲ್ಲೆಲ್ಲ ಈ ಮಹಾದೇವ ನಡೆಸಿಕೊಟ್ಟಿದ್ದಾರೆ ಅಂತಾಗುವಾಗ ನಮ್ಮೆಲ್ಲರ ಒಂದು ಆತ್ಮಶಕ್ತಿ, ನಮ್ಮಲ್ಲಿರ್ತಕ್ಕಂಥ ಒಂದು ಐಕ್ಯಮತ್ಯ ಅಥವಾ ನಮ್ಮಲ್ಲಿರ್ತಕ್ಕಂಥ ಒಂದು ಆ ಸೇವಾ ಮನೋಭಾವ ಇದು ಪರಿಪೂರ್ಣವಾಗಿದೆ ಅನ್ನುವಂಥದ್ದು ಪರಮ ಸತ್ಯ. ಅಂತ ಸತ್ಯವನ್ನು ಕೂಡ ಇನ್ನು ಮುಂದಕ್ಕೆ ಮಹಾದೇವ ನಡೆಸಿಕೊಂಡು ಬರಲಿ. ನಾವು ಏನೊಂದು ಸಂಕಲ್ಪಿಸಿದ್ದೇವೆ ಅದೆಲ್ಲ ಉತ್ತಮ ರೀತಿಯಲ್ಲಿ ನಡೆಸಿಕೊಳ್ಳುವಂಥ ಒಂದು ಶಕ್ತಿಯನ್ನು, ನಡೆಸುವಂಥ ಒಂದು ಶಕ್ತಿಯನ್ನು ನಮಗೆಲ್ಲರೂ ಕೂಡ ಮಹಾದೇವ ಅನುಗ್ರಹ ಮಾಡಿಕೊಡ್ಲಿ. ಈಗ ಇನ್ನು ಮೂರನೇ ಸುತ್ತಾಗ್ತದೆ. ನೋಡಬೇಕು ದೇವರ ಉತ್ಸವ. ನೋಡಿ, ಅದು ಅಷ್ಟು ಸುಲಭ ಇಲ್ಲ. ಅಂದರೆ ದೇವರ ಒಂದು ಅನುಗ್ರಹದಲ್ಲಿ ಅದು ಆಗ್ತದೆ ವಿನಃ ಮೂರನೇ ಸುತ್ತು ಆಮೇಲೆ ದರ್ಶನ ಬಲಿಯ ಪ್ರಸಾದದ ಒಂದು ಸೇವೆ ಆಗ್ತದೆ. ಇಲ್ಲಿ ಹತ್ತಿರದಲ್ಲಿ ರಣಮಂಗಲ ಸುಬ್ರಹ್ಮಣ್ಯ ದೇವರ ಸಾನ್ನಿಧ್ಯ ಇದೆ, ಪಾನಾಜೆ. ಅದು ಕೂಡ ಒಂದು ಮೊದಲು ಮಾಗನ ಸಮುದ್ರದ ಪ್ರಕಾರ ಪಾನಾಜೆ, ನೆಡ್ಪಲ್ಲಿ ಮತ್ತು ಬೆಟ್ಟಂಪಾಡಿ. ಹಾಗಿರುವಾಗ ಈ ಕಡೆ ವಿಷ್ಣುಮೂರ್ತಿ ದೇವರ ಒಂದು ಸಾನ್ನಿಧ್ಯ ಇದೆ. ಅಲ್ಲಿ ಕೂಡ ಒಂದು ಜೀರ್ಣೋದ್ಧಾರದ ಒಂದು ಸಂಕಲ್ಪಕ್ಕೆ ಅಲ್ಲಿ ಎಲ್ಲ ಭಗವದ್ಭಕ್ತರು ತಯಾರಾಗಿದ್ದಾರೆ. ಅದೇ ಪ್ರಕಾರ ಶಾಂತದುರ್ಗಾ ದೇವಿಯ ಸನ್ನಿಧಾನ ನೆಡ್ಪಲ್ಲಿ, ಅಲ್ಲಿ ಕೂಡ ಜೀರ್ಣೋದ್ಧಾರ ಪ್ರಮುಖರಾಗಿ ಮಹಾದೇವಿಯ ಒಂದು ಆರಾಧನೆ ನಡೀತಾ ಇದೆ. ಅದರ ಹತ್ತಿರದಲ್ಲಿ ಪಾನಾಜೆ ರಣಮಂಗಲ ಕ್ಷೇತ್ರದಲ್ಲಿ ಕೂಡ ವಿಶೇಷವಾದ ಒಂದು ಜೀರ್ಣೋದ್ಧಾರ ಅಭಿವೃದ್ಧಿ ಕಾರ್ಯಗಳಾಗಿ ಅಲ್ಲಿ ಕೂಡ ಸೇವೆ ನಡೀತಾ ಇದೆ. ಅಂದರೆ ನಾನು ಯಾಕೆ ಈ ಒಂದು ವಿಚಾರದ ಅಂತ ಹೇಳಿದ್ರೆ,
ಇಲ್ಲಿಗೆ ಬೆಟ್ಟಂಪಾಡಿ ಮಾತ್ರ ಅಲ್ಲ, ಪಾಣಾಜೆಯಿಂದಲೂ ಭಕ್ತರು ಬರ್ತಾರೆ, ನಿರ್ಪಲ್ಲಿಂದಲೂ ಭಕ್ತರು ಬರ್ತಾರೆ, ಇರ್ತಿಂದಲೂ ಬರ್ತಾರೆ. ಅವರಿಗೆ ಅಂದರೆ ಆ ಮಹಾದೇವನ ಒಂದು ಅನುಗ್ರಹ ಅವರಿಗೆ ಬೇಕು ಅನ್ನೋಂಥ ಒಂದು ಆ ಪ್ರೀತಿಯಲ್ಲಿ ಬಂದು ಅವರಿದ್ದಾಗುವಂಥ ಸೇವೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆಲ್ಲ ನಾವು ಎಲ್ಲ ಭಗವದ್ಭಕ್ತರಿಗೆ ಆತ್ಮೀಯವಾಗಿ ವಂದಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಬಟ್ಟಲು ಕಾಣಿಕೆ ಪ್ರಸಾದ ಆಗ್ತದೆ. ಬಟ್ಟಲು ಕಾಣಿಕೆ ಪ್ರಸಾದ, ಗಂಧ ಪ್ರಸಾದ ಎಲ್ಲರೂ ಪಡ್ಕೊಳ್ಳುವಂತಹ ಒಂದು ವಿಚಾರ ಇದೆ. ಬಟ್ಟಲು ಕಾಣಿಕೆ ಪ್ರಸಾದಕ್ಕೆ ಅಷ್ಟು ಮಹತ್ವ ಇದೆ. ಮಹಾದೇವ ಸನ್ನಿಧಾನದಲ್ಲಿ ನಮಗೆ ಕೊಡುವಂತಹ ವಿಶೇಷವಾದ ಒಂದು ಪ್ರಸಾದ. ಅಲ್ಲಿ ಯಥಾನುಶಕ್ತಿ ನಾವು ಕಾಣಿಕೆಯನ್ನು ನೀಡಿ ಪ್ರಸಾದವನ್ನು ತೆಗೊಳ್ಳುವಂಥದ್ದು ಪೂರ್ವ ಪದ್ಧತಿ. ಅಂತ ಬಟ್ಟಲು ಕಾಣಿಕೆ ಪ್ರಸಾದ ಆದಮೇಲೆ ದೇವರೊಳಗಾಗ್ತಾರೆ. ದೇವರೊಳಗಾಗಿ ಮತ್ತು ಸಂಪ್ರೋಕ್ಷಣ ಕಲಶ ಎನ್ನುವಂಥ ಒಂದು ಆರಾಧನೆ ತಂತ್ರಜ್ಞ ಮುಖಾಂತರವಾಗಿ ಸನ್ನಿಧಾನಕ್ಕೆ ಆಗಲಿಕ್ಕಿದೆ. ಅವೆಲ್ಲ ನಿತ್ಯ ಪೂಜೆ ಆಗಬೇಕು. ಮತ್ತು ಮಂತ್ರಾಕ್ಷತೆ, ವೈದಿಕ ದಕ್ಷಿಣೆ ಮತ್ತು ಪ್ರಸಾದ ವಿತರಣೆ ಆಗಿ ಅನ್ನ ಸಂತರ್ಪಣ ಸೇವೆ ನಡೆಯಲಿಕ್ಕಿದೆ. ಎಲ್ಲ ಭಗವದ್ಭಕ್ತರ ಒಂದು ಸಹಕಾರವನ್ನು ಒಂದು ಆಡಳಿತ ಕಮಿಟಿ, ಅದೇ ಪ್ರಕಾರ ಅಭಿವೃದ್ಧಿ ಸಮಿತಿ ಎಲ್ಲ ಭಗವಂತರ ಪರವಾಗಿ ನಾವು ವಿನಂತಿಸ್ತಾ ಇದ್ದೇವೆ. ಸಾವಿರ ಗಟ್ಟಲೆ ಜನ ಸೇರಿದ್ದಾರೆ ಮಹಾದೇವನ ಒಂದು ಅನುಗ್ರಹಕ್ಕೋಸ್ಕರವಾಗಿ. ಪ್ರಸಾದ ತಂತ್ರಿಗಳಿಗೆ ಮೊದಲು ಪ್ರಸಾದ ಕೊಟ್ಟು ಎಲ್ಲ ಭಗವದ್ಭಕ್ತರಿಗೆ ಪ್ರಸಾದವನ್ನು ಮಹಾದೇವರ ಸನ್ನಿಧಾನದಲ್ಲಿ ಪ್ರಾಪ್ತಿ ಆಗ್ತದೆ. ಎಲ್ಲರೂ ಶಿಸ್ತುಬದ್ಧವಾಗಿ ಪ್ರಸಾದವನ್ನು ಸ್ವೀಕರಿಸಿ ಆದಮೇಲೆ ಇವರೊಳಗಾಗ್ತಾರೆ. ಇವತ್ತಿನ ಶ್ರೀ ಬೆಟ್ಟಂಪಾಡಿ ಮಹಾಲಿಂಗೇಶ್ವರ ದೇವರ ಜಾತ್ರಾ ಮಹೋತ್ಸವದ ನೇರ ಪ್ರಸಾರ ನಿನ್ನೆಯಿಂದ ಈ ತನಕ ಪ್ರಪಂಚಾದ್ಯಂತ ಎಲ್ಲ ವೀಕ್ಷಕ ಬಂಧುಗಳು ನೋಡಬೇಕು ಅಂತ ಸಂದರ್ಭದಲ್ಲಿ ಸುದ್ದಿ ಪ್ರಸಾರ ಮಾಧ್ಯಮದವರು ನೀಡಿದ್ದಾರೆ. ಪ್ರಸಾರ ಮಾಧ್ಯಮದ ಹಿರಿಯರಿಗೆ ಅದೇ ಪ್ರಕಾರದಲ್ಲಿ ನಿಮಗೆ ಕಾರ್ಯದಲ್ಲಿ ಕೈದೋರಿಸಿದಂಥ ಶುಪ್ಪಲಿಗೆ ಮುತ್ತಡ್ಕ ಸುದ್ದಿವರಗಳ ಎಲ್ಲರಿಗೂ ಕೂಡ ನಮ್ಮ ಕ್ಷೇತ್ರದ ವತಿಯಿಂದ ಆಡಳಿತ ಸಮಿತಿ, ಅಭಿವೃದ್ಧಿ ಸಮಿತಿ ಎಲ್ಲ ಭಗವಂತರ ಪರವಾಗಿ ಹಾರ್ದಿಕ ಅಭಿನಂದನೆಯನ್ನ ಕೊಡ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಕೂಡ ಈ ಸುದ್ದಿ ಪ್ರಸಾರ ಮಾಧ್ಯಮದ ಒಂದು ಸಹಕಾರ ನಾವು ಯಾಚಿಸ್ತಾ ಇನ್ನು ಮುಂದಕ್ಕೆ ಕೂಡ ಹೆಚ್ಚಿನ ಒಂದು ಅಭಿವೃದ್ಧಿ ಕಾರ್ಯಗಳು, ದೇವತಾ ಕಾರ್ಯದ ಕ್ಷೇತ್ರದ ಅಭಿವೃದ್ಧಿ ನಿಮ್ಮ ಸಹಕಾರವನ್ನು ನಾವು ಯಾಚಿಸ್ತಾ ಈ ಮಹೋತ್ಸವದಲ್ಲಿ ಯಾರೆಲ್ಲ ಇಲ್ಲಿ ಬಂದು ಕ್ಷೇತ್ರದಲ್ಲಿ ತಿರುಗಾಗಿ ಮಹಾದೇವನ ಸೇವೆ ಮಾಡಿದ್ದಾರೆ ಅವೆಲ್ಲರಿಗೂ ಕೂಡ ಶ್ರೀ ಮಹಾದೇವನ ಒಂದು ಪರಮ ಅನುಗ್ರಹ ಪ್ರಾಪ್ತಿಯಾಗಲಿ. ಸಮಸ್ತ ಸನ್ಮಂಗಲ ಸರ್ವೇ ಜನಾಃ ಸುಖಿನೋ ಭವಂತು.
ಯಾವುದೇ ರೀತಿಯ ಮೂಗುಗಳಿಗೆ ಅವಕಾಶವನ್ನು ನೀಡದೆ ಅತ್ಯಂತ ಸಾಲಾಗಿ ಬಂದು ಶ್ರೀ ದೇವರ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಶ್ರೀ ಕ್ಷೇತ್ರದಲ್ಲಿ ನಿರ್ಮಾಣಗೊಳ್ತಾ ಇರುವ ಅನ್ನಛತ್ರ ಮತ್ತು ಸಭಾಂಗಣದ ಕಾಮಗಾರಿಗಳು ಅಂತಿಮ ಹಂತದಲ್ಲಿದೆ. ಈಗಾಗಲೇ ವಾಗ್ದಾನವನ್ನು ಮಾಡಿರುವ ಭಕ್ತರು ಆದಷ್ಟು ಶೀಘ್ರವಾಗಿ ನಮ್ಮ ವಾಗ್ದಾನವನ್ನು ಪಾಲಿಸಿಕೊಳ್ಳಲು ಸಹಕರಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಸಭಾಂಗಣ ಮತ್ತು ಅನ್ನಛತ್ರದ ಕಾಮಗಾರಿಗಳ ಅಂತಿಮ ಹಂತಕ್ಕೆ ಎಲ್ಲ
ದೇವಾಲಯದ ಒಳಭಾಗದಲ್ಲಿ ಸಂಕಲ್ಪ ಮಾಡಿಸಿ ಪ್ರಸಾದವನ್ನು ಸ್ವೀಕರಿಸಲು ಅವಕಾಶವಿದೆ. ಶ್ರೀದೇವರ ದರ್ಶನ ಪಡೆಯಲು ರಾಜಾಂಗಣದಲ್ಲಿ ಪತ್ತೂರು ಮಾಲಿಕೆ ಹಾಗೂ ಮಹಾಪ್ರಸಾದ ವಿತರಣೆ ನಡೀತಾ ಇದೆ. ಈ ಪ್ರಸಾದ ವಿತರಣೆಯ ಬಳಿಕ ಶ್ರೀದೇವರ ಪಡೆಯುವ ಬಳಿಕ ಸಾರ್ವಜನಿಕ ಅನ್ನಸಂತರ್ಪಣೆ ನಡೆಯಲಿದೆ. ಎಲ್ಲ ಭಗವದ್ಭಕ್ತರು ಕೂಡ ಶ್ರೀದೇವರ ಮಹಾಪ್ರಸಾದವನ್ನು ಸ್ವೀಕರಿಸಲು ಬೇಕಾಗಿಲ್ಲ ಎಂದು ವಿನಂತಿಸಿಕೊಳ್ಳಲಾಗಿದೆ. ಆತ್ಮೀಯ ವೀಕ್ಷಕರೇ, ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವರ ವರ್ಷಾವಧಿ ಉತ್ಸವದ ಈ ಒಂದು ಸಂಭ್ರಮದ ಕ್ಷಣದಲ್ಲಿದ್ದೇವೆ. ಇವತ್ತು ದರ್ಶನದಲ್ಲಿ ಬಟ್ಟಲು ಕಾಣಿಕೆ ರಾಜಾಂಗಣದಲ್ಲಿ ಈಗ ಪ್ರಸಾದ ವಿತರಣೆ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಮ್ಮೂರಿನ ಜನಪ್ರಿಯ ಶಾಸಕರು ಆಗಿರುವಂತಹ ಸನ್ಮಾನ್ಯ ಸಂಜೀವ್ ಮಟ್ಟೂರು ಅವರು ಆಗಮಿಸಿದ್ದಾರೆ. ಅವರು ಒಟ್ಟು ಈ ಜಾತ್ರೋತ್ಸವದ ಬಗ್ಗೆ ಮತ್ತು ಅದಷ್ಟು ನಮ್ಮ ಈ ಬೆಟ್ಟಂಪಾಡಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸರ್ಕಾರದಿಂದ ಅನೇಕ ಅನುದಾನಗಳನ್ನು ಭರಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಪರಿಶ್ರಮವನ್ನು ಕೂಡ ಪಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮಾನ್ಯ ಸಂಜೀವ ಮಟ್ಟೂರು ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಅವರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿಸ್ತಾರೆ. ಪುತ್ತೂರು ತಾಲೂಕಿನ ಶ್ರದ್ಧೆ ಭಕ್ತಿಯ ಆರಾಧ್ಯ ಮೂರ್ತಿಯಾದಂಥ ಬೆಟ್ಟಂಪಾಡಿ ಮಹಾಲಿಂಗೇಶ್ವರ ದೇವರ ಆ ಒಂದು ಜಾತ್ರೋತ್ಸವ ಬಲಿ ಬಟ್ಟಲು ಕಾಣಿಕೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಭಕ್ತ ಮಹಾಶಯರಿಗೆ ಶುಭಾಶಯವನ್ನು ಸಲ್ಲಿಸ್ತಾ ಪುತ್ತೂರು ತಾಲೂಕಲ್ಲಿ ಮತ್ತು ಈ ಭಾಗದ ಸೀಮೆಯಲ್ಲಿ ಪ್ರಥಮ ಜಾತ್ರೋತ್ಸವ, ಪ್ರಥಮ ದೇವರ ಬಲಿ, ಪ್ರಥಮ ಬಟ್ಟಲು ಕಾಣಿಕೆ ಬಹುಶಃ ಬೆಟ್ಟಂಪಾಡಿ ಮಹಾಲಿಂಗೇಶ್ವರನಿಗೆ ನಡೀತದೆ. ಆ ಮಹಾಲಿಂಗೇಶ್ವರನ ಜಾತ್ರೋತ್ಸವ ಇಡೀ ಊರಿಗೆ ಸಂಭ್ರಮೋತ್ಸವವನ್ನು ಉಂಟು ಮಾಡುವ ಜೊತೆಯಲ್ಲಿ ಶ್ರದ್ಧೆ ಭಕ್ತಿ ಮಾಡುವ ಮುಖಾಂತರ ಬೆಟ್ಟಂಪಾಡಿ, ಇರ್ದೆ, ಪಾಣಾಜೆ, ನಿಡಪಳ್ಳಿ ಈ ಭಾಗದ ಎಲ್ಲ ಭಗವದ್ ಭಕ್ತರು ಆ ಮಹಾಲಿಂಗೇಶ್ವರನನ್ನು ಆರಾಧನೆ ಮಾಡುವ ಜೊತೆಯಲ್ಲಿ ಇಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ವಿಶೇಷವಾಗಿ ನಾನು ಕಂಡುಕೊಂಡಾಗೆ ಊರಿನ ಭಕ್ತಾದಿಗಳ ಮುಖಾಂತರವೇ ಇವತ್ತು ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವದ ನಂತರ ಮತ್ತೊಮ್ಮೆ ಭವ್ಯವಾದಂಥ ಒಂದು ಭೋಜನ ಶಾಲೆ, ಭವ್ಯವಾದಂಥ ಒಂದು ಭವನ, ಈ ನಿರ್ಮಾಣವನ್ನು ಕೂಡ ಸುಮಾರು 1.25 ಕೋಟಿಯಲ್ಲಿ ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸರ್ಕಾರ ಕೂಡ, ಧಾರ್ಮಿಕ ದತ್ತಿ ಇಲಾಖೆ ಕೂಡ ಈ ಒಂದು ದೇವಸ್ಥಾನಕ್ಕೆ 10 ಲಕ್ಷ ಅನುದಾನವನ್ನು ಕಳೆದ ವರ್ಷದ ಆ ಒಂದು ಆರ್ಥಿಕ ವರ್ಷದಲ್ಲಿ ನೀಡುವಂತ ಸಂಗತಿಯನ್ನು ಮಾಡಿದೆ. ಅದೇ ರೀತಿಯಲ್ಲಿ ಪಕ್ಕದಲ್ಲಿ ಹರಿಯುತ್ತಿರುವಂತ ಆ ಒಂದು ತೋಡಿಗೆ ಏನು ಭೂ ಸವಕಳಿ ಆಗಿದೆ ಅಂತೇಳಿ ತಡೆಗೋಡೆಗೆ 50 ಲಕ್ಷ ರೂಪಾಯಿಯನ್ನು ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆಯಿಂದ ಕೊಡಮಾಡುವಂತ ಸಂಗತಿಯನ್ನು ಮಾಡಿದ್ದೇವೆ. ಒಟ್ಟು 60 ಲಕ್ಷ ರೂಪಾಯಿ ಹತ್ತಿರ ಆ ಮಹಾಲಿಂಗೇಶ್ವರನ ಪಕ್ಕದಲ್ಲಿರುವಂತಹ ತೋಡಿಗೆ ತಡೆಗೋಡೆ ಮತ್ತು ಆ ಭವನದ ನಿರ್ಮಾಣಕ್ಕೆ ವಿನಿಯೋಗ ಆಗಿದೆ. ಇನ್ನೊಂದಷ್ಟು ಅನುದಾನದ ಬೇಡಿಕೆಯನ್ನು ನಮ್ಮ ಆಡಳಿತ ಮಂಡಳಿಯವರು, ಇಲ್ಲಿಯ ಎಲ್ಲ ಹಿರಿಯರು ಇಟ್ಟಿದ್ದಾರೆ. ಈ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಖಂಡಿತ ನಾನು ಸಹರ್ಷದಿಂದ ಒಪ್ಪಿದ್ದೇನೆ. ಅದರ ಜೊತೆಯಲ್ಲಿ ಬಹಳಷ್ಟು ಊರಿನ ದಾನಿಗಳು ಕೂಡ, ಈಗ ಕನ್ನಡ ಸೇನೆಯವರು ಹೇಳಿದ್ರು, ಬೇರೆ ಬೇರೆ ಭಕ್ತಾದಿಗಳು ಕೂಡ ಇದಕ್ಕೆ ದೇಣಿಗೆಯನ್ನು ಕೊಟ್ಟು ಈ ಒಂದು ಭವನವನ್ನು, ಈ ಊರಿನ ಎಲ್ಲ ಜನರ ಧಾರ್ಮಿಕ ಭಾವನೆಗಳು, ಸಾಮಾಜಿಕ ಭಾವನೆಗಳು, ಅದೇ ರೀತಿಯಲ್ಲಿ ಇವತ್ತು ಇಲ್ಲಿ ಆಗುತ್ತಿರುವಂತ ಬೇರೆ ಬೇರೆ ಚಟುವಟಿಕೆಗಳಿಗೂ ಈ ಒಂದು ಭವನ ಒಂದು ಆಧುನಿಕತೆಯನ್ನು ಮೈಗೂಡಿಸಿಕೊಂಡು, ಯಾಕಂದ್ರೆ ಈ ದೇಶದ ಪ್ರಧಾನಿಯವರು ಕಾಶಿಯನ್ನು ಭವ್ಯ ಕಾಶಿ, ದಿವ್ಯ ಕಾಶಿ ಅಂತ ಮಾಡಿದರು. ಅದೇ ರೀತಿಯಲ್ಲಿ ಮಹಾಲಿಂಗೇಶ್ವರ ಕೂಡ
ದಿವ್ಯತೆ ಮತ್ತು ಭವ್ಯತೆಯಿಂದ ಕಂಗೊಳಿಸಬೇಕಿದ್ರೆ ಇಂತಹ ಭವನಗಳ ಅವಶ್ಯಕತೆ ಇದೆ. ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಭೋಜನದ ವ್ಯವಸ್ಥೆಗೆ ಬೇಕಾದಂತಹ ಪೂರಕ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿದೆ. ಅದಕ್ಕೆ ಇವತ್ತು ಏನೇನು ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡಿದಾರ ಅದಕ್ಕೆ ಒಬ್ಬ ಶಾಸಕನಾಗಿ ಇವತ್ತು ಸರ್ಕಾರದ ವತಿಯಿಂದ ಗರಿಷ್ಠ ಅನುದಾನವನ್ನು ಕೂಡ ನಾನು ಒದಗಿಸಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಹೇಳ್ತಾ ಇವತ್ತು ಸಂತೋಷಪೂರ್ವಕವಾಗಿ ಈ ಒಂದು ದೇವರ ಬಲಿ ಉತ್ಸವದಲ್ಲಿ ಭಾಗವಹಿಸಿ ಬಟ್ಟಲ ಕಾಣಿಕೆಗೆ ಅಲ್ಲಿ ಭಾಗವಹಿಸಿ ಇವತ್ತು ಎಲ್ಲ ಆ ಭಕ್ತಾದಿಗಳ ಆ ಒಂದು ಸಮ್ಮುಖದಲ್ಲಿ ಈ ಒಂದು ಉತ್ಸವದಲ್ಲಿ ಭಾಗವಹಿಸಲಿಕ್ಕೂ ಈ ಊರಿನ ಮಹಾಜನತೆ ಅವಕಾಶ ಮಾಡಿಕೊಟ್ಟಿದ್ರ ಅದಕ್ಕೆ ನಾನು ಎಲ್ಲರಿಗೂ ಮತ್ತೊಮ್ಮೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಜಾತ್ರೋತ್ಸವ ಮುಂದಿನ ಜಾತ್ರೋತ್ಸವದ ತನಕ ಎಲ್ಲ ಭಗವದ್ ಭಕ್ತರಿಗೆ ನೆಮ್ಮದಿ ಸಮೃದ್ಧಿಯನ್ನು ಕರುಣಿಸುವಂತ ಕೆಲಸ ಮಾಲಿಂಗೇಶ್ವರ ಮಾಡಲಿ ಅಂತೇಳಿ ಆಶಿಸ್ತಾ ಇದ್ದೇನೆ. ಸ್ವೀಕರಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಜನಪದೋತ್ಸವದ ಸುಸಂದರ್ಭದಲ್ಲಿ ಹಮ್ಮಿಕೊಂಡಿರುವ ಸಂಕಲ್ಪ ಸಹಿತ ಅನ್ನದಾನ ಸೇವೆಯನ್ನು ಮಾಡಿಸಿದ ಭಗವಂತರಿಗೆ ದೇವಾಲಯದ ಒಳಭಾಗದಲ್ಲಿ ಸಂಕಲ್ಪವನ್ನು ಮಾಡಿಸಿ ಪ್ರಸಾದವನ್ನು ನೀಡಲಾಗ್ತಾ ಇದೆ. ಈ ಸೇವೆಯನ್ನು ಮಾಡಿಸಿದ ಭಗವಂತರು ಆತ್ಮೀಯ ವೀಕ್ಷಕ ಬಂಧುಗಳೇ, ಈಗಾಗಲೇ ಮಾನ್ಯ ಶಾಸಕರು ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಶುಭಾಶಯವನ್ನು ಪ್ರಸರಿಸಿದ್ದಾರೆ. ಇದರ ಜೊತೆಗೆ ಒಟ್ಟು ಜಾತ್ರೋತ್ಸವದ ಕಾರ್ಯಕ್ರಮ ನಿನ್ನೆಯಿಂದ ಇವತ್ತಿನವರೆಗೆ ಯಾವ ರೀತಿಯಾಗಿ ನಡೆದಿದೆ ಅನ್ನೋದರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ
ಕ್ಷೇತ್ರದ ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಮನಮೋಹನ್ ರೈ ಚಿಲಡ್ಕ ಅವರಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ವಸಂತ ಕೃಷ್ಣ ಕೋನಡ್ಕ ಇವರಿದ್ದಾರೆ. ಬನ್ನಿ, ಅವರು ಏನು ಹೇಳ್ತಾರೆ ಒಟ್ಟು ಕಾರ್ಯಕ್ರಮದ ಬಗ್ಗೆ ಅನ್ನೋದ್ರ ಬಗ್ಗೆ. ಸಮಸ್ತ ಭಕ್ತಾಭಿಮಾನಿಗಳಿಗೆ ಶುಭಾಶಯಗಳು. ಇವತ್ತು ಬಹಳ ವಿಜೃಂಭಣೆಯಿಂದ ತೆರೆ ಬೀಳ್ತಾ ಇದೆ. ಇವತ್ತು ಸಾಯಂಕಾಲದಿಂದ ದೈವಗಳ ಭಂಡಾರ ತೆಗೆದು ನಂತರ ದೈವಗಳ ನರ್ತನ ಸೇವೆಯು ನಡೆಯಲಿಕ್ಕಿದೆ ಇವತ್ತು ಮತ್ತು ನಾಳೆ. ಇದರ ಮೂಲಕ ಜಾತ್ರೋತ್ಸವ ಸಂಪನ್ನಗೊಳ್ಳಲಿದೆ. ತಾವೆಲ್ಲರೂ ಬಹಳ ಸಂತೋಷದಿಂದ ಭಾಗವಹಿಸಿದ್ದೀರಿ. ಅದ್ಭುತವಾದ ಜನಸ್ತೋಮ ಇವತ್ತು ಸೇರಿದೆ. ಸುದ್ದಿ ಮಾಧ್ಯಮದ ಮೂಲಕ ಮನೆ ಮನೆಗೂ ತಲುಪಿಸುವಂತಹ ವ್ಯವಸ್ಥೆಯನ್ನ ಮಾಡಿದಂತಹ ಸುದ್ದಿ ಮಾಧ್ಯಮದವರಿಗೆ ನಮ್ಮ ಅಭಿನಂದನೆಗಳು. ಹಾಗೂ ನಮ್ಮೆಲ್ಲರ ಆರಾಧ್ಯ ಮೂರ್ತಿಯಾದಂತಹ ಶ್ರೀ ಮಹಾಲಿಂಗೇಶ್ವರ ದೇವರು ನಮಗೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಹೇಳುವ ಎರಡು ಮಾತಿನೊಂದಿಗೆ ತಮಗೆಲ್ಲರಿಗೂ ವಂದಿಸ್ತಾ ವಿರಮಿಸ್ತಾ ಇದ್ದೇನೆ. ವಂದನೆಗಳು ಸರ್. ಅದರ ಜೊತೆಗೆ ಈಗಾಗಲೇ 2ನೇ ಹಂತದ ಅಭಿವೃದ್ಧಿ ಕಾಮಗಾರಿಗಳು ಕ್ಷೇತ್ರದಲ್ಲಿ ನಡೆಯುತ್ತಾ ಇದೆ. ನೀವೆಲ್ಲ ನೋಡಿರುವ ಹಾಗೆ ಕ್ಷೇತ್ರದಲ್ಲಿ ಈಗಾಗಲೇ ಸುಸಜ್ಜಿತವಾದಂತಹ ಅಕ್ಷಯ ಪಾಕಶಾಲೆ ಶಿವಾರ್ಪಣೆಗೊಂಡಿದೆ. ಅದರ ಜೊತೆಗೆ ಈಗ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಈ ಒಂದು ಸುಸಜ್ಜಿತವಾದಂತಹ ಸಭಾಂಗಣ, ಕಲ್ಯಾಣ ಮಂಟಪ ಮತ್ತು ಅನ್ನಛತ್ರದ ಒಂದು ವ್ಯವಸ್ಥೆಯು ಕೂಡ ಈಗ ನಿರ್ಮಾಣ ಹಂತದಲ್ಲಿದೆ. ಇದರ ಬಗ್ಗೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಮನಮೋಹನ್ ರೈ ಚಿಲಡ್ಕ ಅವರು ಏನು ಹೇಳ್ತಾರೆ ನೋಡೋಣ. ನಮ್ಮೂರಿನ ಶ್ರೀ ಮಹಾಲಿಂಗೇಶ್ವರ ದೇವರ ಒಂದು ಜಾತ್ರೋತ್ಸವ ಅತ್ಯಂತ ವಿಜೃಂಭಣೆಯಾಗಿ ನಡೆದಿದೆ. ನಾವು ನೋಡ್ತಾ ಇದ್ದಂತೆ ಇವತ್ತು ನಮ್ಮ ಈ ಕ್ಷೇತ್ರದ ಈ ಜಾತ್ರೆಗೆ ಸೇರುವ ಜನಸಂಖ್ಯೆ ಒಂದು ದುಪ್ಪಟ್ಟಾಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ದುಪ್ಪಟ್ಟಾಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಈಗ ನಾವು ಈ ಕ್ಷೇತ್ರದಲ್ಲಿ ಒಂದು ಹಲವಾರು ಕಾಮಗಾರಿಗಳನ್ನು ಇಲ್ಲಿ ತೊಡಗಿಸಿಕೊಂಡಿದ್ದು, ಅದರ ಪ್ರಕಾರ ದೇವಸ್ಥಾನಕ್ಕೆ ಸಂಬಂಧಿಸಿದಂಥ ಪಾಕಶಾಲೆ ಅದರ ಕಾಮಗಾರಿ ಸಂಪೂರ್ಣ ಮುಗಿದಿದೆ. ಅದರೊಟ್ಟಿಗೆ ಒಂದು ಸುಸಜ್ಜಿತವಾದ ಒಂದು ಸಭಾಂಗಣವನ್ನು ಇಲ್ಲಿ ನಾವು ಇವತ್ತು ಒಂದು ಕಾಮಗಾರಿಯನ್ನು ನಡೆಸಿ, ಪ್ರಥಮ ಹಂತದ ಒಂದು ಕಾಮಗಾರಿ ಮುಗಿದು ಈಗ ದ್ವಿತೀಯ ಹಂತದ ಕಾಮಗಾರಿಯ ಚಾಲನೆಯಲ್ಲಿದೆ. ಇವತ್ತು ನಾವು ನೋಡ್ತಿದ್ದಂತೆ ಈ ಒಂದು ಇಲ್ಲಿಯ ಒಂದು ಸಭಾಂಗಣದ ವ್ಯವಸ್ಥೆಯು ಇವತ್ತು ಈ ಜಾತ್ರೆಯ ಒಂದು ಜನ ಸ್ತೋಮಕ್ಕೆ ಇಲ್ಲಿ ಒಂದು ಅನುಕೂಲತೆಯನ್ನು ಎಷ್ಟು ಮಾಡಿದ್ರೆ ನಾವು ಇಲ್ಲಿ ಗಮನಿಸಬಹುದು. ಅದೇ ರೀತಿ ಇದೊಂದು ಪೂರ್ಣಗೊಂಡ ನಂತರ ಒಂದು ಅತ್ಯುತ್ತಮವಾದ ಒಂದು ಸಭಾಂಗಣ ಇಲ್ಲಿ ಮೂಡಿ ಬಂದು ಎಲ್ಲರಿಗೂ ಸಹ ಸಹಕಾರಿಯಾಗಲಿದೆ. ಜಾತ್ರೆಯಾಗಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾಗಿ ಒಂದು ಸಹಕಾರಿಯಾಗಲಿ ಅಂತ ಹೇಳ್ತಾ, ಹಾಗೆ ಇದರ ಇನ್ನೂ ಸಹ ಪ್ರತಿಯೊಂದು ಕಾಮಗಾರಿಗಳಿಗೆ ನಮ್ಮ ಊರಿನ ಜನರ ಹಾಗೂ ಎಲ್ಲರ ಸಹ ಸಹಕಾರವನ್ನು ನಾವು ತನುಮನ ಧನದಿಂದ ಸಹಕಾರವನ್ನು ಬೇಡ್ತಾ ಇದ್ದೇವೆ. ವಂದನೆಗಳು. ಧನ್ಯವಾದಗಳು. ಅದರ ಜೊತೆಗೆ ಈ ಜಾತ್ರೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕಾದ್ರೆ ನಿನ್ನೆಯಿಂದ ಸಾಕಷ್ಟು ಈ ಒಂದು ಉತ್ಸವದ ಕ್ಷಣಗಳನ್ನು ನಾವು ನೋಡ್ತಾ ಇದ್ದೇವೆ. ನಿನ್ನೆ ಬೆಳಿಗ್ಗೆಯಿಂದ ಆರಂಭಗೊಂಡಂತಹ ಜಾತ್ರೋತ್ಸವ ಮಧ್ಯಾಹ್ನ ನಿನ್ನೆ ಚಂದ್ರಗ್ರಹಣದ ಸಲುವಾಗಿ ಬೇಗನೆ ಮುಗಿದು ಬಳಿಕ ಅಪರಾಹ್ನ ಇದೇ ಕ್ಷೇತ್ರದಲ್ಲಿ ಸಾನ್ನಿಧ್ಯದಲ್ಲಿ ಚಂದ್ರಗ್ರಹಣ ಶಾಂತಿ ಹವನವು ಕೂಡ ನಡೆದಿತ್ತು. ಸಂಜೆಯ ನಂತರ ಗ್ರಹಣ ಮೋಕ್ಷದ ನಂತರ ಇಂದಿನಂತೆ ಮಾಮೂಲು ಪ್ರಕಾರವಾದಂತಹ ಜಾತ್ರೋತ್ಸವ ನಡೆದಿದೆ. ಶ್ರೀದೇವರ ಒಂದು ಭೂತಬಲಿ ಮಹೋತ್ಸವ ನಡೆದಿರುವಂಥದ್ದು. ಅದರ ಬಳಿಕ ಕಟ್ಟೆಪೂಜೆ ಆಗಿರುವಂಥದ್ದು, ವಸಂತ ಕಟ್ಟೆಯಲ್ಲಿ ಕಟ್ಟೆಪೂಜೆ ಆಗಿದೆ. ಅದರ ಬಳಿಕ ಅದರ ನಂತರ ಸಾಗಿದಂತಹ ದೇವರು ಹೊರಟು ಕಟ್ಟೆಪೂಜೆಗಳನ್ನು ಸ್ವೀಕರಿಸುತ್ತಾ ಸುಮಾರು ಒಂದು 8 ಕಟ್ಟೆಪೂಜೆಯನ್ನು ಸ್ವೀಕರಿಸಿ ಬಳಿಕ ಕೊನೆಯದಾಗಿ ಏನು ದೇವರ ಮೂಲ ಸ್ಥಾನವಿದೆ ಬಿಲ್ವಗಿರಿ, ಆ ಬಿಲ್ವಗಿರಿ ಕ್ಷೇತ್ರದಲ್ಲಿ ಆ ಬಿಲ್ವಗಿರಿ ಪ್ರವೇಶ ಮಾಡಿ ಅದರ ಬಳಿಕ ಅಲ್ಲಿ ಕಟ್ಟೆಪೂಜೆಯನ್ನು ನಡೆಸ್ತಾರೆ. ಅಲ್ಲಿ ಆ ಕ್ಷಣದಲ್ಲಿ ಬೆಟ್ಟಂಪಾಡಿ ಬೇಡಿ ಪ್ರದರ್ಶನ ನಡೆದಿದೆ. ಇತ್ತೀಚಿನ ವರ್ಷಗಳಲ್ಲಿ ಬೆಟ್ಟಂಪಾಡಿ ಬೇಡಿ ಅನ್ನುವಂಥದ್ದು ಕೂಡ ಒಂದು ಪ್ರಸಿದ್ಧತೆಯನ್ನು ಪಡೆದುಕೊಳ್ತಾ ಇದೆ. ಬನ್ನಿ, ಈ ವರ್ಷದ ಒಂದು ಬೆಟ್ಟಂಪಾಡಿ ಬೇಡಿಯ ಒಂದು ಪ್ರದರ್ಶನದ ಸೇವಾ ಸಮಿತಿಯ ಒಂದು ನೇತೃತ್ವವನ್ನು ವಹಿಸಿಕೊಂಡವರು 10 ಸಂಸ್ಥರ ಸಹಕಾರದೊಂದಿಗೆ ನಡೆಯುವಂಥದ್ದು. ಇದರ ನೇತೃತ್ವವನ್ನು ವಹಿಸಿಕೊಂಡವರು ಶ್ರೀಯುತ ಸತೀಶ್ ಗೌಡ ಪಾರಪೊಯ್ಯೆ. ಇವರು ಈ ಒಂದು ಬೇಡಿ ಪ್ರದರ್ಶನ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಬನ್ನಿ. ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಸಂದರ್ಭದಲ್ಲಿ ಭಕ್ತಾದಿಗಳ ಒಂದು ಆಶಯದೊಂದಿಗೆ ಈಗ ಹಲವಾರು ದೇವಸ್ಥಾನಗಳು ಅಂದರೆ ಪುತ್ತೂರು ಬೆಡಿ, ಕುಂಬಳೆ ಬೆಡಿ, ಹೀಗೆ ಕೆಲವು ದೇವಸ್ಥಾನಗಳಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುವಂತಹ ಬೆಡಿ ಪ್ರದರ್ಶನವು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಬೆಟ್ಟಂಪಡಿಯಲ್ಲಿ ಕೂಡ ಯಾಕೆ ನಡಿಬಾರದು ಎಂಬಂತಹ ಭಕ್ತಾದಿಗಳ ಒಂದು
ಆಶಯ ಇತ್ತು. ಆ ಆಶಯದೊಂದಿಗೆ ಎಲ್ಲ ಭಕ್ತಾದಿಗಳ ಒಂದು ನೆರವಿನೊಂದಿಗೆ ಸುಮಾರು 6 ವರ್ಷಗಳಿಂದ ಬೆಟ್ಟಂಪಾಡಿ ಬೆಡಿ ಕೂಡ ನಿರಂತರವಾಗಿ ನಡೀತಾ ಬರ್ತಿತ್ತು. ಸುಮಾರು 1 ಲಕ್ಷದವರೆಗಿನ ಅಂದಾಜು ವೆಚ್ಚದೊಂದಿಗೆ ಈ ಸಲ ಕೂಡ ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವರ ಮೂಲಸ್ಥಾನ ಬಿಲ್ವಗಿರಿಯಲ್ಲಿ ಈ ಸಲ ಕೂಡ ಬಹಳ ವಿಜೃಂಭಣೆಯಿಂದ ಬೆಡಿ ಪ್ರದರ್ಶನ ಸಂಪನ್ನಗೊಂಡಿತು. ಎಲ್ಲ ಈ ಊರಿನ ಹಾಗೂ ಇರುದ್ದೆ, ಬೆಟ್ಟಂಪಾಡಿ, ಪಾನಾಜೆ, ನಿಡ್ಪಳ್ಳಿ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಈ ಸಲ ಕೂಡ ಬೆಟ್ಟಂಪಾಡಿ ಬೆಡಿ ಎಂಬುದು ಬಹಳ ವಿಜೃಂಭಣೆಯೊಂದಿಗೆ ಜರುಗಿ ಎಲ್ಲರ ಸಹಕಾರದೊಂದಿಗೆ ಜರುಗಿತು. ಧನ್ಯವಾದಗಳು ಸತೀಶ್ ಗೌಡ ಅವರೇ. ಅದೇ ರೀತಿ ಕ್ಷೇತ್ರದಲ್ಲಿ ಹೂವಿನ ಅಲಂಕಾರ ಸಭೆ ಕೂಡ ನಡೀತಾ ಇದೆ. ಪುಷ್ಪಾಲಂಕಾರದೊಂದಿಗೆ ದೇವಳದ ಗರ್ಭಗುಡಿ ಆಗಿರ್ಬೋದು, ಅದರ ಹೊರಭಾಗದಲ್ಲಿ ಕೂಡ ಆಗಿರ್ಬೋದು, ನಾವು ಪುಷ್ಪಾಲಂಕಾರದ ಒಂದು ವಿಶೇಷವಾದಂತಹ ಅಲಂಕಾರ ಸಭೆಯನ್ನು ಕೂಡ ನೋಡ್ತಾ ಇದ್ದೇವೆ. ದೇವರಿಗೆ ಪುಷ್ಪ ಅಂದರೆ ಅತ್ಯಂತ ಪ್ರಿಯವಾಗಿರುವಂಥದ್ದು. ಹಾಗಾಗಿ ಇದರ ಒಂದು ಸೇವೆಯನ್ನು ಕೂಡ ಅನೇಕ ಭಕ್ತಾದಿಗಳ ಸಹಕಾರದೊಂದಿಗೆ ಅದರ ಒಂದು ನೇತೃತ್ವವನ್ನು ಕಳೆದ ವರ್ಷಗಳಿಂದ ನಡೆಸ್ತಾ ಇರುವವರು ಶ್ರೀಯುತ ಧನಂಜಯ ರೆಂಜೆಯವರು. ಅವರು ಈ ಒಂದು ಸೇವೆ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ನಾವು ಜಾತ್ರೋತ್ಸವಕ್ಕೊಂದು ವಿಶೇಷವಾಗಿ ಸೇವೆ ಸಲ್ಲಿಸಬೇಕಂತ ನಮ್ಮೊಂದು ಆಸೆ ಇತ್ತು. ಆದರೆ ಒಬ್ಬರಿಂದ ಎಲ್ಲ ಮಾಡಲಿಕ್ಕೆ ಅಸಾಧ್ಯ. ಅದರಿಂದ ಎಲ್ಲ ಭಕ್ತರ ಸಹಾಯದಿಂದ ದೇವರಿಗೊಂದು ಹೂವಿನ ಅಲಂಕಾರವನ್ನು ಮಾಡಿದ್ದೀವಿ. ಕಳೆದ ವರ್ಷ ಆರಂಭಿಸಿದ್ದೀವಿ, 2ನೇ ವರ್ಷದಿಂದ ಮಾಡ್ತಾ ಇದ್ದೀವಿ. ಎಲ್ಲರೂ ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ. ಮುಂದೆಯೂ ಕೂಡ ಎಲ್ಲರ ಸಹಕಾರವನ್ನು ಬಯಸ್ತೇನೆ. ಓಕೆ, ಧನ್ಯವಾದಗಳು. ಇನ್ನೊಂದಷ್ಟು ಮಂದಿ ನಮ್ಮ ದೇವಳದ ಆನುವಂಶಿಕ ಆಡಳಿತ ಮುಕ್ತೇಸರಾಗಿರುವಂತಹ ಶ್ರೀಯುತ ವಿನೋದ್ ಕುಮಾರ್ ಬಲ್ಲಾಳಿದ್ದಾರೆ. ಮುಕ್ತೇಸರಾದ ವಿನೋದ್ ಕುಮಾರ್ ರೈ ಗುತ್ತಿ ಅವರಿದ್ದಾರೆ. ಅವರು ಕೂಡ ಈ ಜಾತ್ರೋತ್ಸವದ ಬಗ್ಗೆ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿಕೊಂಡು ಬರೋಣ.
ಶ್ರೀದೇವರ ಮಹಾಪ್ರಸಾದವನ್ನು ಸ್ವೀಕರಿಸಲು ಬಾಕಿರುವ ಭಕ್ತರು ಅತ್ಯಂತ ಶೀಘ್ರವಾಗಿ ಬಂದು ದೇವರ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀದೇವರ ಮಹಾಪ್ರಸಾದವನ್ನು ಸ್ವೀಕರಿಸಲು ಬಾಕಿ ಇರುವ ಭಕ್ತರು ಆದಷ್ಟು ಶೀಘ್ರವಾಗಿ ಬಂದು ಪ್ರಸಾದವನ್ನು ಸ್ವೀಕರಿಸಿಕೊಂಡು ನಮ್ಮ ಜೊತೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ವೀಕ್ಷಕರೇ, ನಿನ್ನೆಯ ದಿವಸದಿಂದ ಈ ಜಾತ್ರೋತ್ಸವದ ಸಂಭ್ರಮದ ಕ್ಷಣಗಳು ಮುಂದುವರಿಯುತ್ತಾ ಇದೆ. ಈಗಾಗಲೇ ದೇವರ ಉತ್ಸವ ಮುಗಿದ ತಕ್ಷಣ ಇವತ್ತು ರಾತ್ರಿಯಿಂದ ಮತ್ತೆ ಪರಿವಾರ ಸಾನ್ನಿಧ್ಯ ದೈವಗಳ ಒಂದು ಉತ್ಸವ ಕೂಡ ನಡೆಯಲಿಕ್ಕಿದೆ. ನಾಳೆ ಮಧ್ಯಾಹ್ನ ಅಂದರೆ ನಾಳೆ ಸಂಜೆಯ ತನಕ ಈ ಉತ್ಸವಗಳು ನಡೆಯಲಿಕ್ಕಿದೆ. ಒಟ್ಟು ಒಂದು 4-5 ದಿವಸಗಳಿಂದ ನಡೆಯುವಂಥದ್ದು. ಆರಂಭದಿಂದ ನೋಡೋದಾದರೆ 1 ವಾರಗಳ ಹಿಂದೆ ಅಂದರೆ ಗೊನೆ ಕಡಿಯುವಲ್ಲಿಂದ ಈ ಧಾರ್ಮಿಕ ಜಾತ್ರೋತ್ಸವದ ಧಾರ್ಮಿಕ ಚಟುವಟಿಕೆಗಳು ಇಲ್ಲಿ ಆರಂಭಗೊಳ್ಳುತ್ತವೆ. ಎಲ್ಲ ಭಕ್ತಾದಿಗಳು ಸೇರಿ ನಡೆಯುವಂತಹ ಒಂದು
ಎಲ್ಲ ಚಟುವಟಿಕೆಗಳು ನಡೆಸಿ ಕಾರ್ಯಕ್ರಮ ಒಂದು ಅತ್ಯಂತ ಯಶಸ್ವಿಯಾಗಿ ನಡೆಯುವರೆ ಎಲ್ಲರೂ ಕೂಡ ಊರ ಪರವರ ಭಕ್ತರು ಕೂಡ ಭಾಗವಹಿಸ್ತಾ ಇದ್ದಾರೆ. ಒಟ್ಟು ಕಾರ್ಯಕ್ರಮ ಜಾತ್ರೋತ್ಸವ ಹೇಗೆ ನಡೀತಾ ಇದೆ, ಅನ್ನದಾನ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ದೇವಳದ ಆನುವಂಶಿಕ ಆಡಳಿತ ಮುಕ್ತಸ್ಥರಾಗಿರುವಂಥ ಶ್ರೀಯುತ ವಿನೋದ್ ಕುಮಾರ್ ಬಲ್ಲಾಳಿ ಇವರಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸೋಣ. ನಮ್ಮೂರ ಜಾತ್ರೋತ್ಸವವು ಅಂದರೆ ಸೀಮೆಯ ಮೊದಲ ಜಾತ್ರೆ ಆದ ಬೆಟ್ಟಂಪಾಡಿ ಜಾತ್ರೋತ್ಸವವು ಮೊನ್ನೆ ಸೋಮವಾರದಿಂದ ಆರಂಭಗೊಂಡು ಇಂದು ಮತ್ತು ನಾಳೆಯವರೆಗೂ ನಡೀತದೆ. ಮೊನ್ನೆಯಿಂದ ಒಂದು ಅಂದಾಜು 5-6 ಸಾವಿರ ಜನ ಭಕ್ತಾದಿಗಳು ಬಂದು ಅನ್ನದಾನ ಪ್ರಸಾದ ಸ್ವೀಕರಿಸಿದ್ದಾರೆ. ಭಾಳ ಸಂತೋಷವಾಗ್ತದೆ. ದೇವಾಲಯದಲ್ಲಿ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ, ಭಕ್ತಾದಿಗಳ ಸಂಖ್ಯೆ ಜಾಸ್ತಿಯಾಗಿ ಎಲ್ಲರ ಇಷ್ಟಾರ್ಥವನ್ನು ಈಡೇರಿಸುವಂಥ ಶ್ರೀ ಮಹಾಲಿಂಗೇಶ್ವರನ ಜಾತ್ರೋತ್ಸವ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ಊರ ಪರವೂರ ಭಕ್ತಾಭಿಮಾನಿಗಳು ಬಂದು ನಮ್ಮೂರ ಜಾತ್ರೆ ನಮ್ಮೊಟ್ಟಿಗೆ ಸಹಾಯ ಮಾಡಿಕೊಂಡು ಸಹಕರಿಸುತ್ತಾ ನಮ್ಮೊಟ್ಟಿಗೆ ವಿಜೃಂಭಣೆಯಲ್ಲಿ ಸಹಕರಿಸ್ತಾ ಇದ್ದಾರೆ. ಶ್ರೀ ಮಹಾಲಿಂಗೇಶ್ವರ ದೇವರು ಬಂದಂಥ ಭಕ್ತಾಭಿಮಾನಿಗಳು, ಊರ ಪರವೂರ ಭಕ್ತಾದಿಗಳು ಅವರ ಇಷ್ಟಾರ್ಥವನ್ನು ಈಡೇರಿಸಲಿ, ಸಕಲ ಐಶ್ವರ್ಯವು ಅವರ ಆರೋಗ್ಯ ನೆಮ್ಮದಿಯು ಕೊಡಲಿ ಎಂದು ಶ್ರೀ ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸುವ ಎಲ್ಲರಿಗೂ ಇನ್ನು ಮುಂದೆಯೂ ನಮಗೆ ನಿಮ್ಮೆಲ್ಲರ ಸಹಕಾರವನ್ನು ಬೇಡುತ್ತಾ ಶುಭವಾಗಿ ಶ್ರೀ ಮಹಾಲಿಂಗೇಶ್ವರ ಅನುಕರಿಸಲು ಎಲ್ಲರಿಗೂ ಶುಭವಾಗಿ. ಧನ್ಯವಾದಗಳು ಸರ್. ಇದರ ಜೊತೆಗೆ ಈಗ ನಮ್ಮ ನೇರ ಪ್ರಸಾರದ ಮೂಲಕವೂ ಕೂಡ ಸಾವಿರಾರು ವೀಕ್ಷಕರು, ಅಂದರೆ ಈ ಭಾಗದ ಮಂದಿ ಅನೇಕರು ಕೂಡ ಹೊರಭಾಗದಲ್ಲಿದ್ದಾರೆ, ಉದ್ಯೋಗದಲ್ಲಿದ್ದಾರೆ, ಬೆಂಗಳೂರು ವಿದೇಶದಲ್ಲಿಯೂ ಕೂಡ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನೇರ ಪ್ರಸಾರದ ಮೂಲಕವೂ ಕೂಡ ವೀಕ್ಷಿಸ್ತಾ ಇದ್ದಾರೆ. ತಮ್ಮೆಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ಈ ಒಂದು ನಮ್ಮ ಸುದ್ದಿ ಮಾಧ್ಯಮ ಹಾಗೂ ದೇವಳದ ವತಿಯಿಂದಲೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ದೇವರ ಬಟ್ಟಲು ಕಾಣಿಕೆ ಈಗಾಗಲೇ ರಾಜಾಂಗಣದಲ್ಲಿ ಪ್ರಸಾದ ವಿತರಣೆ ಆಗ್ತಾ ಇದೆ. ಅದರ ಜೊತೆಗೆ ನೂತನವಾದಂತಹ ಅನ್ನಛತ್ರ ನಿರ್ಮಾಣ ಹಂತದಲ್ಲಿದೆ. ಈ ಅನ್ನಛತ್ರದಲ್ಲಿ ಆಗಮಿಸಿರುವಂತಹ ಎಲ್ಲ ಭಕ್ತಾಭಿಮಾನಿಗಳಿಗೆ ಒಂದು ಅನ್ನಪ್ರಸಾದದ ವಿತರಣೆಯೂ ಕೂಡ ಆಗ್ತಾ ಇದೆ. ಒಟ್ಟು ಈ ಆದಿ ಜಾತ್ರೆ, ಸೀಮೆಯ ಮೊದಲ ಜಾತ್ರೆ ಬೆಟ್ಟಂಪಾಡಿ ಜಾತ್ರೆ, ಇಲ್ಲಿ ಬಹಳ ವಿಶೇಷವಾಗಿ ಆರಂಭದ ಜಾತ್ರೆ ಮತ್ತು ಕೊನೆಯ ಜಾತ್ರೆಯು ಕೂಡ ಪತ್ತನಾಜೆಯ ಉತ್ಸವ ಕೂಡ ಇಲ್ಲಿ ನಡೆಯುವಂಥದ್ದು. ಹಾಗಾಗಿ ಈ ಒಂದು ಆರಂಭದ ಜಾತ್ರೆಯಲ್ಲಿ ಸಾವಿರಾರು ಭಕ್ತಾಭಿಮಾನಿಗಳು ಪಾಲ್ಗೊಂಡು ದೇವರ ಒಂದು ವಿಶೇಷ ದೃಶ್ಯವನ್ನು ಕಣ್ತುಂಬಿಕೊಳ್ಳುವಂತಹ ಒಂದು ಭಾಗ್ಯವನ್ನು ಕೂಡ ಎಲ್ಲರೂ ಪಡ್ಕೊಂಡಿದ್ದಾರೆ. ಎಲ್ಲ ವೀಕ್ಷಕರಿಗೂ ಕೂಡ ಮತ್ತೊಮ್ಮೆ ಶ್ರೀ ಮಹಾಲಿಂಗೇಶ್ವರ ದೇವರು ಆ ಒಂದು ಅನುಗ್ರಹವನ್ನು ಮಾಡಲಿ, ಇನ್ನಷ್ಟು ದೇವತಾ ಶಕ್ತಿಯನ್ನು, ದೇವತಾ ಕಾರ್ಯಗಳನ್ನು ನಡೆಸುವಂತಹ ಶಕ್ತಿಯನ್ನು ಆ ದೇವರು ಅನುಗ್ರಹಿಸಲೆಂಬುದಾಗಿ ಕೂಡ ನಾವು ಪ್ರಾರ್ಥಿಸ್ತಾ ಇದ್ದೇವೆ.
ಉಂಟುಂಟು ಕೊಡು. ಇದ್ದಿದ್ದು ಏನು ಬರ್ಬೇಡ.